ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ನಮ್ಮ ಹರಿಯಡ್ಕ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಇವರು. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮೇಡಮ್ ಅವರ ಕುಟುಂಬ ಸದಸ್ಯರು, ಊರಿನ ಹಿರಿಯರು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಈಗ ಸಭಾ ಕಾರ್ಯಕ್ರಮವನ್ನ ನಾವು ಆರಂಭಿಸ್ತಾ ಇದ್ದೇವೆ. ವೇದಿಕೆಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಗೆ ಮುಖ್ಯ ಗುರುಗಳಾಗಿದ್ದ ಶ್ರೀಮತಿ ತೆರೇಸಾ ಮೇಡಮ್ ಹಾಗೂ ಅವರ ಪತಿ ಶ್ರೀಯುತ ಹೆರಾಲ್ಡ್ ಮಾರ್ತಾ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರ ಕುಟುಂಬ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಡ್ಡ ಬರಬೇಡಿ, ಇದು ಝೂಮು. ವೇದಿಕೆಗೆ ಇಲಾಖಾ ಪರವಾಗಿ ಆಗಮಿಸಿರುವ ನಮ್ಮ ಈ ವಲಯದ ಇಸಿಒ ಆಗಿರುವ ಶ್ರೀಮತಿ ಅಮೃತಕಲಾ ಮೇಡಮ್ ಹಾಗೂ ನಮ್ಮ ಕಾವು ಕ್ಲಸ್ಟರ್ನ ಪ್ರಭಾರ ಸಿಆರ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಯುತ KVLN ಪ್ರಸಾದ್ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಹಿರಿಯ ಒಬ್ಬ ಸಲಹೆಗಾರನಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡ್ತಾ ಇರುವಂತಹ ಶ್ರೀಯುತ ಅಮ್ಮನ್ರೈ, ನೆರೆಯ ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಇಕ್ಬಾಲ್ ಹುಸೇನ್ ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಭಾರತಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಫ್ರೇಮ್ ನೋಡ್ಕೊಂಡಿದ್ದೀವಿ. ಹಾಗೆಯೇ SDMC ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಕುಮಾರ್ ಹಾಗೂ ಪ್ರಭಾರ ಮುಖ್ಯ ಗುರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಮತಿ ಜಯಲತಾ ಇವರನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತೇವೆ. ವೇದಿಕೆಗೆ ಶ್ರೀಯುತ ಹೆರಾಲ್ಡ್ ಮಾರ್ತಾ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಈಗ ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ.
ಧನ್ಯವಾದ. ಮುಂದೆ ಸರ್ವರನ್ನ ಪ್ರಾಸ್ತಾವಿಕ ಮಾತುಗಳನ್ನಾಡ್ತಾರೆ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಜಯಲತಾ ಇವರು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂದು ನಾವು ನಮ್ಮ ಶಾಲೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವಂತಹ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ತೆರೆಸಾ ಮೇಡಮ್ ಇವರಿಗೆ ಬೀಳ್ಕೊಡುವ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಈ ಬೀಳ್ಕೊಡುವ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಮೇಡಮ್ ಇವರನ್ನ ಶಾಲಾ ಪರವಾಗಿ ಎಸ್ಡಿಎಂಸಿ ಹಾಗೂ ಸೇರಿದ ಸಮಸ್ತ ಎಲ್ಲ ಜನರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಶ್ರೀಮತಿ ತೆರೆಸಾ ಮೇಡಮ್ ಮತ್ತು ಅವರ ಪತಿ ಶ್ರೀ ಹೆರಾಲ್ಡ್ ಮಾಡ್ತಾ ಸರ್ ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಭಾರತಿ ಮೇಡಮ್ ನಿಮಗೆ ನಮ್ಮ ಶಾಲಾ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಅಮೃತ ಕಲಾ ಮೇಡಮ್ ತಮ್ಮನ್ನ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸೈನಿಕರು, ನಮ್ಮ ಶಾಲಾ ಸುರಕ್ಷಾ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೀ ಅಮ್ಮಣ್ಣ ರೈಡಿ ಇವರು ಇವತ್ತು ನಮ್ಮ ಈ ಸಭಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಸರ್ ತಮ್ಮನ್ನ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಅತಿಥಿ ನೆರೆಯ ಸರಕಾರಿ ಪ್ರೌಢಶಾಲೆ ಪಾಪೆಮಜಲು ಇಲ್ಲಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಇಕ್ಬಾಲ್ ಹುಸೇನ್ ಸರ್ ತಮ್ಮನ್ನ ಶಾಲಾ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ನಮ್ಮ ಎಸ್ಡಿಎಂಸಿಯ ಎಲ್ಲ ಸದಸ್ಯರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ನಿವೃತ್ತ ಮುಖ್ಯ ಗುರುಗಳು, ವಿದ್ಯಾಭಿಮಾನಿಗಳಿರಬಹುದು, ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಪತ್ರಿಕಾ ವರದಿಗಾರರು, ಛಾಯಾಚಿತ್ರಗ್ರಾಹಕರು ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೀಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಶುಭಲತಾ ಮೇಡಮ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮೇಡಮ್ ವೆಲ್ಕಮ್ ಮೇಡಮ್. ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ಊರಿನ ಎಲ್ಲ ವಿದ್ಯಾಭಿಮಾನಿಗಳ ಪಾತ್ರ ತುಂಬಾ ಹಿರಿದಾಗಿದೆ. 63 ವರ್ಷಗಳಲ್ಲಿ ಅನೇಕ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಈ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿರ್ತಾರೆ. ಕೆಲವರು ವರ್ಗಾವಣೆಯಾಗಿ ಬೇರೆ ಶಾಲೆಗೆ ಹೋದ್ರೆ, ಇನ್ನು ಕೆಲವರು ಇಲ್ಲಿಯೇ ಕರ್ತವ್ಯವನ್ನು ಮುಗಿಸಿ ವಯೋನಿವೃತ್ತಿ ಕೂಡ ಹೊಂದಿದ್ದಾರೆ. ಹೀಗೆ ಒಬ್ಬ ಮುಖ್ಯ ಶಿಕ್ಷಕನಾದವನು ಒಂದು ಶಾಲೆಯನ್ನ ಯಜಮಾನನಂತೆ ನಿಂತು ಸಾರಥಿಯಾಗಿ ಮುನ್ನಡೆಸ್ತಾನೆ. ನಮ್ಮ ಶಾಲೆಯು ಇಂತಹ ಅನೇಕ ಸಮರ್ಥ ಮುಖ್ಯ ಗುರುಗಳನ್ನ ಒಳಗೊಂಡಿತ್ತು. ಈ ಮುಖ್ಯ ಶಿಕ್ಷಕರ ಕರ್ತವ್ಯ ನಿಷ್ಠೆಯಿಂದ ಇವತ್ತು ನಮ್ಮ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿಯನ್ನ ಹೊಂದಿದೆ. ಹೀಗೆ ಇದ್ದಾಗ 2014ರಲ್ಲಿ ತೆರವಾದ ಮುಖ್ಯ ಶಿಕ್ಷಕರ ಸ್ಥಾನಕ್ಕೆ ಶ್ರೀಮತಿ ತೆರೆಸಾ ಎಂ ಸಿಕ್ವೇರ ಇವರು ಸಂಜಯನಗರದಿಂದ ಬಡ್ತಿಗೊಂಡು ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಆಗಮಿಸುತ್ತಾರೆ. ಇವರು ಬರುವಾಗಲೇ ಸುಮಾರು 22 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ಸಲ್ಲಿಸಿ ಅಪಾರ ಜ್ಞಾನದ ಭಂಡಾರವಿತ್ತವರಲ್ಲಿ. ಇವರು ಬಂದಾಗ ಅವರ ಪುಣ್ಯವೋ ಏನೋ ಎಂಬಂತೆ ನಮ್ಮ ಶಾಲೆ ಕೂಡ ವಿಷನ್ ಪುತ್ತೂರು ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿತ್ತು. ಅಲ್ಲಿಂದ ಶುರುವಾದಂತಹ ಅಭಿವೃದ್ಧಿ ಕಾರ್ಯಗಳು ಇವತ್ತಿನವರೆಗೂ ಮುಂದುವರಿಯುತ್ತಲೇ ಇದೆ ಎನ್ನುವುದಕ್ಕೆ ನಮ್ಮ ಶಾಲೆಯೇ ಒಂದು ಕನ್ನಡಿಯಾಗಿದೆ. ಶಾಲಾ ಭೌತಿಕತೆಯನ್ನ ಪರಿಗಣಿಸಿದಾಗ ಶೌಚಾಲಯದ ರಿಪೇರಿ, ಹೊಸ ಶೌಚಾಲಯಗಳ ನಿರ್ಮಾಣ, ಅಕ್ಷರ ದಾಸೋಹದ
ಕೊಠಡಿಯ ವಿಸ್ತಾರ, ಶಾಲೆಯ ಅಂದವನ್ನು ಹೆಚ್ಚಿಸುವಂತೆ ಬಣ್ಣ ಬಳಿಯುವಿಕೆ, ನರೇಗಾ ಯೋಜನೆಯಡಿ ಪೌಷ್ಟಿಕ ತೋಟದ ನಿರ್ಮಾಣ, ವಿವೇಕ ಯೋಜನೆಯಡಿ ತರಗತಿ ಕೊಠಡಿಗಳ ನಿರ್ಮಾಣ, ಹೀಗೆ 10 ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಕೀರ್ತಿ ಇವರದು. ಸ್ಕೌಟ್ ಗೈಡ್ ದಳಗಳ ಆರಂಭ, ಕ್ರೀಡೆಗೆ ಪ್ರೋತ್ಸಾಹ, ಕ್ರೀಡಾ ಸಾಮಗ್ರಿಗಳು, ವಾಚನಾಲಯ, ಪುಸ್ತಕಗಳು, ವಿಜ್ಞಾನ ಪ್ರಯೋಗಾಲಯಕ್ಕೆ ಉಪಕರಣಗಳು, ಕರಡಿಪಾತ್ ಇಂಗ್ಲಿಷ್ ಬೋಧನೆಗಾಗಿ ಜಿಲ್ಲಾ ಪಂಚಾಯತ್ನಿಂದ ಸ್ಮಾರ್ಟ್ ಟಿವಿ, ವಿವೇಕ ಯೋಜನೆಯಡಿ ಸ್ಮಾರ್ಟ್ ಕ್ಲಾಸ್, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಡೆಸ್ಕ್ ಬೆಂಚುಗಳು, ನಲಿಕಲಿ ತರಗತಿಗಳ ಸೌಂದರೀಕರಣ, ಇಂಗ್ಲಿಷ್ ಕಲಿಕೆಗಾಗಿ ಇಂಗ್ಲಿಷ್ ಕಲಿಕೋಪಕರಣಗಳ ತಯಾರಿಕೆ, ಕೋವಿಡ್ ಅವಧಿಯಲ್ಲಿ ವಠಾರ ಶಾಲೆಯ ಯಶಸ್ವಿ ನಿರ್ವಹಣೆ, ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಶಾಲೆಯು ಇವರ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹಸಿರು ಶಾಲೆ ಪ್ರಶಸ್ತಿ, ತಾಲೂಕು ಮಟ್ಟದ ಉತ್ತಮ ನಲಿಕಲಿ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ಇವರ ಸೇವಾ ಬದ್ಧತೆಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ರೋಟರಿಯಿಂದ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆಯುವುದು ಅವರ ಸೇವೆಗೆ ಸಂದಂತಹ ಗೌರವವಾಗಿದೆ. ತಮ್ಮ ಜೀವನವಿಡೀ ನಿಸ್ವಾರ್ಥದಿಂದ ದುಡಿದು ಸಾವಿರಾರು ಮಕ್ಕಳ ಜೀವನವನ್ನ ಹಸನಾಗಿಸಿ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ಸಂದರ್ಭದಲ್ಲಿ ಶಾಲೆ ಮತ್ತು ಊರಿನ ಪ್ರತಿಯೊಬ್ಬರು ಸೇರಿ ಇವತ್ತು ನಾವು ನಿಮಗೆ ಬೀಳ್ಕೊಡುಗೆ ಸಮಾರಂಭವನ್ನ ಇಟ್ಟುಕೊಂಡಿದ್ದೇವೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆನ್ನುವ ಧ್ಯೇಯವನ್ನ ಹೊಂದಿರುವಂತಹ ಇವರು ಊರ ಪರ ಊರ ದಾನಿಗಳಿಂದ, ಹಿರಿಯ ವಿದ್ಯಾರ್ಥಿಗಳಿಂದ ಮತ್ತು ಕುಟುಂಬ ವರ್ಗದವರಿಂದ ಕೊಡುಗೆಯನ್ನು ಸಂಗ್ರಹಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವರ ಈ ಶ್ರಮಕ್ಕೆ ಸಹಕಾರವಾಗಿ, ಪ್ರೇರಣೆಯಾಗಿ, ಸ್ಫೂರ್ತಿಯಾಗಿ ಪ್ರೋತ್ಸಾಹಿಸಿ ನಿಂತವರು ಅವರ ಪತಿ ಶ್ರೀ ಹೆರಾಲ್ಡ್ ಮಾಲ್ತಾ ಇವರು. ಸರ್, ತಮ್ಮ ಕೊಡುಗೆ ಅಪಾರವಾದುದು. ಅನೇಕ ಕೆಲಸ ಕಾರ್ಯಗಳಲ್ಲಿ ಇವರು ಕೂಡ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ನಮಗೆ ನಿಮ್ಮಿಂದ ನಮಗೆ ತುಂಬಾ ಸಹಾಯ ಆಗಿದೆ ಸರ್ ಶಾಲೆಗೆ. ಇನ್ನು ಮುಂದೆಯೂ ನಿಮ್ಮ ಸಹಾಯವನ್ನು ನಾವು ಸದಾ ಬಯಸ್ತಾ ಇದ್ದೇವೆ. ಪ್ರತಿಯೊಂದು ಕೊಡುಗೆಯನ್ನು ಕೊಡುವುದರಲ್ಲಿ ಕೂಡ ಇವರ ಒಂದು ಶ್ರಮ ಅದರ ಹಿಂದೆ ಇತ್ತು. ಮೇಡಮ್ ಯಾವಾಗಲೂ ಹೇಳ್ತಾ ಇದ್ರು ಅವರನ್ನ, ಅದನ್ನು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ತುಂಬಾ ಅಭಿನಂದನೆಗಳು ಸರ್ ನಿಮಗೆ. ಮತ್ತೆ ಮೇಡಮ್ ಬಗ್ಗೆ ಹೇಳುವುದಾದರೆ ಇವರಲ್ಲಿ ಒಂದು ನಾಯಕತ್ವದ ಗುಣ ಇದೆ. ಯಾವುದೇ ಸವಾಲುಗಳು ಎದುರಾದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಆ ಛಲ ಇತ್ತು ಇವರಲ್ಲಿ. ಆ ಛಲ, ಆ ನಾಯಕತ್ವದ ಗುಣ, ನೀವು ಹಾಕಿಕೊಟ್ಟಂತಹ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ನಮಗೆ ದಾರಿದೀಪ. ಇನ್ನು ಮುಂದೆ ಕೂಡ ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ನಮಗೆ ಬೇಕು. ನಾವು ಇಲ್ಲಿ ಶಿಕ್ಷಕಿಯರೇ ಇದ್ದದ್ದು ಶಾಲೆಯಲ್ಲಿ ಎಲ್ಲರೂ ಕೂಡ. ಆದರೆ ನಮ್ಮಲ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ ಇತ್ತು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾವತ್ತೂ ಕೂಡ ಈ 9 ವರ್ಷ ಅವರ ಮುಖ್ಯ ಗುರುಗಳ ಈ ಕಾಲದಲ್ಲಿ ನಾವು ಯಾವತ್ತೂ ಜಗಳ ಆಡಿದವರಲ್ಲ, ಒಬ್ರು ಮಾತು ಬಿಟ್ಟವರಲ್ಲ, ಬಹಳ ಆತ್ಮೀಯತೆಯಿಂದ ಇದ್ದೆವು. ಯಾವಾಗಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಮುಖ ಮಾಡಿಕೊಂಡು 1-2 ನಿಮಿಷ ಇದ್ದೆವು ಬಿಟ್ರೆ ಬೇರೆ ಯಾವುದೇ ಸಮಸ್ಯೆಗಳು ನಮ್ಮಲ್ಲಿರಲಿಲ್ಲ. ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಾವು ತುಂಬಾ ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೆವು. ಅವರು ಹೇಳಿದ ಹಾಗೆ ಅವರಿಗೆ ಯಾವತ್ತೂ ಎದುರು ಮಾತಾಡಲಿಲ್ಲ ನಾವು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಇದು ಅವರ ಈ ಮುಖ್ಯ ಗುರುಗಳ ಈ ಕರ್ತವ್ಯದಲ್ಲಿ ಅವರ ಒಂದು ಭಾಗ್ಯ ಅಂತ ಹೇಳ್ಬೋದು. ಇಂತಹ ಒಂದು ಶಿಕ್ಷಕರು ಕೂಡ ಅವರಿಗೆ ದೊರೆತದ್ದು. ಅಷ್ಟು ಖುಷಿಯಿಂದ ನಾವು ಅವರೊಟ್ಟಿಗೆ ಇರ್ತಾ ಇದ್ದೆವು. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶಾಲೆಗೆ ಮಾಡಿದಂತಹ ಇವರು ಇವತ್ತು ವಯೋಸಹಜ ವಯೋನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಮೇಡಮ್, ನಿಮ್ಮ ನಿವೃತ್ತಿ ಜೀವನವು ಸದಾ ಕಾಲ ಸುಖವಾಗಿರಲಿ. ನಿಮಗೆ ಆ ಭಗವಂತನು ಸದಾ ಆಯುರಾರೋಗ್ಯವನ್ನ ನೀಡಲಿ. 100 ಕಾಲ ನೀವು ನೆಮ್ಮದಿಯಿಂದ ಬಾಳಿ ಅಂತ ನಾನು ಈ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ. ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮೇಡಮ್ ತಮಗೆ ಧನ್ಯವಾದಗಳು. PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಳ ಇದರ ಮುಖ್ಯ ಗುರುಗಳಾಗಿ ಉತ್ತಮ ನಾಯಕತ್ವದೊಂದಿಗೆ ಬಹಳ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಸೇರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪುಷ್ಪಲತಾ ಮೇಡಮ್ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ
ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸ್ತಾರೆ ನಮ್ಮ ಊರಿನ ಹಿರಿಯರು, ಮಾಜಿ ಸೈನಿಕರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹ ಸದಾ ಪ್ರೋತ್ಸಾಹವನ್ನ ನೀಡ್ತಾ ಇರುವವರು ಶ್ರೀಯುತ ಅಮ್ಮನ್ ರೈ ಸರ್, ತಮಗಾಗಿ ಈ ಅವಕಾಶ. ಹಾಗೆಯೇ ಮುಖ್ಯ ಶಿಕ್ಷಕರಲ್ಲಿ ಬೆಳ್ಳಿಪ್ಪಾಡಿ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಯಶೋಧ ಅವರಿದ್ದಾರೆ. ಮೇಡಮ್, ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಶ್ರೀಯುತ ಅಮ್ಮನ್ ರೈ ಅವರಿಂದ ಉದ್ಘಾಟಕರ ಮಾತು. ಹಿರಿಯ ಪ್ರಾಥಮಿಕ ಶಾಲೆ ಪಾಪಮಿಗಳು ಇದರ ಮುಖ್ಯ ಶಿಕ್ಷಕಿಯಾಗಿ 9 ವರ್ಷದಿಂದ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜನಕ್ಕೆ ಕಾದಿರುವಂಥ ತೆರಸ ಮೇಡಮ್ ಅವರ ದಂಪತಿಗಳೇ, ಎಲ್ಲ ನಮ್ಮ ಅಧ್ಯಕ್ಷರಾದ ಪಂಚಾಯತಿನ ದ್ವಿತೀಯ ಪ್ರಜೆ ಮೀನಾಕ್ಷಿಯವರೇ, ಪಂಚಾಯತ್ ಸದಸ್ಯರೇ, ನಮ್ಮ ಇಕ್ಬಾಲ್ ಹುಸೇನ್ರವರೇ, ಈ ಶಾಲೆ STMC ಅಧ್ಯಕ್ಷರಾದಂಥ ದಿನೇಶ್ವರವರೇ, ಇಲ್ಲಿ ಸೇರುವಂಥ ಎಲ್ಲ ಇಲಾಖೆಯ ಪ್ರತಿನಿಧಿಗಳೇ, ಹಾಗೆಯೇ ಎಲ್ಲ STMC ಸದಸ್ಯರೇ, ಎಲ್ಲ ಮಕ್ಕಳೇ. ನಿವೃತ್ತಿ ಜೀವನ ಅಂತೇಳಿ ಯಾವುದೇ ಇಲಾಖೆಯಲ್ಲಿ ಒಂದು ಭರ್ತಿ ಆಗೋದು, ಆನಂತರ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗೋದು, ಕಡೆಗೆ ನಿವೃತ್ತಿ ಆಗೋದು. ಆದರೆ ನಾನು ತೆರಸ ಮೇಡಮ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೀವು ಡಿಪಾರ್ಟ್ಮೆಂಟ್ಗೆ ಮಾತ್ರ ನಿವೃತ್ತಿ ಆಗ್ತೀರಿ, ಈ ಶಾಲೆಯ ಮುಖ್ಯ ಶಿಕ್ಷಕ ನಿವೃತ್ತಿ ಆಗ್ತೀರಿ. ಆದರೆ ನಮ್ಮ ಊರಿನ ಯಾವತ್ತೂ ನೀವು ನಿವೃತ್ತಿ ಆಗೋದಿಲ್ಲ. ಹಾಗೆ ನಿಮ್ಮನ್ನು ನಿವೃತ್ತಿ ಆಗಲಿ ನಾವು ಬಿಡುವುದಿಲ್ಲ. ಅಂದರೆ ನಾನು ಈ ಶಾಲೆ ಕೆಲವು ವರ್ಷದಿಂದ ಈ ಶಾಲೆಯಲ್ಲಿ ಕಮಿಟಿಯೆಲ್ಲ ಇದ್ದೇನೆ ನಾನು. ಆದರೆ ಒಂದು ಒಳ್ಳೆ ಅಮೃತಕಲಾ ಮೇಡಮ್ ಇವರಿಗಾಗಿ ಅವಕಾಶ. ವೇದಿಕೆಯಲ್ಲಿ ಉಪಸ್ಥಿತರು ಇರುವಂತಹ ಈಶಾ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಎಲ್ಲ ಸದಸ್ಯ ಬಂಧುಗಳೇ, ಹಾಗೂ ನಿವೃತ್ತರಾಗಿರುವಂತಹ ತೆರೇಸಾ ಮೇಡಮ್ರವರೇ ಹಾಗೂ ಅವರ ಪತಿಯವರು, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಈ ಊರಿನ ಸಜ್ಜನ ಬಂಧುಗಳು ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ತೆರೇಸಾ ಮೇಡಮ್ಗೆ 60 ವರ್ಷ ಆಯಿತು ಅಂತ ಕಾಣಿಸ್ತದೆ ನಿಮಗೆ ನೋಡುವಾಗ? ಇಲ್ಲ, ಕಾಣಿಸೋದೇ ಇಲ್ಲ. ಅವರು ಇನ್ನೂ ಒಂದು 10-20 ವರ್ಷ ಸರ್ವಿಸ್ ಮಾಡುವ ಎನರ್ಜಿಯಲ್ಲಿ ಇನ್ನೂ ಇದ್ದಾರೆ ಅವರು. ಅದು ಬಹುಶಃ ದೇವರು ಎಲ್ರಿಗೂ ಆ ಭಾಗ್ಯ ಸಿಕ್ಕೋದು ಇಲ್ಲ. ಎಲ್ರಿಗೂ 60 ವರ್ಷಕ್ಕಾಗುವಾಗ, ಅದು ಈಗಿನ ಕಾಲದ ನಾವು ಏನು ವಿಷಕಾರಿ ಆಹಾರವನ್ನು ತಿಂತಾ ಇದ್ದಾಗ ಆರೋಗ್ಯ ದೇವರು ಅಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಅವರ ಒಳ್ಳೆಯ ಮನಸ್ಸು ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ನಮ್ಮ ಚಿಂತನೆಗಳು ಹೇಗಿರ್ತದೋ ನಮ್ಮ ಆರೋಗ್ಯವು ಹಾಗೇ ಇರ್ತದೆ ಅಂತ ಹೇಳುತ್ತೆ. ದುಡಿಯುವ ತಾಕತ್ತು ನಮಗೆ
ತನ್ನಿಂತಾನಾಗೆ ಬಂದು ಬಿಡ್ತದೆ. ಮಾಡುವ ಕೆಲಸದಲ್ಲಿ ನಿಯತ್ತಿರಬೇಕು. ಅವರು ಹೋದಲ್ಲಿ ಎಲ್ಲನೂ ಅಷ್ಟೇನೆ. ಆ ಶಾಲೆ ಸಮೃದ್ಧಗೊಳ್ತಾ ಇತ್ತು. ಸಂಜಯನಗರ ಶಾಲೆಯೂ ಅಷ್ಟೇ. ಅವರು ಮಾಡಿದ ಕೆಲಸ ಟೈಮಲ್ಲಿ ಆ ಶಾಲೆ ಸಮೃದ್ಧಿಯಾಗಿತ್ತು. ಈ ಶಾಲೆಯನ್ನು ಸಮೃದ್ಧಗೊಳಿಸಿ ಈ ಊರವರಿಗೆ ಬಿಟ್ಟುಕೊಟ್ಟು ಹೋಗ್ತಾ ಇದ್ದಾರೆ ತೆರೇಸಾ ಮೇಡಮ್. ವೃತ್ತಿಯಲ್ಲಿ ನಿವೃತ್ತರಾದ್ರೂ ಕೂಡ ಸಮಾಜಮುಖಿ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡೇ ಕೊಡ್ತಾರೆ. ವೃತ್ತಿ ಪ್ರವೃತ್ತಿ ಎರಡೂ ಒಟ್ಟಿಗೆ ಇರ್ತದೆ. ವೃತ್ತಿಯಲ್ಲಿ ನಿವೃತ್ತರಾದ್ರೂ ಪ್ರವೃತ್ತಿ ಅವ್ರದ್ದು ಇನ್ನು ಮುಂದೆ ಖಂಡಿತ ಇದ್ದೇ ಇರ್ತದೆ. ಯಾಕಂದ್ರೆ ಅವರ ಕೆಲಸಗಳನ್ನು ನೋಡುವಾಗ ನಮಗೆ ಅನ್ನಿಸ್ತದೆ ಅವರು ಇಲಾಖೆಯಿಂದ ದೂರ ಹೋಗೋದಿಲ್ಲ ಅಂತ ಅನ್ನುವಂಥದ್ದು. ನಿಮ್ಮ ಈ ಎಲ್ಲ ಕೆಲಸಕ್ಕೂ ಭಗವಂತನ ಆಶೀರ್ವಾದ ಖಂಡಿತ ಇದ್ದೇ ಇದೆ ಮೇಡಮ್. ಹೊಸ ವರ್ಷ ಇದು 2024 ಅಂತ ಹೇಳುವಂಥದ್ದು ಹೊಸ ವರ್ಷ. ಅವರಿಗೆ ಅದು ಹೊಸ್ತನ ತಂದು ಕೊಡ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೇಳುವಂಥದ್ದು ನಾವು ಈ ಸರ್ಕಾರಿ ಕೆಲಸ ಸುಲಭದಲ್ಲಿ ಇಲ್ಲ ನಮಗೆ ಅಂತ. ಸರಿಯಾಗಿ 8-8:30 ಶಾಲೆಯಲ್ಲಿ ಇರಬೇಕು. ಮತ್ತೆ ವಾಪಸ್ಸು ಶಾಲೆ ಕೆಲಸ ಆದ್ಮೇಲೆ ಮನೆಗೂ ಹೋಗುನು ಅಷ್ಟೇ ಕೆಲಸ. ಬಹುಶಃ ಬೇರೆ ಯಾವುದೇ ಇಲಾಖೆಯಲ್ಲಿ ಈ ತರ ಇಲ್ಲ. ಬೇರೆ ಯಾವುದೇ ಇಲಾಖೆಯಲ್ಲಿ ರಾತ್ರಿ ಮನೆಗೆ ಹೋಗಿ ಕೆಲಸ ಮಾಡು ಅಂತ ಹೇಳುವಂಥದ್ದಿಲ್ಲ. ಬಟ್ ನಮ್ಮ ಈ ಶಿಕ್ಷಣ ಇಲಾಖೆ ಈಗೀಗ ಅಂತೂ ಕೊರೋನಾ ಬಂದ್ಮೇಲಂತೂ ರಾತ್ರಿ ಹೋಗಿನೂ ಆ ಸ್ಯಾಟ್ಸ್ ಮಾಡು, ಆನ್ಲೈನ್ ಮಾಡು, ಎಲ್ಲವೂ ಕೆಲಸಗಳು ರಾತ್ರಿಯಾಗಿ. ಯಾಕಂದ್ರೆ ನೆಟ್ ಸಿಕ್ಕುವಂಥದ್ದೇ ರಾತ್ರಿ. ಅಷ್ಟೆಲ್ಲ ಕೆಲಸಗಳನ್ನ ಸಂತೋಷದಲ್ಲಿ ಸದಾ ನಗುಮುಖ. ಆ ಮೇಡಮ್ ಅನ್ನ ನೀವು ನೋಡಿದ್ರೆ ಒಬ್ಸರ್ವ್ ಮಾಡಿದಿರ್ಬೋದು. ಅವ್ರ ಮುಖದಲ್ಲಿ ನಗು ಇಲ್ಲದೆ ಇದ್ದಿದ್ದಿಲ್ಲೇ ಇಲ್ಲ. ಬಹುಶಃ ಮನಸ್ಸಿನಲ್ಲಿ ಅದೆಷ್ಟೇ ನೋವುಗಳು ಇದ್ದಿರಬಹುದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳು ಇದ್ದೇ ಇರ್ತದೆ. ಅದನ್ನು ಮುಖದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಮೇಡಮ್ ಎಲ್ಲೂ ಹೋಗ್ತಿರ್ಲಿಲ್ಲ. ಹಾಗೇನೆ ಬಹುಶಃ ನಮ್ಮ ಈ ಗ್ರಾಮಕ್ಕೆ ಅವರಿಂದಾಗಿ ಒಂದು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದು ಹೌದು. ಅದು ನಮ್ಮ ಶಾಲೆಯ ಅಥವಾ ನಮ್ಮ ಗ್ರಾಮದ, ನಾನು ಈ ಗ್ರಾಮದವಳೇ ಆದದ್ರಿಂದ ನಮ್ಮ ಗ್ರಾಮದ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಳ್ಬಹುದು ನಾವು. ತೆರೇಸಾ ಮೇಡಮ್, ನಿಮ್ಮ ಕೆಲಸಗಳು ಹೀಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಮುಂದುವರಲಿ ಮೇಡಮ್. ಏನು ನೀವು ಈಗ ಇಲ್ಲಿ ಏನು ಊರಿನ ಅಷ್ಟು ಜನರಿಂದ ಏನು ಪಡ್ಕೊಂಡು ದಾನ ಪಡ್ಕೊಂಡು ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೋಗಿದ್ದೀರೋ ಅದನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ಇಲ್ಲಿಯ ಶಿಕ್ಷಕ ವೃಂದದವರ ಕೈಯಲ್ಲಿದೆ. ಇನ್ನು ನಿಮಗೂ ಅತೀ ದೊಡ್ಡವಾದ ಭಾರದ ಹೆಗಲನ್ನ ಅವರು ಕೊಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಹಾಗೇನೆ ಮುಂದುವರಿಸಿಕೊಂಡು ಹೋಗ್ಬೇಕು. ಏನು 170ರಲ್ಲಿ ಶಾಲೆಯ ಸಂಖ್ಯೆ ಇದೆ, ಇನ್ನೂ ಅದು ಉನ್ನತ ಮಟ್ಟಕ್ಕೆ ಹೋಗ್ಲಿ, ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗ್ಲಿ. ಅದಕ್ಕೆ ಅವರ ಹಾರೈಕೆ ಯಾವತ್ತೂ ಇದ್ದೇ ಇರ್ತದೆ. ಅರ್ಜುನ ಶ್ರೀಕೃಷ್ಣನಲ್ಲಿ ಹೇಳ್ತಾನಂತೆ, ಎಲ್ಲ ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ, ನನಗೆ ಈ ಗೋಡೆಯಲ್ಲಿ ಒಂದು ವಾಕ್ಯ ಬರೀ, ಆ ವಾಕ್ಯ ನೋಡುವಾಗ ನನಗೆ ಅತ್ಯಂತ ಶ್ರೇಷ್ಠವಾದ ವಾಕ್ಯ ಅಂತ ಅನ್ನಿಸ್ಬೇಕು, ಒಂದು ವಾಕ್ಯ ಬರಿ ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ಅಲ್ಲಿ ಒಂದು ವಾಕ್ಯ ಬರೀತಾನೆ, ಈ ಸಮಯ ಇಲ್ಲಿಗೆ ಕಳೆದು ಹೋಗುತ್ತದೆ ಅಂತ. ಈ ಸಮಯ ಇಲ್ಲಿಗೆ ಕಳೆದು ಹೋಗುತ್ತದೆ. ವಾಕ್ಯ ಸಿಂಪಲ್ ಅನ್ನಿಸ್ಬಹುದು. ಈ ಸಮಯ ಇಲ್ಲಿ ಕಳೆದು ಹೊಂದುತ್ತಿರುವಂತಹ ತೆರೇಸಾ ಮೇಡಮ್ ರವರೇ ಹಾಗೂ ಅವರ ಪತಿಯಾದಂತಹ ಮಾರ್ತಾರವರೇ, ಹರಿಹರ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಭಾರತಿ ಅವರೇ, ಹರಿಹರ ಗ್ರಾಮ ಪಂಚಾಯತಿ ಇನ್ನೂರ ಸದಸ್ಯರಾದಂತಹ ಪುಷ್ಪಲತಾ ಮೇಡಮ್ ರವರೇ, ಶಿಕ್ಷಕ ಸಮಿತಿಯ ಅಧ್ಯಕ್ಷರಾದಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಇಲ್ಲಿ ಸೇರಿದಂತೆ ಎಲ್ಲರಿಗೂ, ಇಲ್ಲಿ ಬರುವಂತಹ ಯಾರೆಲ್ಲ ಹಿರಿಯ ವ್ಯಕ್ತಿಗಳಿರ್ತಾರೆ, ಯಾರೆಲ್ಲ ಶಿಕ್ಷಕರು ಇರ್ತಾರೆ, ಯಾರೆಲ್ಲ ಊರಿನ ವಿದ್ಯಾಭಿಮಾನಿಗಳಿರ್ತಾರೆ, ಅವರಿಗೆ ಇಲ್ಲಿ ಕೊಡುವಂತಹ ವಿದ್ಯಾರ್ಥಿಗಳ ಒಂದು ಗೌರವ ವಂದನೆಯನ್ನು ನೀವು ನೋಡ್ಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿಂದಲೇ ಕಲಿತಂತಹ ವಿದ್ಯಾರ್ಥಿಗಳು, ನಮ್ಮ ಸ್ಥಳೀಯ ಪ್ರೌಢಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು, ಅವರು ತಮ್ಮ ಯಾರು ಊರಿನವರು ಹೋಗ್ತಾರೆ ಅವರಿಗೆ ಕೊಡುವಂತಹ ಗೌರವ ಏನಂತ ಹೇಳಿದ್ರೆ, ಅದು ಇಲ್ಲಿಯ ಮುಖ್ಯ ಗುರುಗಳು ಹಾಗೂ ಅವರ ಸಹ ಶಿಕ್ಷಕರು ಕಲಿಸಿಕೊಟ್ಟಂತಹ ಒಂದು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತಾ ಇರ್ತೇನೆ. ಈಗಾಗಲೇ ಪ್ರಾಸ್ತಾವಿಕ ಮಾತಿನಲ್ಲಿ ಜಯಲಲಿತಾ ಮೇಡಮ್ ರವರು ಹೇಳಿದ್ರು, ನಮ್ಮೊಳಗೆ ಏನೋ ಭಿನ್ನಮತ ಇಲ್ಲ ಅಂತ ಹೇಳಿ. 100ಕ್ಕೆ 100 ಅದು ನಂಬುವಂತಹ ಮಾತು. ಎಲ್ಲಾ ಸರ್ಕಾರಿ ಕ್ಷೇತ್ರದಲ್ಲಿ ಅಧ್ಯಾಪಕರ ಒಳಗೆ
ನಾನು ಈಗ ಹರಿಯಡ್ಕ ಗ್ರಾಮದಲ್ಲಿ 3 ಶಾಲೆಯನ್ನು ಕಲಿತು ನೋಡಿದವ. 3 ಶಾಲೆಯಲ್ಲಿ ನಾನು ನನ್ನ ಸೇವೆಯನ್ನು ಮಾಡಿದ್ದೇನೆ. ಸೇವೆ ಅಂತ ಹೇಳಿದರೆ ಸರ್ಕಾರಿ ನೌಕರನಾಗಿ ಅಲ್ಲ, ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ. ಆದರೆ ಸ್ಥಳೀಯ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿಯ ಅಧ್ಯಾಪಕ ವೃಂದದವರು ಏನ್ ತನ್ನ ಅನ್ಯೋನ್ಯತೆಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಕ್ಷಿ ಯಾವುದಂತ ಹೇಳಿದ್ರೆ, ಇಲ್ಲಿ ಸೇರಿದಂತಹ STM ಸದಸ್ಯರುಗಳು ಎಲ್ಲರೂ ಯಾರು ಇಲ್ಲ. ನಾನು ಸ್ಥಳೀಯ ಹರಿಯಡ್ಕ ಶಾಲೆಗೆ ಹೋಗಿದ್ದೆ, ಅಲ್ಲಿ ಮೊನ್ನೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಆದರೆ ಎಲ್ಲರೂ STM ಸದಸ್ಯರುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರಲಿಲ್ಲ. ಆದರೆ ಇಲ್ಲಿ ಎಷ್ಟು 18 STM ಸದಸ್ಯರಿದ್ದಾರೆ. ನಿರಂತರವಾಗಿ ತನ್ನ ಸಂಪರ್ಕವನ್ನು ಇಲ್ಲಿಯ ಮುಖ್ಯ ಗುರುಗಳು ಹಾಗೂ ಇಲ್ಲಿಯ ಸಹಪಾಠಿಗಳೊಂದಿಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಇಲ್ಲಿಯ ಅವರ ಮುಖ್ಯ ಗುರುಗಳ ಕಮಾಂಡಿಂಗ್ ಪವರ್ ಏನಂತ ಹೇಳುವುದನ್ನು ತಾವುಗಳು ಗುರುತಿಸಬೇಕಾಗ್ತದೆ. ಮತ್ತೆ ತನ್ನ ಕಾರ್ಯವೈಖರಿ ಯಾವುದಂತ ಹೇಳಿದ್ರೆ, ಯಾರೇ ಒಂದು ಊರಿನ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಿದ್ರೆ ಅವರ ಮನೆಗೆ ಹೋಗುವುದರ ಮುಖಾಂತರ ನಮ್ಮ ಶಾಲೆಗೆ ಏನಾದರೂ ಒಂದು ಕೊಡ್ಬೇಕು ಸರ್ ತಮ್ಮಿಂದ ಆಗುವಂಥದ್ದಂತ ಹೇಳಿ ಅವರನ್ನು ಮತ್ತೆ ಆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಮೇಡಮ್. ಅವರು ತನ್ನ ಮನೆಗೆ ಕೊಡುವುದಂತ ಹೇಳಿ ತನ್ನ ಮನೆಗೆ ಯಾವುದೆಲ್ಲ ಬೇಕೋ ಅಂತಹ ಯಾವುದೆಲ್ಲ ಈ ಶಾಲೆಗೆ ಬೇಕಾಗುವಂತಹ ಅಗತ್ಯತೆಗಳಿತ್ತು ಅದನ್ನೆಲ್ಲ ಈ ಶಾಲೆಗೆ ಈ ಊರಿನ ವಿದ್ಯಾಭಿಮಾನಿಗಳನ್ನು ಬಳಸಿಕೊಂಡು ಈ ಊರಿಗೆ ಬೇಕಾಗುವಂತಹ ಮೂಲಸೌಕರ್ಯಗಳನ್ನು ಈ ಶಾಲೆಗೆ ಸ್ಥಾಪಿಸಿಕೊಟ್ಟದ್ರಲ್ಲಿ ಅವರ ಪ್ರಮುಖ ಪಾತ್ರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ಈಗಾಗಲೇ ಅವರು ಇಲ್ಲಿಂದ ಹೋಗುದಿದ್ರು 30 ಲಕ್ಷದ MRP ಬಹುಶಃ ನಮ್ಮ ನಿವೃತ್ತ ಒಳ ಅರಣ್ಯಾಧಿಕಾರಿ ಅಂತ ಸುಬ್ರಹ್ಮಣ್ಯ ಅವರನ್ನು ಉಪಯೋಗಿಸಿಕೊಳ್ಳುವುದರ ಮುಖಾಂತರ MRP ನಿಂದ 30 ಲಕ್ಷ ರೂಪಾಯಿ ಅನುದಾನವನ್ನು ಈ ಶಾಲೆಗೆ ತಂದುಕೊಡುವಂತಹ ಮುಖಾಂತರ ಈ ಶಾಲೆಗೆ ಅವರೀಗ ಚಿನ್ನರ ಪಾರ್ಕ್ ಇರಬಹುದು, ಯಾವುದೆಲ್ಲ ಬೇಕು ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಈ ಶಾಲೆಗೆ ತಂದುಕೊಟ್ಟಂತಹ ಅವರ ಮುಖ್ಯ ಶಿಕ್ಷಕಿ ಇವತ್ತು ನಮಗೆ ಬಹಳಷ್ಟು ಒಂದು ಕಡೆಯಿಂದ ಬೇಸರ ಆಗ್ತಾ ಇದೆ. ಆದರೆ ಅನಿವಾರ್ಯ ಕಾರಣ ಅವರಿಗೆ ನಿವೃತ್ತಿ ಆಗುವಂತಹ ಸಂದರ್ಭದಲ್ಲಿ ಅವರು ನಿವೃತ್ತಿ ಆಗಲೇಬೇಕು. ಮೊನ್ನೆ ತಾನೇ ಇಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ಮೊದಲು ಹೇಳಿದ್ರು, ನಾನು ಅವರ ಪತಿಯವರು ಏನು ಕಾರ್ಯಕ್ರಮವನ್ನು ಅವರಿಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಊರಿನಲ್ಲಿ ಆಗ ದಾನಿಗಳ ಮುಖಾಂತರ ಅವರು ನಮಗೆ ವಾರ್ಷಿಕೋತ್ಸವಕ್ಕೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಆಗ ಅವರ ಪತಿ ಕೇಳಿದ್ರಂತೆ ಅವ್ರ ಹತ್ರ, ನೀನು ಎಷ್ಟು ಈ ಸಂಸ್ಥೆಗೆ ದುಡ್ಡನ್ನು ಹಾಕಿದ್ದೆ ಅಂತ ಹೇಳಿ. ಮೊದಲು ನೀನು ಈ ಸಂಸ್ಥೆಗೆ ದುಡ್ಡನ್ನು ಕೊಡು, ನಂತರ ನೀನು ಊರಿನವರಲ್ಲಿ ಬೇಡ್ಲಿಕ್ಕೆ ಹೋಗು, ಊರಿನವರಲ್ಲಿ ದಾನದ ಮುಖಾಂತರ ಪಡ್ಕೊಳ್ಳಿಕ್ಕೆ ಹೋಗು ಅಂತೇಳಿ ಏನೊಂದು ಅವರ ಆದರ್ಶ ದಾಂಪತ್ಯ ಅಂತ ಹೇಳೋದನ್ನು ತಾವುಗಳು ಈಗ ನೋಡ್ಕೊಳ್ಬೇಕು. ಅವರು ಈ 33 ವರ್ಷಗಳ ಸೇವಾವಧಿಯಲ್ಲಿ ಸರ್ಕಾರಿ ನೌಕರಿ ವೃತ್ತಿ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ವೃತ್ತಿ ಅಲ್ಲ ಅದು. ಅದರಲ್ಲಿ ಬಹಳಷ್ಟು ಎದುರು ಬದುರುಗಳು ರಾಜಕೀಯಗಳು ಎಲ್ಲವೂ ಇದೆ. ಎಲ್ಲವನ್ನು ಮೆಟ್ಟಿ ನಿಂತು ಬಹುಶಃ ಅವರು ಭಟ್ಕಳದಲ್ಲಿ ಶಿಕ್ಷಕಿಯಾಗಿದ್ರು ಅಂತ ಹೇಳುವಾಗ ನನಗೆ ಬಹಳಷ್ಟು ಸಂತೋಷ ಆಯಿತು. ಭಟ್ಕಳದಂತ ಊರಿನಲ್ಲಿ ಕೂಡ ಅವರೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯ ವೃತ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲಿ ಕೂಡ ಅವರ ಶಿಕ್ಷಣ ವೃತ್ತಿಯಲ್ಲಿ ಎಷ್ಟೊಂದು ಅದ್ಭುತವಾದಂತಹ ಬದಲಾವಣೆಗಳಿರಬಹುದಂತ ಹೇಳುವುದರ ಮುಖಾಂತರ ಇವತ್ತು ಮೇಡಮ್ ತಾವುಗಳು ಮಾಡಿದಂತಹ ಆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದೀರೋ ಅದಕ್ಕೆ ನಾವು ಈ ಊರಿನವರು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ತಾವುಗಳು ಏನು ಈ ಪೀಠಿಗೆಯನ್ನು ಹಾಕಿಕೊಟ್ಟು ಇಲ್ಲಿಯ ವಿದ್ಯಾರ್ಥಿಗಳನ್ನು ನಮ್ಮ ಸ್ಥಳೀಯ ಪ್ರೌಢಶಾಲೆಗೆ ಕಲಿಸುವುದರ ಮುಖಾಂತರ ಅಲ್ಲಿ ಕೂಡ ತಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಾವು ಕಲಿಸಿಕೊಟ್ಟದನ್ನು ಮೊನ್ನೆ ತಾನೇ ತೋರಿಸಿಕೊಟ್ಟಿದ್ದಾರೆ. ಏನು ಆಂಗ್ಲ ಮಾಧ್ಯಮದಲ್ಲಿ ಇರಬಹುದು, ಕನ್ನಡ ಮಾಧ್ಯಮದಲ್ಲಿ ಇರಬಹುದು, ಎಲ್ಲ ಅವರ ನಿರರ್ಗಳವಾದಂತಹ ಮಾತುಗಳು ವಿದ್ಯಾರ್ಥಿಗಳ ಮಾತುಗಳಂತ ಹೇಳಿದ್ರೆ ಬಹುಶಃ ಖಾಸಗಿ ಶಾಲೆಯನ್ನು ಕೂಡ ಮೀರಿಸುವಂತಹ ಒಂದು ವಿದ್ಯಾರ್ಜನೆಯನ್ನು ಈ ಶಾಲೆಯಲ್ಲಿ ನೀಡುತ್ತ
ತಮಗೆಲ್ಲರಿಗೂ ಶುಭ ನಮನಗಳು. ಶ್ರೀ ಗುರುಭ್ಯೋ ನಮಃ. ಅತ್ಯಂತ ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸಂಭ್ರಮ, ಸಂತೋಷ ನಮಗೆ. ವೇದಿಕೆಯಲ್ಲಿ ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ನನ್ನ ಪ್ರೀತಿಯ ಆತ್ಮೀಯರಾದಂತಹ ತೆರೇಸ್ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪೋಷಕ ಬಂಧುಗಳೇ, STMC ಅವರೇ ಹಾಗೂ ಪ್ರೀತಿಯ ಪುಟಾಣಿಗಳೇ, ಏನ್ ಹೇಳ್ಬೇಕೋ ಗೊತ್ತಿಲ್ಲ. ತೆರೇಸ್ ಮೇಡಮ್ ಹಾಗೂ ನನ್ನ ವೈಯಕ್ತಿಕವಾಗಿ ಬಾಂಧವ್ಯ ಹೇಳಿದ್ರೆ ಇವತ್ತು ನಿನ್ನೆಯದಲ್ಲ, ಅನೇಕ ವರ್ಷಗಳಿಂದ ನಾವು ಒಂದು ಅತ್ಯಂತ ಆತ್ಮೀಯವಾದ ಬಾಂಧವ್ಯವನ್ನು ಹೊಂದಿದ್ದೇವೆ ವೃತ್ತಿ ಕ್ಷೇತ್ರದಲ್ಲಿ ಅಂತ ಹೇಳಿ. ಶಾಲೆಯ ಕೆಲಸಗಳನ್ನು ಹೊರತುಪಡಿಸಿಯೂ ಇಲಾಖೆಯ ಕೆಲವು ಕೆಲಸಗಳ ಸಂದರ್ಭದಲ್ಲಿ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡಿದ್ದೇವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪಾದರಸದಂತೆ ಚುರುಕು, ಚೈತನ್ಯದ ಚಿಲುಮೆ ಅಂತ. ಅವರು ಹೋದಲ್ಲೆಲ್ಲ ಈ ಏನಾಗಬೇಕೋ ಸರ್ಕಾರಿ ಶಾಲೆಗಳು ಅದನ್ನ ಅವ್ರು ಮಾಡ್ತಾ ಹೋಗಿದ್ದಾರೆ ಅಂತ. ಇವತ್ತೆಲ್ಲ ಸಂಜಯ ನಗರದಿಂದ ಅಥವಾ ಮೊದಲಿಂದಲೇ ಅವರು ನನಗೆ ತುಂಬಾ ಪರಿಚಯ. ಹರಡಿಯಲ್ಲಿರುವಾಗ ಅನೇಕ ಸಂದರ್ಭದಲ್ಲಿ ಅವರು ಸಲಹೆ ಸೂಚನೆಗಳನ್ನು ನಾನು ಅವರಿಂದ ಪಡ್ಕೊಂಡದಿರಬಹುದು, ಅವರು ನನಗೆ ಕೊಟ್ಟದ್ದಿರಬಹುದು. ಅಂತೂ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಸೇವೆಯಲ್ಲಿ ಕೂಡ ಒಂದಷ್ಟು ಜನ ಶಿಕ್ಷಕರು ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಖಂಡಿತವಾಗಿಯೂ ತೆರೇಸ್ ಮೇಡಮ್ ಅತ್ಯಂತ ಗುರುತಿಸಲ್ಪಟ್ಟವರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇವತ್ತು ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಅವರನ್ನು ಗೌರವ, ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ವೀರಮಂಗಲ PM ಶ್ರೀ ಶಾಲೆಯ ಮುಖ್ಯ ಗುರುಗಳಾಗಿ ಶ್ರೀಯುತ ತಾರನಾಥ ಸವನೂರು ಇವರು ಆಗಮಿಸುತ್ತಾರೆ. ನಾನು ಒಂದು ಶುಭಾಶಯವನ್ನ ಸಲ್ಲಿಸುತ್ತೇನೆ ಅಂತೇಳಿ ವಿನಂತಿಯನ್ನ ಮಾಡಿದ್ದಾರೆ. ಸರ್, ತಮಗಾಗಿ ಈಗ ಅವಕಾಶ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ವಿಶೇಷವಾಗಿ ಅಮ್ಮನರಾಯಗಳು ಹಿರಿಯರಿದ್ದಾರೆ, ಈ ಶಾಲೆಯನ್ನು ಕಟ್ಟಿ ಬೆಳೆಸಿದವರು ಮತ್ತು ಈ ಸಂಸ್ಥೆಯನ್ನು ಬೆಳೆಸಿದಂತಹ ತೆರೇಸಾ ಮೇಡಮ್ ಅವರೇ, ನಾನು ಕೇಳಿ ತಗೊಂಡೆ. ಯಾಕಂದರೆ ಇದಕ್ಕಿಂತ ತುಂಬ ಅವರು ನಾನು ಕರೆಸಿ ನನ್ನಲ್ಲಿ ಮಾತಾಡಿಸ್ತಾರೆ. STMC ಟ್ರೈನಿಂಗ್ ಇರ್ಬೋದು, ಬೇರೆ ಬೇರೆ ಸಂಗತಿಗಳು ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಒಂದು ನಿಮಿಷ ನನಗೆ ಅದು ಅವರಲ್ಲಿ ಎಷ್ಟು ವಾಟ್ಸಪ್ ಅವರಿಗೆ ಹಾಕಿದ್ರು ಕೂಡ ಅವರಿಗೆ ಮಾತ್ರ ಸಲ್ತದೆ. ಒಂದು ಮಾತಿದೆ, ಯಾರಿಗೆ ತಾಯಿಯ ಹೃದಯ ಇರ್ತದೋ, ಯಾರಿಗೆ ತಂದೆಯ ಜವಾಬ್ದಾರಿ ಇರ್ತದೋ, ಆ ಶಾಲೆಯನ್ನು ಖಂಡಿತವಾಗಿ ಅದು ಮುಂದುವರಿತದೆ ಅಂತ, ಅದು ಪ್ರಜ್ವಲಿಸ್ತದೆ ಅಂತ. ಮೇಡಮ್ ಅವರಿಗೆ ತಾಯಿಯ ಹೃದಯ ಇದೆ, ತಂದೆಯ ಜವಾಬ್ದಾರಿ ಇದೆ, ಹಾಗಾಗಿ ಈ ಶಾಲೆ ಬೆಳೀತದೆ ಅಂತ. ಇವತ್ತು ನಾವು ರಜೆ ಹಾಕಿ ಬಂದಿರೋದು, ಆದರೆ 1000 ಫೋನ್ ಬರ್ತಾ ಉಂಟು. ನಂದು PMC ಸ್ಕೂಲ್ ಹೇಳಿದ್ರು, ನಾನು ಪ್ರಧಾನಮಂತ್ರಿ ನಮ್ಮ ಶಾಲೆಯನ್ನು ದತ್ತಕೊಂಡಿದ್ದಾರೆ 5 ವರ್ಷಕ್ಕೆ. ಹಾಗಾಗಿ ರಜೆ ಹಾಕ್ಲಿಕ್ಕೂ ಇವತ್ತು ರಜೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ರಜೆ ಮಾಡಿ ಬರದಿದ್ರೆ ರಜೆ ಯಾಕೆ ಬಂದರೆ ಏನಾಗ್ತದೆ. ಆದರೆ ರಜೆಯಲ್ಲಿ ಕೂಡ ತುಂಬ ಫೋನ್ಗಳು ಬರುವ ಕಾರಣಕ್ಕಾಗಿ ನಾವು ಬೇಗ ಹೊರಟು ಅನಿವಾರ್ಯ ಆಯಿತು. ಇಲ್ಲಿ ಏನಾಗ್ತದೆ ಹೇಳಿದರೆ, ತೆರೇಸಾ ಮೇಡಮ್ ಅವರು ನಮ್ಮನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಇಲ್ಲಿಗೆ ಅವರು ಟ್ರೈನಿಂಗಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಬ್ಬರಲ್ಲಿ ಸಂಪನ್ಮೂಲ ಉಂಟು ಅಂದಾಗ ಅದನ್ನು ತುಂಬ ಗೌರವಿಸುವವರು. ಹಾಗಾಗಿ ನಾನು ಯಾವತ್ತೂ ಮಾತು ಹೇಳೋದೊಂದು, ಇಲಾಖೆ ನಮಗೆ ಅನ್ನ ಕೊಟ್ಟಿದೆ, ಇಲಾಖೆಗೆ ನಾವು ಅನಿವಾರ್ಯ ಅಲ್ಲ, ನಮಗೆ ಇಲಾಖೆ ಅನಿವಾರ್ಯ ಅಂತ ಹೇಳಿ ಮೇಡಮ್ ಅವರಿಗೆ, ತೆರೇಸಾ ಮೇಡಮ್ಗೆ ಶುಭಾಶಯವನ್ನು ಕೋರುತ್ತಾ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಹಾರೈಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್ ತಮಗೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸ್ತಾರೆ. ಸರ್, ತಮಗೆ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಶಾಲೆಯಲ್ಲಿ ಸೇವಾ ನಿವೃತ್ತಿಗೊಂಡಂತಹ ಮೇಡಮ್ ಅವರಿಗೆ ಹಾಗೂ ಅವರ ಪತಿ ರ್ಯಾಲ್ಡ್ ಮಾಡ್ತಾ ಇಬ್ಬರನ್ನ ಕೂರಿಸಿ ನಮ್ಮೆಲ್ಲರ ಪರವಾಗಿ, ಊರಿನ ಪರವಾಗಿ ಅಭಿಮಾನದ ಒಂದು ಸನ್ಮಾನವನ್ನ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಮಾಡ್ತಾ ಇದ್ದೇವೆ. ಸರ್ ಅವರನ್ನ ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ನಾವು ಕಾಯ್ತಾ ಇದ್ದೆವು. 9 ವರ್ಷಗಳ ಕಾಲ ಮುಖ್ಯ ಗುರುಗಳಾಗಿ ಈ ಶಾಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದವರು ಶ್ರೀಮತಿ ತೆರೇಸಾ ಮೇಡಮ್ ಅವರು. ಈಗ ಮೇಡಮ್ ಅವರಿಗೆ ಎಲ್ಲರ ಪ್ರೀತಿಯ ಅಭಿಮಾನದ ಸನ್ಮಾನ ಸಮಾರಂಭ. ಈ ಸನ್ಮಾನ ಪತ್ರವನ್ನು ವಾಚಿಸ್ತಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಮೇಬಳ್ಳಿ ಸೋಜ್ ಅವರು.
ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು ಅರಿಯಡ್ಕ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ. ಶ್ರೀಮತಿ ತೆರೇಸ್ ಎಂ ಸಿಕ್ವೇರ ಇವರಿಗೆ ಗೌರವಾದರಗಳಿಂದ ಸಲ್ಲಿಸುವ ಸನ್ಮಾನ ಪತ್ರ. ಮಾನ್ಯರೇ, ತಾವು 1963ನೇ ಇಸವಿ ಡಿಸೆಂಬರ್ ತಿಂಗಳ 12ನೇ ದಿನಾಂಕದಂದು ಪೂಜ್ಯರಾದ ಪೀಟರ್ ಸಿಕ್ವೇರ ಮತ್ತು ಬ್ರಿಜಿತ್ ಲೋಬೋ ಇವರ 8 ಜನ ಮಕ್ಕಳಲ್ಲಿ 2ನೇವರಾಗಿ ಜನಿಸಿದಿರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನೀರುಮಾರ್ಗದ ಸಂತ ಜೋಕಿಮ್ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಕೆಲ್ರಾಯ್ ಅಮೃತಲಾಲ್ಜಿ ಪ್ರೌಢಶಾಲೆಯಲ್ಲಿ ಪಡೆದುಕೊಂಡು ಮಂಗಳೂರಿನ ಸೇಂಟ್ಸ್ ಅಂಡ್ ಶಿಕ್ಷಣ ಸಂಸ್ಥೆ ತರಬೇತಿ ಸಂಸ್ಥೆಯಲ್ಲಿ ಟಿಸಿಎಸ್ ಶಿಕ್ಷಣವನ್ನು ಪಡೆದುಕೊಂಡಿರಿ. ಹುಣಸೂರಿನ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಭಟ್ಕಳದ ಆನಂದಾಶ್ರಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 8 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಿರಿ. 1989ರಲ್ಲಿ ಸರಕಾರಿ ಸೇವೆಗೆ ಸೇರಿದ ತಾವು 1989ರಿಂದ 1992ರವರೆಗೆ ಉಡುಪಿಯ ಬೈಂದೂರಿನ ಹೊಸೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಿರಿ. 1992ರಿಂದ 1994ರವರೆಗೆ ಪುತ್ತೂರು ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರಿನಲ್ಲಿ ಕರ್ನಾಟಕ ದಾಂಪತ್ಯ ಆರೋಗ್ಯ ಭಾಗ್ಯಗಳಿಂದ ಸಮೃದ್ಧವಾಗಿ ಭವಿಷ್ಯ ಜೀವನವು ಸುಖ ಶಾಂತಿ ನೆಮ್ಮದಿಗಳಿಂದ ಕೂಡಿರುವಂತೆ ಶ್ರೀ ಪರಮಾತ್ಮನು ಅನುಗ್ರಹಿಸಲಿ ಎಂದು ಸರ್ವಶಕ್ತನಲ್ಲಿ ಪ್ರಾರ್ಥಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು, ಪ್ರಭಾರ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಪೋಷಕ ವೃಂದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು. ಇದೀಗ ಸನ್ಮಾನ ಸಮಾರಂಭ. ಈ ವೇದಿಕೆಗೆ ಮೇಡಮ್ ಅವರ ಮಗಳು ರಿಷಲ್, ಮಗ ರೂಪೇಶ್ ಹಾಗೂ ಅಳಿಯ ನಿತಿನ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಕನ್ನಡ
9 ವರ್ಷಗಳ ಕಾಲ ಈ ಸೇವಾ ನಿವೃತ್ತಿ ಹೊಂದಿದ ಮೇಡಮ್ ಅವರಿಗೆ ಶಾಲಾ ಪರವಾಗಿ ಸ್ಮರಣೆಗೆ ಚಿನ್ನದ ಉಂಗುರವನ್ನು ನೀಡಿ ಗೌರವಿಸಲಾಯಿತು. ಹಾಗೆ ಶಿಕ್ಷಕ ವೃಂದ SD ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ, ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಬದುಕಿನ ಮೌಲ್ಯವ ತೋರಿಸುವ ನಮ್ಮಯ ಶಾಲೆಗೆ ಚಪ್ಪಾಳೆ, ಭರವಸೆ ಬೆಳಕನ್ನು ಮೂಡಿಸುವ ಹಿರಿಯರ ಶಾಲೆಗೆ ಚಪ್ಪಾಳೆ, ಸತ್ಯ ಧರ್ಮದ ಸಾರವನ್ನು ತಿಳಿಸುವ ಶಾಲೆಗೆ ಚಪ್ಪಾಳೆ, ಭೇದವೆಣಿಸದೆ ಸ್ವಾಗತ ಕೋರುವ ಸರ್ಕಾರಿ ಶಾಲೆಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ, ಬುದ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ತೆರೆದಿರುವ ಒಮ್ಮೆ ಕೇಳೋಣ ಬನ್ನಿ. ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ, ಬುದ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಬದುಕಿನ ಮೌಲ್ಯ ನೋಡಬೇಕು. ಈ ಶೌಚಾಲಯಗಳನ್ನು ತುಂಬಾ ವ್ಯವಸ್ಥಿತವಾಗಿ ಅವರ ಒಂದು ಮುತುವರ್ಜಿನಲ್ಲಿ ಮಾಡಿದ್ದಾರೆ. ಏಕೆಂದ್ರೆ ಒಂದು ಶಾಲೆ ಚೆನ್ನಾಗಿ ಕಾಣಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಕೊಠಡಿಗಳು ಮತ್ತೆ ಅಲ್ಲಿನ ಶೌಚಾಲಯಗಳು ಇಂಪಾರ್ಟೆಂಟ್, ಮತ್ತೆ ಅಡಿಗೆ ಕೋಣೆಗಳು, ಮತ್ತೆ ತರಗತಿ ಕೋಣೆಗಳು, ಮತ್ತೆ ಶಿಕ್ಷಕರು ಇವೆಲ್ಲವೂ ಫುಲ್ಫಿಲ್ ಇದೆ. ಪಾಪ ಮಜಲಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಇಲ್ಲಿ ಮಕ್ಕಳು ಕಲಿತಾ ಇರುವ ಮಕ್ಕಳು ನಿಜವಾಗ್ಲೂ ಧನ್ಯವಂತರು. ನಿಮಗೆ ಒಳ್ಳೆಯದಾಗಿ ಮಕ್ಕಳ ಪೋಷಕರು ಕೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ಏನು ಸರ್ಕಾರ ಇವತ್ತು ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ, ಆ ಸೌಲಭ್ಯಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕಾದ ನಾವು ಸನ್ನಿವೇಶದಲ್ಲಿದ್ದೀವಿ. ಜೊತೆಗೆ ಇವತ್ತಿನ ಸನ್ನಿವೇಶದಲ್ಲಿ ನಿಮ್ಗೆ ಹೇಳೋದಿಷ್ಟೇ, ಮಕ್ಕಳಿಗೆ ಒಂದಿಷ್ಟು ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡಿ. ಮೊಬೈಲ್ನಿಂದ ಸಾಕಷ್ಟು ನಮಗೆ ಸಮಸ್ಯೆಗಳು ಬರ್ತಾ ಇದೆ. ಈಗ ಇನ್ನೇನು ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ನಮ್ಗೆ ಪರೀಕ್ಷೆಗಳ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಇಲ್ಲಿಂದ ಏನು 7ನೇ ಕ್ಲಾಸ್ ಪಾಸಾಗಿ 8ಕ್ಕೆ ಹೋಗ್ತಾರೆ, 8ರಿಂದ ಕಾಲೇಜ್ಗೆ ಹೋಗ್ತಾರೆ, ಡಿಗ್ರಿ ಮಾಡ್ತಾರೆ. ಅವ್ರ ಬದುಕಿಗೆ ಕಟ್ಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಮಾಡುವ ಸನ್ನಿವೇಶದಲ್ಲಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ತೆರೇಸಾ ಸಿಕ್ಕರ್ ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೊಮ್ಮೆ ಒಳ್ಳೆಯದನ್ನು ಮಾಡಲಿ, ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದನ್ನು ಮಾಡಲಿ.
ಮತ್ತೆ ಮುಂದೆ ಅವರು ಇನ್ನೂ ಶಿಕ್ಷಣ ಕ್ಷೇತ್ರಕ್ಕೆ ಒಂದಿಷ್ಟು ಅವರ ಸೇವೆ ಕೊಡುವಂತೆ ದೇವರವರಿಗೆ ಶಕ್ತಿಯನ್ನ ಕೊಡ್ಲಿ. ತುಂಬಾ ಒಳ್ಳೆಯ ಉತ್ತಮ ಕೆಲಸಗಾರರು. ಈ ಹಿಂದೆ ಸಂಜಯ್ ನಗರ ಒಂದು ಶಾಲೆಯಲ್ಲಿ ಕೆಲಸ ಮಾಡಿದ್ರು ಅಂತ ನನಗೆ ಗೊತ್ತಾಯ್ತು. ನಿನ್ನೆ ನಾನಲ್ಲಿ ಒಂದು ಸ್ಕೂಲ್ ಡೇಗೆ ಹೋದಾಗೆಲ್ಲ ಇದ್ರು. ಒಂದು ಸಣ್ಣ ವ್ಯವಸ್ಥೆನಲ್ಲಿ ಒಂದು ಚಿಕ್ಕದಾಗಿ ಇಲ್ಲಿ ಸ್ಟಾರ್ಟ್ ಮಾಡಿ ನಂತರ ಒಳ್ಳೆಯ ಮಕ್ಕಳ ಸ್ಟ್ರೆಂತ್ ಅನ್ನ ಮಾಡಿದ್ರು ಎಂಬುದು ಅಲ್ಲಿ ನಮಗೆ ತಿಳಿದು ಬಂತು. ಒಳ್ಳೆ ಕೆಲಸಗಳನ್ನ ಅವ್ರು ಎಲ್ಲೆಲ್ಲಿ ಈ ಹಿಂದೆ ಮಾಡಿದ್ದಾರೆ ಅಲ್ಲೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲೂ ಸಹ ಪೊಪ್ಪೆ ಮಜಲು ಶಾಲೆನಲ್ಲೂ ಸಹ ಅವರು ಶಾಲೆಗಾಗಿ ದುಡಿದಿದ್ದಾರೆ. ಬಟ್ ಪ್ರಾಮಾಣಿಕವಾಗಿ ದುಡಿಯೋದು ನಿಮಗೆ ಗೊತ್ತಿದೆ, ಎಷ್ಟು ಕಷ್ಟ ಆಗ್ತದೆ ಅಂತಲೂ ನಿಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇನ್ನೊಮ್ಮೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತಾ, ಮತ್ತೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಎಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಎಂದು ಆಶಿಸಿ ನಮ್ಮ SDMC ಅವರ ಪರವಾಗಿ ಮತ್ತೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಎಲ್ಲ ಪೋಷಕ ವರ್ಗದವರ ಪರವಾಗಿ ಇನ್ನೊಮ್ಮೆ ಅವರಿಗೆ ಶುಭ ಹಾರೈಕೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವ್ರ ನಿವೃತ್ತಿ ಜೀವನ ಸುಖಮಯವಾಗಲಿ. ಧನ್ಯವಾದಗಳು. ನಮ್ಮ ಶಾಲೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ. ತಾಲೂಕಿನಲ್ಲಿ ಉತ್ತಮ ಶಾಲೆ ಅನ್ನುವಂತಹ ಹೆಸರನ್ನ ಗಳಿಸಲಿಕ್ಕೆ ತಮ್ಮ ಮಾರ್ಗದರ್ಶನ ಕಾರಣ ಸರ್. ತಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಈ ಶಾಲೆ ಈ ಹಂತಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ತಮ್ಮ ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಭಾರತೀಯವರಿಂದ ಶುಭ ಹಾರೈಕೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅನ್ಯ ಕಾರ್ಯ ನಿಮಿತ್ತ ತೆರಳ್ತಾ ಇದ್ದಾರೆ. ಸರ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಆರಾಧ್ಯ ಮೂರ್ತಿ ಶ್ರೀಕೃಷ್ಣ ದೇವರನ್ನು ಮನಸಾರೆ ಹೊಂದಿಸ್ತಾ, ಹಾಗೆಯೇ ಸ್ಥಳ ಸಾನ್ನಿಧ್ಯ ದೇವರುಗಳನ್ನು ಸಹ ನೆನವರಿಕೆ ಮಾಡಿಕೊಡ್ತಾ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಹಾಗೆಯೇ SDMC ಅಧ್ಯಕ್ಷರೇ, ಹಾಗೆ ಇವತ್ತು ನಿವೃತ್ತಿ ಜೀವನವನ್ನು ವಹಿಸಿಕೊಳ್ತಿರುವ ತೆರೆಸಾ ಸಿಕ್ವೇರ ಮೇಡಮ್, ಹಾಗೆ ಅವರ ಪತಿದೇವರೇ, ಹಾಗೆ ನನ್ನ ಆತ್ಮೀಯ SDMC ಸದಸ್ಯರುಗಳೇ, ಪೋಷಕ ವೃಂದದವರೇ, ಹಾಗೆ ನೆಚ್ಚಿನ ಪುಟಾಣಿ ಮಕ್ಕಳೇ, ಹಾಗೆ ಎಲ್ಲ ನೆರೆದಿರುವಂತಹ ನೆರೆಕೆರೆಯ ನಮ್ಮ ಮಾಸ್ಟ್ರು ಇದ್ದಾರೆ, ವಿಷ್ಣು ಮಾಸ್ಟ್ರು, ನೆರೆಕೆರೆಯವರು ಎಲ್ಲರಿಗೂ ನಮ್ಮ ಹಾರ್ದಿಕವಾದ ನಮ್ಮ ಒಂದು ಸುಸಜ್ಜಿತ ಶಾಲೆಯನ್ನಾಗಿ ಸರ್ಕಾರಿ ಸೇವೆಯಲ್ಲಿ ಈ ವಿದಾಯ ಬೀಳ್ಕೊಡುಗೆ ಎಂಬುದು ಅನಿವಾರ್ಯ. ಆದರೂ ಆ ಅನಿವಾರ್ಯದ ಸಂದರ್ಭದಲ್ಲೂ ಅವರು ಮಾಡಿದ ಕರ್ತವ್ಯಗಳು, ಅವರು ಮಾಡಿದ ಸೇವೆ ಇವತ್ತು ಎಲ್ಲರ ಕಣ್ಣಂಚಿನಲ್ಲಿ ನೀರು ಬರ್ತಿದೆ. ಪುಟಾಣಿ ಮಕ್ಕಳು ಕೂಗ್ತಿದ್ದಾರೆ. ಎಲ್ಲ ನೋಡುವಾಗ ನಮಗೂ ಇದು ಅಂದ್ರೆ ಅನಿವಾರ್ಯ. ನಾವು ಇದನ್ನು ಮಾಡಿ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಆದ್ರೂ ಅದು ಆಗ್ಬೇಕಾದ್ದು. ಇದು ಈ ಪ್ರೀತಿ ವಿಶ್ವಾಸವನ್ನು ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಮೇಡಮ್, ನಿಮ್ಮ ಜೀವನ, ನಿವೃತ್ತಿ ಜೀವನ ತುಂಬಾ ಉತ್ತಮ ರೀತಿಯಾಗಿ ನೆಮ್ಮದಿಯಿಂದ, ಹಣ ಇದ್ರೆ ಸಾಲದು, ನೆಮ್ಮದಿಯೂ ಬೇಕು. ಮಾನಸಿಕ ನೆಮ್ಮದಿ, ಆರೋಗ್ಯ ಎಲ್ಲ ನಿಮಗೆ ದೇವರು ದಯಪಾಲಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳುತ್ತಾ, ನಿಮ್ಮ ಪತಿದೇವರು ಈಗ ಒಬ್ಬ ಮಹಿಳೆಯ ಹಿಂದೆ, ಒಬ್ಬ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಇರ್ತದಿಂದ, ಹಾಗೆ ನಾನು ಯಾವತ್ತೂ ನೋಡುವಾಗ ಸಹ ಸರ್ ಇರ್ತಾರೆ ಒಟ್ಟಿಗೆ. ಸರ್, ನಿಮ್ಮ ಅನ್ಯೋನ್ಯ ದಾಂಪತ್ಯ ಜೀವನ, ನಿವೃತ್ತಿ ಜೀವನ ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದೇನೆ. ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆ. ಧನ್ಯವಾದಗಳು ಭಾರತಿ ಮೇಡಮ್ ತಮಗೆ. ಮುಂದೆ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ SDMCಯ ಮಾಜಿ ಸದಸ್ಯೆ ಶ್ರೀಮತಿ ಬೇಬಿಯವರು ಮತ್ತು ಪೋಷಕರಾದ ಶ್ರೀಮತಿ ಲೀಲಾವತಿಯವರು. ಹಾಗೆ ನಮ್ಮ ಈ ಕಾರ್ಯಕ್ರಮದಿಂದ ಭಾರತಿ ಮೇಡಮ್ ಅವರು ತೆರಳ್ತಾ ಇದ್ದಾರೆ. ಮೇಡಮ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಆರಂಭ ಆದಲ್ಲಿಂದ ಅವರು ವಿನಂತಿಯನ್ನ ಮಾಡ್ತಾ ಇದ್ರು, ನನಗೊಂದು 5 ನಿಮಿಷ ಸಮಯ ಕೊಡಿ, 5 ನಿಮಿಷ ಸಮಯ ಕೊಡಿ ಅಂತ. ಹಾಗಾಗಿ ಬಹಳ ತರಾತುರಿಯಲ್ಲಿದ್ದ ಕಾರಣ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಣ್ಣಲ್ಲಿ ನಾಡೆಯ ಸುಂದರ ಭಾರತವನ್ನೇ ಕಂಡವರು, ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು, ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆ
ಅಭಿನಂದನೆಯೇ. ಮುಂದೆ ವಿದ್ಯಾರ್ಥಿಗಳ ಪರವಾಗಿ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ 7ನೇ ತರಗತಿಯ ವರ್ಷಿಣಿ. ವೇದಿಕೆಯಲ್ಲಿರುವ ಗಣ್ಯರೇ, ಶಿಕ್ಷಕರ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ಶುಭ ದಿನ. ಬಗೆ ಬಗೆಯ ಪರಿಯಲ್ಲಿ ಹರಿಸಿದರು ಜ್ಞಾನದ ಗಂಗೆ, ನಿವಾರಿಸಿದರು ನಮ್ಮಲ್ಲಿ ಅಜ್ಞಾನದ ಬೇಗೆ, ಶುದ್ಧಗೊಳಿಸಿದರು ನಮ್ಮಲ್ಲಿರುವ ಕಲ್ಮಶ ಹಾಗೆ, ಬೀರಿಸಿದರು ನಮ್ಮಲ್ಲಿ ಯಶಸ್ಸಿನ ನಗೆ. ಇಂತಹ ನಮ್ಮ ಮುಖ್ಯ ಶಿಕ್ಷಕರ ಬೀಳ್ಕೊಡುಗೆ ಸಂದರ್ಭದಲ್ಲಿ ಮುಖ್ಯ ಗುರುಗಳ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ನಾನು ಈ ಶಾಲೆಗೆ ಬಂದು 2 ವರ್ಷಗಳಾಗಿದೆ. ಈ 2 ವರ್ಷದಲ್ಲಿ ನಾನು ಅವರಿಂದ ತುಂಬಾ ಒಳ್ಳೆಯ ಗುಣಗಳನ್ನು ಕಲಿತಿದ್ದೇನೆ. ಇವರ ಹೃದಯ ಯಾವಾಗಲೂ ಶಾಲೆ ಮತ್ತು ಮಕ್ಕಳಿಗಾಗಿಯೇ ಮಿಡುತ್ತಿರುತ್ತದೆ. ಇವರು ಸ್ವಚ್ಛತೆ ಮತ್ತು ಶಿಸ್ತಿಗೆ ಅಪಾರ ಮಹತ್ವವನ್ನು ನೀಡುತ್ತಾರೆ ಮತ್ತು ಇವರ ಮನಸ್ಸು ಮಗುವಿನಂತೆ ಮುಗ್ಧವಾದದ್ದು. ಇವರು ಹೇಳಿಕೊಟ್ಟಂತಹ ಮಗುವಿನಂತೆ ಮುಗ್ಧವಾದದ್ದು. ಅನೇಕ ಸಭ್ಯಗಳನ್ನು ಅವರ ಕೈಲಾದ ಮಟ್ಟಿಗೆ ಮಾಡಿಕೊಟ್ಟಿದ್ದಾರೆ ಮತ್ತು ಶಿಕ್ಷಕ ವೃಂದದವರ ಜೊತೆಗೂಡಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಗುರುವೆಂದರೆ ಮೊಗದಲ್ಲಿ ಸಿರುಕ ತೋರಿಸಿ ಮನದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ. ಅಂತೆಯೇ ನಮ್ಮ ಮುಖ್ಯ ಶಿಕ್ಷಕರು ನಾವು ತಪ್ಪು ಮಾಡಿದಾಗ ಕಠಿಣವಾಗುತ್ತಿದ್ದರು. ಅದು ನಾವು ಆ ತಪ್ಪನ್ನು ಮತ್ತೆ ಮಾಡದೆ ಒಳ್ಳೆಯ ಗುಣಗಳನ್ನು ಕಲಿಯಬೇಕೆಂದು ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ. ಇವರು ಹೇಳಿಕೊಟ್ಟಂತಹ ಇಂಗ್ಲಿಷ್ ಪಾಠಗಳು ನಮಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಇವರು ಯಾವಾಗಲೂ ಎಲ್ಲರನ್ನೂ ಪ್ರೀತಿಸಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು ಎಂಬ ಮಾತನ್ನು ಹೇಳುತ್ತಿದ್ದರು. ಈ ಮಾತನ್ನು ನಾನು ಮುನ್ನಡೆಸುತ್ತಾ ಹೋಗುತ್ತೇನೆ. ಯುವರ್ ಡೆಡಿಕೇಶನ್, ಪೇಷನ್ಸ್ ಆ್ಯಂಡ್ ಕೈಂಡ್ನೆಸ್ ವಿಲ್ ನೆವರ್ ಬಿ ಫಾರ್ಗಟನ್. ವಿ ಕುಡಂಟ್ ಹ್ಯಾವ್ ಹ್ಯಾಡ್ ಅ ಬೆಟರ್ ಟೀಚರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಧನ್ಯವಾದಗಳು ವರ್ಷಿಣಿ. ಮುಂದೆ ನಿಶ್ಮಿತಾ 7ನೇ ತರಗತಿ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಗಣ್ಯರೇ, ಮುಖ್ಯ ಗುರುಗಳೇ ಮತ್ತು ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಪ್ರಥಮವಾಗಿ ತಮಗೆಲ್ಲರಿಗೂ ಶುಭ ಮುಂಜಾನೆ. ಇಂದು ನಮ್ಮ ಶಾಲೆಯಲ್ಲಿ ಬೀಳ್ಕೊಡುತ್ತಿರುವ ಮುಖ್ಯ ಗುರುಗಳ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಗುರುವೆಂದರೆ ಅಪ್ಪನಂತೆ ಬಲವು, ಅಮ್ಮನಂತೆ ಒಲವು, ದೈವದಂತೆ ಘನವು. ನಾನು ಈ ಶಾಲೆಗೆ ಸೇರಿದಂದಿನಿಂದ ಮಿಸ್ ನನಗೆ ಬರೀ ಒಬ್ಬರು ಶಿಕ್ಷಕರಾಗಿ ಮಾತ್ರವಲ್ಲ, ತಾಯಿಯಂತೆ ಮಮತೆ ತೋರಿಸಿದರು, ತಂದೆಯಂತೆ ಪ್ರೀತಿಯಿಂದ ನೋಡಿಕೊಂಡರು. ನಾನು 5ನೇ ತರಗತಿಯಲ್ಲಿ ಓದುತ್ತಿರುವಾಗ ನನಗೆ ಇಂಗ್ಲಿಷ್ ಸ್ಫುಟವಾಗಿ ಮನದೊಳಗೆ ಜ್ಞಾನ ದೀವಿಗೆಯನ್ನು ಬೆಳಗಿಸಿ ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿ, ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿ, ನುಡಿಯೊಂದಿಗೆ ಉತ್ತಮ ನಡೆಯನ್ನ ಕಲಿಸಿ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸುವಂತ ಗುರುವೆಂಬ ಶ್ರೇಷ್ಠ ವೃತ್ತಿಯಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ನಮ್ಮ ಮುಖ್ಯ ಗುರುಗಳಾದ ತೆರಸಾ ಮೇಡಮ್ ಅವರ ಬಗೆಗಿನ ನನ್ನ ತಿಳುವಳಿಕೆಯ ಪರಿಧಿಯೊಳಗಿನ ಕೆಲವೊಂದು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತಿದ್ದೇನೆ. ನನ್ನ ಸೇವಾವಧಿ, ಇಂದಿನವರೆಗಿನ ಸೇವಾವಧಿಯಲ್ಲಿ ನಾನು ಇಬ್ಬರು ಅಪೂರ್ವವಾದಂತಹ ಮುಖ್ಯ ಶಿಕ್ಷಕರ ನೆರಳಿನಲ್ಲಿ ಕರ್ತವ್ಯ ನಿರ್ವಹಿಸುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮ ಸುಕೃತವೋ ಗೊತ್ತಿಲ್ಲ. ಒಬ್ಬರು ಉಪ್ಪಿನಂಗಡಿಯ ಮಾದರಿ ಶಾಲೆಯ ಮುಖ್ಯ ಗುರುಗಳು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಐತಪ್ಪ ನಾಯಕರು, ಮತ್ತು ಇನ್ನೊಬ್ಬರು ತೆರಸಾ ಮೇಡಮ್ ಅವರು. 2014ರಲ್ಲಿ ನಾನು ಈ ಶಾಲೆಗೆ ಬಂದ 2 ತಿಂಗಳ ನಂತರ ತೆರಸಾ ಮೇಡಮ್ ಅವರು ಇಲ್ಲಿಗೆ ಬಡ್ತಿ ಹೊಂದಿ, ಸಹಶಿಕ್ಷಕ ಹುದ್ದೆಯಿಂದ ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಅದಾಗಲೇ 22 ವರ್ಷಗಳ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಸಂಜಯನಗರ ಶಾಲೆಯನ್ನು ಅಭಿವೃದ್ಧಿಗೊಳಿಸಿ ಉತ್ತಮ ಶಾಲೆಯಾಗಿ ರೂಪಿಸಿದಂತಹ ಅನುಭವ ಅವರದ್ದಾಗಿತ್ತು. ಧಾರುಣಿಯ ನಡೆಯಲ್ಲಿ ಮೇರುವಿನ ಗುರಿ ಇರಲಿ ಎಂಬುದು DVಜಿಯವರ ಸಾಲು. ಅಂತೆಯೇ ಮೇಡಮ್ ಅವರಿಗೂ ಅಷ್ಟೇ ನಮ್ಮ ಪಾಪೆಮಜಲು ಶಾಲೆಯನ್ನು ತಾಲೂಕಿನಲ್ಲಿ ಉತ್ತಮ ಶಾಲೆಗಳಲ್ಲಿ ಒಂದು ಅನ್ನುವಂತೆ ರೂಪಿಸಬೇಕೆಂಬ ಛಲ, ಧ್ಯೇಯ ಅವರಿಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತರಲು ಅಹರ್ನಿಶಿ ದುಡಿದು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಈ ಪರಿಸರವೇ ಸಾಕ್ಷಿ. ಒಬ್ಬ ಸಂಘ ಸಂಸ್ಥೆಗಳಿಗೆ ವಿಧೇಯವಾಗಿ ಮನವಿ ಸಲ್ಲಿಸಿ ಅದನ್ನು
ಪಡೆದುಕೊಳ್ಳುವಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗಿರ್ತಾನೆ. ಮೇಡಮ್ ಅವರದು ಆದರ್ಶ ಕುಟುಂಬ. ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿಗೆ ವ್ಯತಿರಿಕ್ತವೋ ಎಂಬಂತೆ ಮೇಡಮ್ ಅವರ ಯಶಸ್ಸಿನ ಹಿಂದೆ ಅವರ ಪತಿಯವರಾದ ಹೆರಾಲ್ಡ್ ಮಾರ್ತವರ ಸಹಾಯ ಅಪಾರ. ಮೇಡಮ್ರವರ ಎಲ್ಲ ಕೆಲಸ ಕಾರ್ಯಗಳು, ಶಾಲಾಭಿವೃದ್ಧಿ ಯೋಜನೆಗಳು, ಅವುಗಳ ಅನುಷ್ಠಾನ, ಹೀಗೆ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಪ್ರೋತ್ಸಾಹ ನೀಡುತ್ತಾ, ಸಲಹೆ ಸೂಚನೆಗಳನ್ನು ನೀಡುತ್ತಾ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವಾ ಮನೋಭಾವದಿಂದ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದರು. ಅವರ ಮಕ್ಕಳು ಕೂಡ ಮೇಡಮ್ ಅವರಿಗೆ ಸದಾ ಬೆಂಬಲವಾಗಿರುತ್ತಿದ್ದರು. ತಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸದೊಂದಿಗೆ ಅವರನ್ನು ಸಮಾಜದಲ್ಲಿ ಉತ್ತಮ ಸಂಸ್ಕಾರ ನೀಡಿ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿಕೊಡುವಲ್ಲಿ ಇವರಿಬ್ಬರ ಪಾತ್ರ ಹಿರಿದು. ಮೇಡಮ್ ರವರು ಸಹ ಶಿಕ್ಷಕರಾದ ನಮ್ಮೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದರು ಮತ್ತು ನಮ್ಮೆಲ್ಲ ಚಟುವಟಿಕೆಗಳಿಗೆ ಸದಾ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಮಾತ್ರವಲ್ಲದೆ ನಮ್ಮ ಅಭಿಪ್ರಾಯಗಳಿಗೆ ಅವಕಾಶ ನೀಡಿ ಅದಕ್ಕೆ ಮನ್ನಣೆ ನೀಡುತ್ತಿದ್ದರು. ನಾಯಕತ್ವ ಗುಣ ಅವರ ವ್ಯಕ್ತಿತ್ವಕ್ಕೊಂದು ಹಿರಿಮೆ. ಕಲಿಕಾ ಬೋಧನಾ ಚಟುವಟಿಕೆಗಳಿರಬಹುದು, ಆಡಳಿತಾತ್ಮಕ ವಿಚಾರಗಳಿರ್ಬೋದು, ದಾಖಲೆಗಳ ನಿರ್ವಹಣೆ ಇರಬಹುದು, ಮುಂತಾದವುಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಮನೆಯ ಹಿರಿಯರಂತೆ ಶಾಲೆಯ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಮಗೆಲ್ಲರಿಗೂ ಕೆಲಸಗಳನ್ನು ಹಂಚಿ ಅದರ ಬಗ್ಗೆ ಸಲಹೆ ಸೂಚನೆ ನೀಡುವುದರೊಂದಿಗೆ ಕಿವಿ ಮಾತುಗಳನ್ನು ಕೂಡ ಹೇಳುತ್ತಿದ್ದರು. ಮೇಡಮ್, ನೀವು ತೋರಿಸಿರುವ ಮಾರ್ಗವು ನಮ್ಮ ವೃತ್ತಿ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಮತ್ತು ಮುಂದೆಯೂ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸುತ್ತೇವೆ. ಮೇಡಮ್ ಅವರು ಶಾಲೆಗಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ಹಾದಿಯೇನು ಸುಗಮವಾಗಿರಲಿಲ್ಲ. ಕಲ್ಲು ಮುಳ್ಳುಗಳ ಏರಿಳಿತಗಳ ದುರ್ಗಮ ಹಾದಿಯನ್ನು ಸುಗಮಗೊಳಿಸುವಂತಹ ಕಲೆಯನ್ನು ಮೇಡಮ್ ಬಲ್ಲವರಾಗಿದ್ದರು. ಅವರ ವಾಕ್ಚಾತುರ್ಯ ಮುಂದಿನವರನ್ನು ಎಂಥವರನ್ನೂ ಕೂಡ ಮಂತ್ರಮುಗ್ಧನಾಗಿಸುವಂತಹ ಶಕ್ತಿ ಇತ್ತು. ಶಾಲೆ ಶಿಕ್ಷಣದ ಬಗ್ಗೆ ಅಪಾರ ಜ್ಞಾನ ಅವರಲ್ಲಿತ್ತು ಮತ್ತು ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಹಂಬಲ ಕೂಡ ಅವರಿಗಿತ್ತು. ಮೇಡಮ್ ಅವರ ಬಗ್ಗೆ ಹೇಳ್ತಾ ಹೋದರೆ ಮೋಸ್ಟ್ಲಿ ನಿಜವಾಗ್ಲೂ ಸಮಯದ ಮಿತಿ ಸಾಕಾಗ್ಲಿಕ್ಕಿಲ್ವ ಏನೋ ಅನ್ನಿಸ್ತಾ ಇದೆ. ಅವರ ಮುಂದಾಳತ್ವದಲ್ಲಿ ಶಾಲೆಯು ಹಸಿರು ಶಾಲಾ ಪ್ರಶಸ್ತಿ, ಉತ್ತಮ ನಲಿಕಲಿ ಪ್ರಶಸ್ತಿಗಳನ್ನು ಪಡೆಯುತ್ತದೆ. ಇದರ ಒಂದು ಭಾಗವಾಗಿ ನಾವಿದ್ದೆವು ಎಂಬ ಸಂತೋಷ ನಮ್ಮದು. ಜೊತೆಗೆ ಅವರೊಂದಿಗೆ ಕೆಲಸ ಮಾಡಿದಂಥ ಆತ್ಮ ತೃಪ್ತಿ ಕೂಡ ನಮಗಿದೆ. ಶಾಲಾಭಿವೃದ್ಧಿ ಯೋಜನೆಯ ಸಾಧನೆಗಾಗಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿರುವುದು ನಮಗೊಂದು ಹೆಮ್ಮೆಯ ವಿಚಾರ ಮತ್ತು ಇದು ಅವಿಸ್ಮರಣೀಯವಾದುದು. ಜ್ಞಾನವೇ ಬೆಳಕು, ಶಿಕ್ಷಕರೇ ಬೆಳಕಿನ ಮೂಲ. ಅಗಣಿತ ಮಂದಿಯ ಎದೆಯ ಹಣತೆಯಲ್ಲಿ ಅಕ್ಷರ ದೀಪ ಹೊತ್ತಿಸಿ ಅವರ ಬಾಳಿಗೆ ಭವ್ಯ ಬೆಳಕನ್ನು ಚೆಲ್ಲಿದ ಮೇಡಮ್ ರವರು ಇವತ್ತು ನಿವೃತ್ತಿಯ ಸಮಯದಲ್ಲಿದ್ದಾರೆ. ಇನ್ನೊಂದಿಷ್ಟು ಸಮಯ ನಿಮ್ಮೊಂದಿಗೆ ಕೆಲಸ ಮಾಡುವ ಹಂಬಲ ನಮ್ಮದು, ಆದರೆ ವಿದಾಯದ ಅನಿವಾರ್ಯ. ನಮ್ಮೊಂದಿಗೆ ಮುಖ್ಯ ಶಿಕ್ಷಕಿಯಾಗಿ ಮಾತ್ರವಲ್ಲದೆ ತಾಯಿಯಾಗಿ, ಸಹೋದರಿಯಾಗಿ ಸಲಹೆ ಮಾರ್ಗದರ್ಶನ ನೀಡುತ್ತಾ ದಾರಿದೀಪವಾಗಿದ್ದೀರ ಮೇಡಮ್. 9 ವರ್ಷ ನಾವೆಲ್ಲರೂ ಒಂದೇ ಕುಟುಂಬದಂತೆ ಸುಖವನ್ನ ಹಂಚಿಕೊಂಡಿದ್ದೇವೆ, ದುಃಖದಲ್ಲಿ ಭಾಗಿಯಾಗಿದ್ದೇವೆ. ಕುಟುಂಬದ ಯಜಮಾನಿಯಂತೆ ನಮ್ಮೆಲ್ಲರನ್ನ ಆತ್ಮೀಯವಾಗಿ ನಡೆಸಿ ಪ್ರೀತಿಯಿಂದ ನೋಡಿಕೊಂಡಿದ್ದೀರಾ ಮೇಡಮ್. ಎಲ್ಲೂ ಕೂಡ ನಮ್ಮ ಮಧ್ಯೆ ಮನಸ್ತಾಪಗಳಿಗೆ ಅವಕಾಶವಿಲ್ಲ. ನಮ್ಮನ್ನು ಎಲ್ಲೂ ಕೂಡ ಮೇಡಮ್ ಒಂದು ದಿನವೂ ಬಿಟ್ಟು ಕೊಟ್ಟವರಲ್ಲ. ನಮ್ಮ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದ್ದೀರಾ. ಹಾಗೆಯೇ ನಮ್ಮ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸನೆಯನ್ನು ಕೂಡ ಮಾಡಿದ್ದೀರಾ. ನಿಮ್ಮೊಂದಿಗೆ ಕೆಲಸ ಮಾಡಿದ ಹೆಮ್ಮೆ ನಮಗಿದೆ. ನಾಳೆಯ ದಿನ ನಿಮ್ಮ ಅನುಪಸ್ಥಿತಿ ನಮ್ಮನ್ನ ಖಂಡಿತವಾಗಿ ಕಾಡುತ್ತದೆ. ಆದರೆ ಕಾಲೈ ತಸ್ಮೈ ನಮಃ ಅನ್ನೋ ಹಾಗೆ ಕಾಲಕ್ಕನುಗುಣವಾಗಿ ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮದು. ನೀವು ತರುತ್ತಿದ್ದ ಹಣ್ಣುಗಳನ್ನು, ತಿಂಡಿಗಳನ್ನು ಒಟ್ಟಿಗೆ ಹಂಚಿಕೊಂಡು ತಿಂದವರು ನಾವು. ಒಟ್ಟಿಗೆ ಕುಳಿತು ಊಟ ಮಾಡಿದ ದಿನಗಳಿವೆ. ನಗುತ್ತಾ ಕಳೆದ ಕ್ಷಣಗಳು. ಹಾಸ್ಯ, ನಗು, ಮುನಿಸು ಮುಂತಾದ ನವರಸಗಳಲ್ಲಿ ಮಿಂದವರು.
ಹೀಗೆ ಹಲವಾರು ನೆನಪುಗಳು ನಮ್ಮೊಂದಿಗಿದೆ ಮೇಡಮ್. ನಮ್ಮ ನೆನಪಿನ ಖಜಾನೆಯಲ್ಲಿ ಬತ್ತಲಾಗದಷ್ಟು ನೆನಪುಗಳನ್ನು ತುಂಬಿಸಿ ಹೋಗುತ್ತಿದ್ದೀರ. ನಿಮ್ಮ ಮಾರ್ಗದರ್ಶನವನ್ನು ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅಳವಡಿಸಿಕೊಂಡು ಅದರಂತೆ ನಡೆಯುತ್ತೇವೆ. ಇಷ್ಟು ದಿನಗಳಲ್ಲಿ ನಿಮಗೆ ಬೇಸರವೆನಿಸುವ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದರೆ ತಾಯಿಯಂತೆ ನಮ್ಮನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಯಿಯಂತೆ ಕ್ಷಮಿಸುವರೆಂಬ ನಂಬಿಕೆ ನನ್ನದು. 35 ವರ್ಷಗಳ ನಿರಂತರ ಪ್ರಾಮಾಣಿಕ ಸೇವೆ ಮಾಡಿ ಇತರರಿಗೆ ಮಾದರಿಯಾಗಿ ವೃತ್ತಿ ಜೀವನವನ್ನು ಸಾರ್ಥಕವಾಗಿ ಮುಗಿಸಿದ್ದೀರಿ. ವೃತ್ತಿಯಿಂದ ಮಾತ್ರ ನಿವೃತ್ತಿ, ಪ್ರವೃತ್ತಿಯಿಂದಲ್ಲ. ನಿಮ್ಮ ವಯಸ್ಸು ಮಾತ್ರ 60, ಆದರೆ 30ರ ಜೀವನದ ಅಮಿತ ಉತ್ಸಾಹ ನಿಮ್ಮದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ತಮ್ಮಿಂದ ನಡೆಯಲಿ ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಗೆ ಆಗಾಗ ಭೇಟಿ ನೀಡುತ್ತಾ ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡುತ್ತೀರಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಇಷ್ಟು ವರ್ಷಗಳ ನಿಮ್ಮ ಒಡನಾಟ ಸಿಕ್ಕಿರುವ ಅವಕಾಶವನ್ನು ಜ್ಞಾಪಿಸಿಕೊಂಡಾಗ ನನಗೆ ಪುರಂದರದಾಸರವರ ಒಂದು ಸಾಲು ನೆನಪಾಗ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತ ಮೇಡಮ್ ತಮಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ನಿವೃತ್ತಿ ಜೀವನ ಶುಭಪ್ರದವಾಗಲಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ದೇವರ ಅನುಗ್ರಹ ಸದಾ ಇರಲಿ. ಆರೋಗ್ಯ ಆಯುಷ್ಯ ಜೊತೆಗಿರಲಿ, ಸಮೃದ್ಧಿ ತುಂಬಿರಲಿ ಎಂದು ಹಾರೈಸುತ್ತಾ ತಮಗೆ ಅಭಿನಂದಿಸುತ್ತಿದ್ದೇನೆ ಹಾಗೂ ಅಭಿವಂದಿಸುತ್ತಿದ್ದೇನೆ. ಮತ್ತೊಮ್ಮೆ ಶುಭಾವಿದಾಯ ಕೋರುತ್ತಾ ವಿರಮಿಸುತ್ತಿದ್ದೇನೆ. ಥ್ಯಾಂಕ್ ಯು. ಶಿಕ್ಷಕರ ಪರವಾಗಿ ಮನದಾಳದ ಮಾತುಗಳನ್ನು ಹೇಳಿದ ರಜನಿ ಮೇಡಮ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮುಂದೆ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಕಟಪೂರ್ವ SDMCಯ ಅಧ್ಯಕ್ಷರು ಹಾಗೂ ಪ್ರಸ್ತುತ SDMC ಸದಸ್ಯರಾಗಿರುವ ಶ್ರೀಯುತ ಅಪ್ಪಯ್ಯ ನಾಯ್ಕ ಇವರು. ದಾಕಾದೀಪ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು ಇಂದಿನ ನಿವೃತ್ತಿ ಜೀವನದ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಈಗ ಪ್ರಭಾರ ಮುಖ್ಯ ಗುರುವಾಗಿರುವ ಜಯಲಲಿತಾ ಮೇಡಮ್ ಅವರೇ ಹಾಗೂ ಇಂದಿನ ಕೇಂದ್ರ ಬಿಂದು ನಮ್ಮ ತೆರೇಸಾ ಹೆಜ್ಜಮ್ಮ ಅವರೇ ಹಾಗೂ ಅವರ ಪತಿಯವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ SDMC ಸದಸ್ಯರೇ ಹಾಗೂ ಸಹಪಾಠಿಗಳೇ, ಊರಿನ ವಿದ್ಯಾಭಿಮಾನಿಗಳೇ. ತೆರೇಸಾ ಮೇಡಮ್ ಬರುವಾಗಲೇ ನಾನು ಇಲ್ಲಿ ಅಂಚೆ ಕಚೇರಿಯಲ್ಲಿ ಕೆಲಸದಲ್ಲಿರುವಾಗಲೇ ನನಗೆ ಫಸ್ಟ್ ಅವರ ಪರಿಚಯ ಇತ್ತು. ಆಗ ನಾನು ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ತೆರೇಸಾ ಮೇಡಮ್ ಬಂದ ತಕ್ಷಣ ಈ ಪರಿಸರವೇ ಒಂದು ಬದಲಾವಣೆಯಾಗಿದೆ. ಸ್ವಚ್ಛತೆಗೆ ಅವರು ಪ್ರಥಮ ಆದ್ಯತೆ. ಏಕೆಂದರೆ ಈ ಶಾಲೆಯ ಸುಣ್ಣ ಬಣ್ಣ ಇಷ್ಟು ಚಂದ ಇದೆ ಅಂದರೆ ಕಾರಣಕ್ಕೆ ಅವರೇ ಆ ವರ್ಲಿ ಚಿತ್ರಕಲೆ ಇದಕ್ಕೆ ಅವರು ಎಷ್ಟು ಶ್ರಮಿಸಿದ್ದಾರೆ ಅಂದರೆ, ಆಗ ನಾನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದು ನನಗೆ ಆಗಲೇ ಅವರದ್ದು ವರ್ಕಿನ ಬಗ್ಗೆ ನನಗೆ ಇದಾಯಿತು. ಎಷ್ಟು ಅಂದರೆ ಒಡಿಯೂರಿನವರೆಗೆ ಇದಕ್ಕೆ ಸುಣ್ಣವನ್ನು ಈ ವರ್ಲಿ ಕಲೆ ಬೇಕಂತ ಇದ್ದರೆ ಒಡಿಯೂರು ದೇವಸ್ಥಾನಕ್ಕೆ ಕೂಡ ಅವರು ಬಂದಿದ್ದಾರೆ. ಅಲ್ಲಿ ಒಡಿಯೂರು ಶ್ರೀ ಗುರೂಜಿಯವರ ಹತ್ರ ಮಾತಾಡಿಸಿ ಯಾರಿಗೂ ಅಲ್ಲಿ ನನಗೆ ಅವರೊಂದು ಹಿರಿಯವರ ಪರಿಚಯ ಇತ್ತು. ಅವರು ಹೇಳಿದ ಒಂದು ಮಾತೆಂತಂದರೆ, ಇಷ್ಟರವರೆಗೆ ಒಡಿಯೂರಿಂದ 5,000ಕ್ಕಿಂತ ಜಾಸ್ತಿ ಯಾರಿಗೂ ಕೊಡಲಿಲ್ಲ, ನಿಮ್ಮ ಪಾಪೆಮಜಲು ಶಾಲೆಗೆ ಮಾತ್ರ ಕೊಟ್ಟದಂತ ಹೇಳಿದರು. ಆದರೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅದರಲ್ಲಿ ಅವರು ಮಾಡಿದ ಕೆಲಸಕ್ಕೆ ದೇವರ ಆಶೀರ್ವಾದ ಇದೆ ಎನ್ನುವುದು ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಏಕೆಂದರೆ ಆ ನಂತರ SDMC ಅಧ್ಯಕ್ಷನಾಗಿ ನಾನು ಅವರೊಟ್ಟಿಗೆ ತುಂಬ ಕೆಲಸಗಳನ್ನು ಮಾಡಿದ್ದೇನೆ. ಏಕೆಂದರೆ ಅವರಿಗೆ ಶಾಲೆ ಮಕ್ಕಳು ಮಾತ್ರ ಅಲ್ಲ, ಪರಿಸರ ಅಂದರೆ ತುಂಬ ಪ್ರೀತಿ. ಒಂದು ಗಿಡ ಕಡಿಬೇಕಾದ್ರೆ ತುಂಬ ಆಲೋಚನೆ ಮಾಡ್ತಾರೆ. ತಂದು ನೆಡುವುದಕ್ಕೆ ಯಾವುದೇ ಆಲೋಚನೆ, ಯಾವುದೇ ಗಿಡ ಬೇಕಾದ್ರೆ ನಾನು ತಂದು ನೆಡ್ತೇನೆ, ಆ ಗಿಡ ನೆಡುವ, ಚೆರಿ ಗಿಡ ನೆಡುವ, ಅಂಥ ಗಿಡ ಇದರ ಗಿಡ ನೆಡುವಂತ ಆ ಪರಿಸರ ಪ್ರೇಮಿ ಕೂಡ ಅವರು. ಹೌದು, ಅದಲ್ಲದೆ ಅವರಿಗೆ ಪ್ರಾಣಿ ಪಕ್ಷಿಗಳು ಎಲ್ಲರೂ ಹೇಳ್ತಾರೆ, ಟೀಚರ್ ಮನೆಯಲ್ಲಿ ಇರುವಷ್ಟು ಬೆಕ್ಕುಗಳು ಯಾರ ಮನೆಯಲ್ಲಿ ಇಲ್ಲ ಅಂತ.
ನೋಡಿ, ಯಾವುದು ಎಲ್ಲರಿಗೆ ಬರುವುದಿಲ್ಲ. ಒಂದು ಪ್ರಾಣಿಗಳ ಹತ್ರ ಪ್ರೀತಿ, ಪರಿಸರ ಹತ್ರ ಪ್ರೀತಿ, ಅದೇ ರೀತಿ ಮಕ್ಕಳ ಹತ್ರ ಪ್ರೀತಿ. ನಾವು ಅವರೇ ಪರಿಸರ ಪ್ರೀತಿ ಅಂದರೆ ನಮ್ಮ ಶಾಲಾ ಹಿಂಬದಿಯ ತೋಟವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾವುದು ಇಲಾಖೆಯಿಂದ ತಂದು ಅದಕ್ಕೆ ಸ್ಪ್ರಿಂಕ್ಲರ್ ಅಳವಡಿಕೆ, ಅದು ಇದು ಎಲ್ಲವನ್ನು ಮಾಡಿದ್ದಾರೆ. ಅದಲ್ಲದೆ SDMC ಅಲ್ಲಿ ನಾನು ನೋಡಿದ್ದೇನೆ, ಲೆಕ್ಕಪತ್ರಗಳು ಎಷ್ಟು ಅಚ್ಚುಕಟ್ಟೆ ಅಂದರೆ ನಮಗೆ ಅವರು ತೆಗೆದು ಕೊಡುವಾಗಲೂ ಮತ್ತೆ ಅವರು ಕೊಟ್ಟ ಮೇಲೆ ನೋಡೋದಿಲ್ಲ, ನೋಡಬೇಕಾದ ಕರ್ತವ್ಯ ಇಲ್ಲ. ಅದಕ್ಕೆ ನೋಡೋದು ಹೊರತು ಅದರಲ್ಲಿ ಒಮ್ಮೆ ನೋಡಿದಂತೆ ಅದನ್ನು ನೋಡುವ ವಿಚಾರವೇ ಇಲ್ಲ. ಅಷ್ಟು ಚಂದದ ಒಂದು ಇದು. ಏಕೆಂದರೆ ಯಾರ ಹತ್ರ ಕೂಡ ಪ್ರೀತಿಯಿಂದ ಮಾತನಾಡಿ ಅವರ ಹತ್ರ ಅವರ ಕಷ್ಟಗಳನ್ನು ಮೊದಲಾಗಿ ಹೇಗಿದ್ದೀರಿ, ಹುಷಾರಿದ್ದೀರಾ, ಆರೋಗ್ಯ ತಾನೆ, ಈ ವಿಚಾರವನ್ನು ಅವರು ಮೊದಲು ಹೇಳುತ್ತಾ ಆ ನಂತರ ಯಾವುದೇ ಕೆಲಸ ಕಾರ್ಯಗಳ ಮೇಲೆ ಅವರು ನಮ್ಮ ಹತ್ರ ಕೇಳ್ತಿದ್ರು. ನಮ್ಮ ಶಾಲೆಯಲ್ಲಿ ಸುಮಾರು 9 ವರ್ಷಗಳಿಂದ ಸೇವೆ ಸಲ್ಲಿಸಿ ಮೇಡಮ್, ನಾನು ಅಧ್ಯಕ್ಷ ನೆಲೆಯಲ್ಲಿರುವಾಗ ಏನೋ ಒಂದು ಹೆಚ್ಚು ಕಡಿಮೆ ಅದು ಅಧಿಕಾರ ಅಂತ ಇರುವಾಗ ಅಲ್ಲಿ ಕೆಲವೊಂದು ಸಂದರ್ಭ, ಕೆಲವೊಂದು ಪದಗಳು ನನಗೆ ಒಬ್ಬರು ಹೇಳಿದ್ರು, ಯಾವುದೇ ನೀನು ಇದರಲ್ಲಿರು, ಆ ಜವಾಬ್ದಾರಿ ಹುದ್ದೆಯನ್ನು ಹೊರಬೇಡ. ಯಾಕೆಂದ್ರೆ ಜವಾಬ್ದಾರಿ ಹುದ್ದೆ ಹೊರಿದ್ರೆ ಅಲ್ಲಿ 2 ತಂಡಗಳಿರ್ತವೆ. ಅದರಲ್ಲಿ ಒಂದು ತಂಡಕ್ಕೆ ಬೇಸರ ಆಗ್ತದೆ, ಒಂದು ತಂಡಕ್ಕೆ ಸಂತೋಷ ಆಗ್ತದೆ. ಅದು ಹಾಗೆಯೇ ಆಗ್ತದೆ ನಿನ್ನ ಮೇಲೆ, ಅದು ಹೌದಂತ ಅದು ಖಂಡಿತವಾಗಿ ಹೌದು. ಏನಾದ್ರು ಸಂದರ್ಭದಲ್ಲಿ ಯಾರಾದ್ರೂ ಹಾಗೆಲ್ಲ ಹೀಗೆ ನಾನು ಯಾರ ಹತ್ರ ಮಾತಾಡೋದು, ನಾ ಮೇಡಮ್ ಬಿಡುದ ಈ ವಿಚಾರಗಳು ಮೇಡಮ್. ಮತ್ತೆ ಒಂದು ನನಗೆ ಕೆಲವೊಂದು ವಿಚಾರಗಳು ಅದನ್ನು ಇದ್ದದನ್ನು ಇದ್ದಾಗೆ ಹೇಳುವುದು, ಅದು ನನ್ನ ಒಂದು ಗುಣ. ಅದು ನನ್ನ ಎಲ್ಲರ ಹತ್ರ, ನನ್ನ ಕುಟುಂಬದಲ್ಲಿಯೂ ಕೂಡ ಅದಕ್ಕಾಗಿ ನನ್ನ ಕುಟುಂಬದಲ್ಲಿಯೂ ಕೂಡ ನನ್ನ ಹತ್ರ ಸ್ವಲ್ಪ ಕೆಲವರಿಗೆ ಬೇಸರ ಇರ್ಬೋದು. ಅದೇ ಟೀಚರ್, ನಿಮ್ಮ ಶಾಲೆಯಲ್ಲಿ ಕೂಡ ಏನಾದರೂ ಅಂಥದ್ದು ನಾನು ನೇರವಾಗಿ ಹೇಳಿದ್ರೆ ಅಂತ ಮಾತುಗಳಿದ್ರೆ ಅದನ್ನು ಸಂಪೂರ್ಣವಾಗಿ ಕ್ಷಮಿಸಿ ಮೇಡಮ್. ಮುಂದೆ ನಿಮ್ಮ ನಿವೃತ್ತಿ ಜೀವನವು ಸುಖಮಯವಾಗಿ ಇರಲಿ ಅಂತ ಆಶಿಸ್ತಾ ನನ್ನ ಅವಕಾಶಕ್ಕೆ ವಂದಿಸ್ತೇನೆ. ಧನ್ಯವಾದಗಳು ಅಪ್ಪಯ್ಯ ಸರ್. ಮುಂದೆ ಶಿಕ್ಷಕರ ಪರವಾಗಿ ಮೇಬಲ್ ಮೇಡಮ್ ತನ್ನ ಅನಿಸಿಕೆಯನ್ನು ಹೇಳ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಂದು ನಿವೃತ್ತಿ ಬೀಳ್ಕೊಡುವ ಕಾರ್ಯಕ್ರಮದ ನಮ್ಮ ನೆಚ್ಚಿನ ಮುಖ್ಯ ಗುರುಗಳೇ, ಹಾಗೂ ನೆರೆದಿರುವ ಎಲ್ಲರಿಗೂ ಪ್ರತಿಯೊಬ್ಬರು ಹೇಳ್ತಾ ಇರೋದು, ಈ ಒಂದು ಪಾಪೆ ಮಜ್ಜಲ್ ಶಾಲೆ ಇದು ಶಾಲೆ ಅಲ್ಲ, ಇದೊಂದು ದೇವಸ್ಥಾನ. ಖಂಡಿತವಾಗಿ ಇದು ಒಂದು ದೇವಸ್ಥಾನವಾಗಲು ಕಾರಣ ನಮ್ಮ ಮುಖ್ಯ ಗುರುಗಳು. ಅವರು ಈ ಶಾಲೆಗೋಸ್ಕರ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು 2014ರಲ್ಲಿ ಈ ಶಾಲೆಗೆ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದು ಈ ಶಾಲೆಗೆ ಬಂದರು. ತುಂಬ ಸಾರಿ ಅವರಲ್ಲಿ ಕೇಳಿದೆ ನಾನು, ಟೀಚರ್ ನೀವು ಬಂದಂದಿನಿಂದ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ, ನೀನು ಸುಮ್ಮನಿರೊಮ್ಮೆ, ನೀನು ಕೇಳಬೇಡ, ನಾನು ಸುಮ್ಮನಿರು ಅಂತ ಹೇಳ್ತಾರೆ. ಆದರೂ ನನ್ನ ಮನಸ್ಸಲ್ಲಿ ನನಗೆ ಗೊತ್ತಿರುವ ನನ್ನ ಜ್ಞಾನಕ್ಕೆ ಬಂದಂಥ ಕೆಲವು ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ಈಗ ನಾನು ಫಸ್ಟಿಗೆ ಬಂದ ಕೂಡಲೇ ಅವರು ಹೋದಂತೆ ನಮ್ಮ ಶೌಚಾಲಯಕ್ಕೆ ಹೋಗುವಾಗ ಅಲ್ಲಿ ಮಾಡಿ ಇರಲಿಲ್ಲಂತೆ ಶೌಚಾಲಯದಲ್ಲಿ. ತಕ್ಷಣ ತಾಲೂಕ್ ಪಂಚಾಯತಿಯಿಂದ ಅನುದಾನ ತಂದು ಆ ಶೌಚಾಲಯಕ್ಕೆ ಮಾಡನ್ನು ಮಾಡಿದ್ರು. ನೆಕ್ಸ್ಟ್ ಅವ್ರು ಕೈಗೊಂಡ ಕಾರ್ಯ ಇಲ್ಲಿ ವರ್ಲಿ ನಮಗೆ ಕಾಣ್ತದೆ ಇಲ್ಲಿ. ಹಾಗೆ ಕರಡಿ ಪಾರ್ಕ್, ಇದಕ್ಕೆ ಒಂದು ಸ್ಮಾರ್ಟ್ ಟಿವಿ ಭಾರಿ ಒಳ್ಳೆದಾಗಿ ಕರಡಿ ಪಾರ್ಕ್ ನಡೆಯುತ್ತಿತ್ತು. ಈಗ ಮಾತ್ರ ಅಲ್ಲಿ ಬಿಲ್ಡಿಂಗ್ ತೆಗೆದು ಆ ಟಿವಿಯನ್ನು ಒಳಗಿಟ್ಟಿದ್ದೇವೆ, ಕ್ರಮೇಣ ಅದನ್ನ ಮುಂದುವರಿಸ್ತೇವೆ. ಹಾಗೆ ಯೂನಿಯನ್ ಬ್ಯಾಂಕ್ ಅವರ ಸತೀಶ್ ಹಿರಿಯ ವಿದ್ಯಾರ್ಥಿ ಅವರ ನೆರವಿನಿಂದ ಭಾರಿ ಚಂದದ ಹೈಫೈ ಟಾಯ್ಲೆಟ್ಸ್ ಒಂದು ಅವರ ಮನೆಗೆ ಹೋಗಿ ಕೇಳಿ ಎಷ್ಟು ಕಷ್ಟ ಬಂದಿದೆ ನನಗೂ ಗೊತ್ತುಂಟು. ಅವ್ರ ಜೊತೆ ಹೋಗ್ತಿದ್ದೆ, ಅವರಲ್ಲಿ ಹೋಗಿ ಕಾಡಿ ಬೇಡಿ ಹೀಗೆ ಬೇಡೋದು ನಾವು ಬೇಡಿಕೊಂಡು ಯೂನಿಯನ್ ಬ್ಯಾಂಕಿಂದ ಒಂದು ಚಂದದ ಟಾಯ್ಲೆಟ್ಗಳನ್ನಲ್ಲಿ ಕಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾದ ಬ್ಯಾಂಡ್ ಸೆಟ್ ಇರಲಿಲ್ಲ.
ಪುತ್ತೂರಲ್ಲಿ ಅಕ್ಷಯ ಫಾರ್ಮ್ಸ್ ಇದ್ದಾರೆ, ಅಲ್ಲಿಗೆ ಹೋಗಿ ಕೇಳಿ ಅವರಲ್ಲಿ ತಕ್ಷಣ 10,000 ಕೊಟ್ಟರು. ತಕ್ಷಣ ಬ್ಯಾಂಡ್ ಸೆಟ್ ಅಂತಂದು ಇವತ್ತು ನೋಡಿ ಅದೇ ಬ್ಯಾಂಡ್ ಸೆಟ್ ಅಲ್ಲಿ ಅವರನ್ನು ವಿಜೃಂಭಣೆಯಿಂದ ನಾವು ಇಲ್ಲಿ ಸ್ಟೇಜಿಗೆ ತಂದೆವು. ಅವ್ರು ಬಂದ ಸಮಯದಲ್ಲಿ 136 ಮಕ್ಕಳಿದ್ರು, ಈಗ 176 ಆಗಿದ್ರು. ಈ ಸರಿ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಒಂದು 4 ಮಕ್ಕಳು ಹೋಗಿದ್ದಾರೆ, 171 ಮಕ್ಕಳಿದ್ದಾರೆ. ಆ ಒಂದು ನೆಲೆಯಲ್ಲಿ ನಮಗೆ 2 ಕೊಠಡಿಗಳು ಬಂದಿವೆ. ಹಾಗೆ 30 ಲಕ್ಷ ರೂಪಾಯಿ ಕಳೆದ ವರ್ಷ ನಮ್ಮ ಫಾರೆಸ್ಟರ್ ಸುಬ್ರಹ್ಮಣ್ಯ ಸರ್ ಇವರ ಮತ್ತು ಬೇರೆ ಬೇರೆ ಹೇಗೆ ಇದ್ದರು ಮಾನೆನ ಬರಸಿರು ಮರೆಯಲು ಸಾಧಿ ನಿಂತು ಒಂದೇ ಅಭಿನಂದನೆ ಒಂದೇ. ಒಬ್ಬ ಮುಖ್ಯ ಶಿಕ್ಷಕರು ಶಿಕ್ಷಕಿ ಆದವರು ಹೇಗಿರಬೇಕು ಅನ್ನುವುದನ್ನ ಎಲ್ಲರಿಗೆ ತೋರಿಸಿಕೊಟ್ಟು ಮಾದರಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಇವತ್ತು ನಿವೃತ್ತಿಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯ ವೃತ್ತಿ ಅನ್ನುವಂಥದ್ದು ಸರ್ಕಾರಿ ನಿಭಾಯಿಸುವಂಥದ್ದು ಅದು ಬಹಳ ಕಷ್ಟದ ಕೆಲಸ. ಒಂದು ಕಡೆಯಿಂದ ಸರ್ಕಾರಿ ಇಲಾಖೆಯ ಲೆಕ್ಕಾಚಾರಗಳು ಇರ್ಬೋದು, ಒಂದು ಕಡೆ ಮಕ್ಕಳ ಶಿಕ್ಷಣ ಇರ್ಬೋದು, ಈ ಎಲ್ಲವನ್ನು ಕೂಡ ಯಶಸ್ವಿ STMCಯ ಹೊಂದಾಣಿಕೆ ಮಾಡಿಕೊಂಡು ಬಹುಶಃ ಇವತ್ತಿನ ಒಟ್ಟು ಎಲ್ಲವನ್ನು ನಾವು ಗಮನಿಸಿದಾಗ ಇಡೀ ಗ್ರಾಮವೇ ಇವನ್ನು ಕೂಡ ತೆರೆದ ಮೇಡಮ್ ಅವರು ನಮಗೆ ವಹಿಸಿಕೊಟ್ಟು ನಮಗೆ ಕೂಡ ಅದು ಬಹಳ ಪುಣ್ಯದ ಕೆಲಸ ಅಂತ ನಾವು ಅದನ್ನು ಮಾಡಿದ್ದೇವೆ. ಬಹುಶಃ ಇಂತಹ ಹಲವಾರು ನಮ್ಮ ಎರಡು ಕೆಲಸ ಮಾಡಬಹುದು. ಯಾವುದೇ ಶ್ರೀ ವಿಷ್ಣುಮೂರ್ತಿ ಸರ್ ಇವರಿಂದ ಶುಭ ಹಾರೈಕೆ. ಎಲ್ಲರಿಗೂ ವಂದನೆಗಳು. ನಾನು ಇದೇ ಊರಿನವನು. ನನಗೂ ಮೇಡಮ್ಗೂ ಬಹಳ ಒಂದು ಆತ್ಮೀಯತೆ, ಎಷ್ಟು ಆತ್ಮೀಯತೆಯ ಒಂದು ಸಂಬಂಧ ಉಂಟು ಅಂತ ಹೇಳಿದ್ರೆ, ಮೊನ್ನೆ ಅಚಾನಕ್ಕಾಗಿ ನಾನು ಬ್ಯಾಂಕಲ್ಲಿ ಮೇಡಮ್ ಮತ್ತು ಮೇಬಲ್ ಮೇಡಮ್ ಅನ್ನ ಭೇಟಿಯಾದೆ. ಆಗ ಅವರೊಂದು ಆತ್ಮೀಯತೆಯಿಂದ ನನ್ನನ್ನು ಸರ್ ಹೀಗೆ ಪ್ರೋಗ್ರಾಮ್ ಇದೆ ಅಂತ ಹೇಳಿದರು. ಹಾಗೆ ಅವರ ಒಂದು ನಮ್ಮೊಳಗಿನ ಆ ಗೆಳೆತನ ಬಂಧುತ್ವಕ್ಕೆ ಒಂದು ಇದು ಎಷ್ಟು ಮಹತ್ವ ಇದೆ ಅಂತ ಹೇಳೋದನ್ನ ಆ ಒಂದು ಸಂದರ್ಭದಲ್ಲಿ ನಾನು ತಿಳ್ಕೊಂಡೆ. ಅಚಾನಕ್ಕಾಗಿ ಬಂದಂತಹ ಒಂದು ಅವಕಾಶ ನನಗೆ ಅಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಇದೇ ರೀತಿಯಾಗಿ 2.5 ವರ್ಷಗಳ ಹಿಂದೆ ಪೆಲ್ಲಂಪಾಡಿ ಹೈಸ್ಕೂಲ್ನ ನಿವೃತ್ತಿಯಾಗಿದ್ದೆ. ಆಗ ಆ ದಿನವನ್ನ ಇವತ್ತು ನನಗೆ ನೆನಪಿಸಿಕೊಡ್ತಾ ಇದ್ದಾರೆ ಅವರು. ಇದೇ ರೀತಿಯಾಗಿ ನನ್ನ ಎಷ್ಟೋ ಬಂಧುಗಳು ಅಲ್ಲಿ ಬಂದು ನನ್ನನ್ನು ಶುಭ ಹಾರೈಸಿದರು. ಅಂತಹ ಒಂದು ಅವಕಾಶ ನಮ್ಮ ಜೊತೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸೇರುವಂತಹ ಆ ಮೇಡಮಿಗೆ ಬಂದಿದೆ. ಮತ್ತೆ ಅವ್ರು ಮಾಡಿದಂತಹ ಎಲ್ಲ ಕಾರ್ಯಗಳು ಒಳ್ಳೆಯ ಕಾರ್ಯಗಳನ್ನೇ ಮಾಡಿದ್ದಾರೆ. ಅವರಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಶೇಷ ಗುಣ ಏನು ಅಂತ ಹೇಳಿದ್ರೆ, ಒಂದು ಸಲ ಕಂಡ್ರೆ ಮತ್ತೆ ಅವರನ್ನ ಯಾವತ್ತೂ ಕೂಡ ನೆನಪಿಸಿಕೊಂಡು ಪರಿಚಯ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವ. ನಮ್ಮಲ್ಲಿ ಎಷ್ಟೋ ಜನ ಅಧ್ಯಾಪಕರಿದ್ದಾರೆ ಆದರೆ ನಮ್ಮ ಕ್ಲಸ್ಟರ್ನಲ್ಲಿ, ಆದರೆ ಎಲ್ಲರನ್ನೂ ನನಗೆ ಪರಿಚಯ ಇಲ್ಲ. ನಾನು 1.5 ವರ್ಷ ಅವಧಿಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿದ್ದಾಗ ಕೆಲವು ಸಭೆಗಳಲ್ಲಿ ಕೆಲವು ಸಮಾರಂಭಗಳಲ್ಲಿ ಸೇರಿ ಪರಿಚಯ ಆದದ್ದು. ನಾನು ದೈನಂದಿನವಾಗಿ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಜನ. ಎಷ್ಟೋ ಬಾರಿ ಸಾಯಂಕಾಲ ನಾನು ಪುತ್ತೂರಿಗೆ ಹೋಗುದಾದರೆ ಕಾರಿನಲ್ಲಿ ಮೇಡಮ್ಗಳನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಆ ಒಂದು ನಂಟು ನಮಗೆ, ಆ ಒಂದು ಗೆಳೆತನ. ಅವರು ಸದಾ ಹಸನ್ಮುಖಿ. ಆ ಹೆಸರು ಅವರಿಗೆ ಬೇರೆ ಏನಾದ್ರೂ ಹೆಸರು ಇಡ್ಬೋದಿತ್ತೋ ಏನೋ ಅವರ ತಂದೆ ತಾಯಿ ಅಂತ ನನಗೆ ಕಾಣಿಸ್ತಾ ಇದೆ. ಬಹಳ ಖುಷಿ ಆಗ್ತಾ ಉಂಟು ಮೇಡಮ್. ನಿಮಗೆ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಲಿ, ನಿಮ್ಮ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪರಮಾತ್ಮನು ನಿಮಗೆ ಕರುಣಿಸಲಿ. ನನಗೊಂದು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸರ್, ತಮ್ಮ ಅಭಿಮಾನದ ನುಡಿಗಳಿಗಾಗಿ ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ ನಮ್ಮ ಸಹಶಿಕ್ಷಕಿ ಪುಷ್ಪವತಿ ಮೇಡಮ್ ಅವರು. ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತರೇ, ನಿವೃತ್ತ ಮುಖ್ಯ ಗುರುಗಳಾಗಿದ್ದಂಥ ಶ್ರೀಮತಿ ತೆರೇಸಾ ಮೇಡಮ್ ಅವರೇ, ಹೆರಾಳ್ ಸರ್ ಅವರೇ, ಅವರ ಕುಟುಂಬ ವರ್ಗದವರೇ, ಎಲ್ಲ ವಿದ್ಯಾಭಿಮಾನಿಗಳೇ, ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕ ವೃಂದದವರೇ, ಅನಿಸಿಕೆಯನ್ನ ಎಲ್ಲರೂ ಹೇಳಿ ಆಯಿತು. ಶಿಕ್ಷಕ ವೃಂದದ ಪರವಾಗಿ ರಜನಿ ಮೇಡಮ್ ಮತ್ತು ಮೇಬಲ್ ಮೇಡಮ್ ಎಲ್ಲವನ್ನ ಹೇಳಿದ್ದಾರೆ. ಬಟ್ ನಂದೀಗ ಶುಭ ಹಾರೈಸುವಂತಹ ಸಮಯ. ಯಾಕೆಂದ್ರೆ
ಇನ್ನು ನನಗೆ ಅವಕಾಶ ಸಿಗುವುದಿಲ್ಲ ಅನ್ನುವಂಥ ನೆಲೆಯಲ್ಲಿ 9 ವರ್ಷ ಇಲ್ಲಿ ಮುಖ್ಯ ಗುರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ದುಡಿದವರು ನಮ್ಮ ತೆರೆಸಾ ಮೇಡಮ್ ಅವರು. ಮೊನ್ನೆ ಹೀಗೆ ಸ್ಟೇಟಸ್ ಅನ್ನು ನೋಡಿ ಕೆಲವರು ಹೇಳಿದರು, ಮೇಡಮ್ ಅವರಿಗೆ ರಿಟೈರ್ಡ್ ಅಂತ. ಹೌದಾ ಅಲ್ವಾ ಅನ್ನುವಂಥದ್ದು ಎಲ್ರಿಗೂ ಒಂದು ಸಂದಿಗ್ಧ. ಯಾಕೆಂತೇಳಿದ್ರೆ ಅವರನ್ನು ನೋಡಿದಾಗ ಗೊತ್ತಾಗುವುದಿಲ್ಲ ಅವರು ಇನ್ನೊಂದು 10 ವರ್ಷ ಕೆಲಸ ಮಾಡಿಯಾರು ಅನ್ನುವಂತಹ ಎಲ್ಲರ ಅಭಿಪ್ರಾಯ. ಮೋಸ್ಟ್ಲಿ ಕೆಲವು ಸಲ ಆ ಏಜ್ ಲಿಮಿಟ್ ಇಲ್ಲದೇ ಇರ್ತಿದ್ರೆ ಮೇಡಮ್ ಅವರಿಗೆ ಇನ್ನೊಂದು 10 ವರ್ಷ ಅವರ ಒಂದು ಸಾಮರ್ಥ್ಯದ ನೆಲೆಯಲ್ಲಿ ಎಕ್ಸ್ಟೆಂಡ್ ಮಾಡುವಂಥ ಅವಕಾಶ ಇರ್ತಿತ್ತೋ ಏನೋ ಅನ್ನುವಂತಹ ಭಾವನೆ ನಂದು. ಮುಖ್ಯ ಗುರುಗಳಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅವರು ನಮ್ಮೆಲ್ಲರ ಅಭಿಪ್ರಾಯವನ್ನ ಕೇಳ್ತಾ ಇದ್ರು. ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಒಂದು ಕಾರ್ಯಕ್ರಮ ಆಗುವಾಗ ಯಾವ ರೀತಿ ನಾವು ಅದನ್ನ ಯೋಜನೆಯನ್ನು ಹಾಕಿಕೊಳ್ಳುವ. ಮೊನ್ನೆ ಸ್ಕೂಲ್ ಡೇ ಆದಾಗಲೂ ಒಂದು ಇನ್ವಿಟೇಷನ್ ಮಾಡೋ, ಯಾರನ್ನೆಲ್ಲ ಗೆಸ್ಟ್ ಆಗಿ ಕರೆಯುವುದು, ಈ ರೀತಿ ಪ್ರತಿ ಒಂದಕ್ಕೂ ಅವರು ಸಹಶಿಕ್ಷಕರ ಜೊತೆ ಅಭಿಪ್ರಾಯವನ್ನ ಕೇಳಿಯೇ ಮುಂದುವರಿತಾ ಇದ್ರು. ಯಾವಾಗಲೂ ಹೇಳ್ತಿದ್ರು ನಮ್ಮದೊಂದು ಕುಟುಂಬ ಅಂತ. ಈ ಕುಟುಂಬಕ್ಕೆ ಒಂದು ಹಿರಿಯ ಸದಸ್ಯೆಯಾಗಿ ಅವರಿದ್ದದ್ದು, ಆ ಸ್ಥಾನ ತಮಗೆ ಮುಂದೆಯೂ ಇದೆ ಮೇಡಮ್. ನಮ್ಮ ಕುಟುಂಬದ ಒಬ್ಬರು ಸದಸ್ಯರೇ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಇನ್ನು ಯಾವುದೇ ಕಾರ್ಯಕ್ರಮ ಆಗುವಾಗ ಹೆರಾಲ್ಡ್ ಸರ್ ಬರ್ತಾ ಇದ್ರು. ಪ್ರತಿಯೊಂದು ನಾವಿಲ್ಲಿ ಶಿಕ್ಷಕಿಯರೇ, ಆದರೆ ಶಿಕ್ಷಕರಿಲ್ಲ ಅಂತ ಒಂದು ಕೊರಗಿದ್ರೆ ಅದನ್ನ ಹೆರಾಲ್ಡ್ ಸರ್ ನಿರ್ವಹಿಸ್ತಾ ಇದ್ರು. ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ರು. ಅವರು ಅವರಿಗೆ ಅವರ ಶಾಲೆ ಅಂತಲೇ ಅನ್ನುವಂಥ ಅನಿಸಿಕೆ ಇತ್ತು. ಸರ್ ಅವರು ರೋಟರಿ ಕ್ಲಬ್ ಅಲ್ಲಿ ಮತ್ತೆ ವಿವಿಧ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಮೇಡಮ್ ಅಲ್ಲೂ ನನ್ನ ರಿಕ್ವೆಸ್ಟ್ ಇದೆ, ರಿಟೈರ್ಮೆಂಟ್ ಅನ್ನುವಂಥದ್ದು ಒಂದು ಜೀವನದ ಡೈವರ್ಷನ್ ಅಂತ ಹೇಳ್ತಾರೆ. ಇನ್ನು ಮುಂದೆ ನೀವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ, ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಯಾವುದಾದ್ರೂ ಒಂದು ಸಂಘದ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದೇ ನಮ್ಮ ಬೇಡಿಕೆ. ಅಧ್ಯಕ್ಷರಾಗಿ ಆ ನಿಮ್ಮ ಅಧ್ಯಕ್ಷತನದ ಒಂದು ಫೋಟೋವನ್ನು ನಾವು ಪತ್ರಿಕೆಗಳಲ್ಲಿ ಕಾಣಬೇಕು, ಅದು ನಮಗೆ ಹೆಮ್ಮೆ ಅಂತ. ರೋಟರಿ ಕ್ಲಬ್ ಇರ್ಬೋದು, ಯಾವುದಾದ್ರು ಆ ಕ್ಲಬ್ ಮೂಲಕ ತಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಶಾಲೆಗೆ ಯಾವುದಾದ್ರೂ ಅನುದಾನ ಸಿಗ್ಲಿ ಅನ್ನುವಂಥದ್ದು ಮತ್ತೊಂದು ಬೇಡಿಕೆ. ಮೇಡಮ್ ಅವರ ಜೀವನ ಮತ್ತು ಹೆರಾಲ್ಡ್ ಸರ್ ಅವರಿಗೆ ದೇವರು ಇನ್ನು ಮುಂದೆ ನೆಮ್ಮದಿಯ ಆರೋಗ್ಯಯುತ ಜೀವನವನ್ನ ದಯಪಾಲಿಸಲಿ. ಮಗಳು ರಿಷಲ್ ಮತ್ತು ಮಗ ರೂಪೇಶ್ ಇವರ ಜೀವನದಲ್ಲಿ ಇನ್ನೂ ಮಧುರ ಕ್ಷಣಗಳು, ನೆನಪಲ್ಲಿ ಇಡುವಂತಹ ಕ್ಷಣಗಳು ಬರ್ಲಿಕ್ಕಿದ್ದಾವೆ. ಅದಕ್ಕೆ ದೇವರು ಅನುಗ್ರಹಿಸಲಿ. ಅಳಿಯ ನಿತಿನ್ ಅವರಿದ್ದಾರೆ, ಒಬ್ಬ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕಂಪನಿಯ CEO ಆಗಿ ಒಂದು ಪದೋನ್ನತಿ ಹೊಂದಲಿ ಅಂತೇಳಿ ಹಾರೈಸ್ತಾ, ತಮ್ಮದೇನು ಬೇಡಿಕೆಗಳಿದ್ದಾವ ಮೇಡಮ್ ಅದೆಲ್ಲ ಭಗವಂತ ಅದನ್ನ ಅನುಗ್ರಹಿಸಲಿ. ನಮ್ಮದು ಪ್ರಾರ್ಥನೆ ಇಷ್ಟೇ, ನಿಮ್ಮ ಜೀವನ ಹಾಗೂ ನಿಮ್ಮ ಕುಟುಂಬ ವರ್ಗದವರನ್ನ ದೇವರು ಸದಾ ಕಾಪಾಡಲಿ, ಸದಾ ಅನುಗ್ರಹಿಸಲಿ. ಆರೋಗ್ಯಯುತ ನೆಮ್ಮದಿಯುತ ಜೀವನ ತಮ್ಮದಾಗ್ಲಿ. ಶಾಲೆಗೆ ಆಗಾಗ್ಗೆ ಬರ್ತಾ ಇರಿ, ತಮ್ಮ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನಗಳನ್ನ ನಮಗೆ ನೀಡ್ತಾ ಇರಿ ಅಂತ ಹೇಳ್ತಾ ತಮಗೆ ಮನದಾಳದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮನದಾಳದ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ನಮ್ಮ ಕಾರ್ಯಕ್ರಮಕ್ಕೆ ಮುಂಡೂರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿಜಯ ಮೇಡಮ್ ಅವರ ಜೊತೆ ಸುಮಾರು 16 ವರ್ಷಗಳ ಕಾಲ ಸಹಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು. ಹಾಗೆ ಮುಂಡೂರು ಶಾಲೆಯ ಶಿಕ್ಷಕ ವೃಂದ ಬಶೀರ್ ಸರ್, ವನಿತಾ ಮೇಡಮ್ ಇಲ್ಲಿಯೇ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದವರು. ಶಶಿಕಲಾ ಮೇಡಮ್ ಇವರು ಬಂದಿದ್ದಾರೆ, ಇವರಿಗೆ ತಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಈಗ ಪ್ರಸ್ತುತ, ಅದಕ್ಕಿಂತ ಮೊದಲಾಗಿ ನಮ್ಮ ಶಾಲೆಯ ಪೋಷಕರಾಗಿದ್ದವರು, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದವರು ಶ್ರೀತ ತಿಲಕ್ ರೈ ಕುತ್ಯಾಡಿ ಇವರು ಆಗಮಿಸ್ತಾರೆ. ಸರ್, ತಮಗೆ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಅನಿಸಿಕೆಗೆ ಧನ್ಯವಾದಗಳು ಮೇಡಮ್.
ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪುಷ್ಪಲತಾ ರವರು. ಎಲ್ಲರಿಗೂ ವಂದನೆಗಳು ಹಾಗೂ ನನ್ನ ಆತ್ಮೀಯ ಬಂಧುವಾದ ಮುಖ್ಯ ಶಿಕ್ಷಕಿ ತೆರೇಜಾ ಅವರಿಗೂ ತುಂಬ ಅಭಿನಂದನೆಗಳು ಹಾಗೂ ಅವರ ಪತಿಯವರಿಗೂ ಹಾಗೂ ಎಸ್ಟಿಮಿ ಅಧ್ಯಕ್ಷನಾದ ದಿನೇಶನಿಗೂ ಹಾಗೂ ಉಪಾಧ್ಯಕ್ಷರಾದ ಮೀನಾಕ್ಷಿಯವರಿಗೂ ಆತ್ಮೀಯ ಎಲ್ಲ ಪೋಷಕ ಬಂಧುಗಳಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಈ ಶಾಲೆಯಲ್ಲಿ 9 ವರ್ಷ ಸೇವೆ ಸಲ್ಲಿಸಿ ಒಳ್ಳೆಯ ಉತ್ತಮ ಮಕ್ಕಳಿಗೆ ಉತ್ತಮ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಮುಖ್ಯ ಶಿಕ್ಷಕಿಯವರಿಗೆ ತುಂಬ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇಂದು ಈ ಶಾಲೆಯಿಂದ ನಿವೃತ್ತಿಗೊಳ್ಳಲಿದ್ದಾರೆ ಅವರು. ಇನ್ನೂ ನಮ್ಮ ಶಾಲೆಗೆ ಬರುತ್ತಾ ಇದ್ದೀ ಮೇಡಮ್. ನಮ್ಮ ನೆನಪುಗಳು ನಿಮ್ಮ ಮನದಾಳದಲ್ಲಿ ಇರಲಿ ಹಾಗೂ ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಲಿ. ದೇವರು ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಹಾಗೂ ನನ್ನ ತುಂಬ ಪ್ರೀತಿಯ ವಂದನೆಗಳು. ಧನ್ಯವಾದಗಳು ಮೇಡಮ್ ತಮಗೆ. ಮುಂದೆ ಮುಂಡೂರು ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕ ವೃಂದದವರಿಂದ ಅಭಿನಂದನಾ ಕಾರ್ಯಕ್ರಮ. ನಂತರ ತಿಲಕ್ ರೈ ಕುತ್ತಿಯಾಡಿ ಇವರಿಂದ ಅಭಿನಂದನಾ ಕಾರ್ಯಕ್ರಮ. ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ. ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು. ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ. ಗುರಿಯನ್ನು ತೋರಿದ ಗುರುಗಳಿಗೆ ಮುಂದೆ ತಿಲಕ್ ರೈ ಕುತ್ತಿಯಾಡಿ ಇವರಿಂದ ಗೌರವಾರ್ಪಣೆ ಹಾಗೂ ಅವರು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನು ಕಂಡವರು. ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ. ಗುರಿಯನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು. ಇಲ್ಲಿ ಇವತ್ತು ಸೇವಾ ನಿವೃತ್ತಿ ಹೊಂದುತ್ತಿರುವಂತಹ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ತೆರೇಸ್ ಎಂ ಸಿಕ್ವೇರ ಇವರಿಗೆ ಬೀಳ್ಕೊಳ್ಳುವಂತಹ ಸಮಾರಂಭದ ಪ್ರಯುಕ್ತ ನಾವು ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರುವಂತಹ STMCಯ ಅಧ್ಯಕ್ಷರು ಆತ್ಮೀಯರಾದಂತಹ ದಿನೇಶ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಸಹೋದರಿ ಮೀನಾಕ್ಷಕ್ಕನವರೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಪುಷ್ಪಲತರವರೇ, ತೆರೇಸ್ ವಿಕ್ಕರ್ ಅವರ ಧರ್ಮಪತಿ ಹೆರಲ್ಡ್ ರವರೇ, ಹಾಗೂ ಇಕ್ಬಾಲ್ ಹುಸೇನ್ ರೇ, ಹಾಗೂ ನಮ್ಮ ಸಂಸ್ಥೆಯ ನೂತನ ಮುಖ್ಯೋಪಾಧ್ಯಾಯಿನಿ ಜಯಲತರವರೇ, ಎಲ್ಲ ಸೇರಿರುವಂತಹ ಶಿಕ್ಷಕ ಬಂಧುಗಳೇ, STMC ಸದಸ್ಯರೇ, ವಿವಿಧ ಶಾಲೆಯಿಂದ ಬಂದಂತಹ ಎಲ್ಲ ನಮ್ಮ ಅಕ್ಕನ ಸ್ನೇಹಿತ ಬಂಧು ಭಗಿನಿಯರೇ, ಹಾಗೂ ತೆರೇಸ್ ಸ್ವಿಕ್ಕರ್ ಅವರ ಎಲ್ಲ ಕುಟುಂಬದ ಸದಸ್ಯರೇ, ಇವತ್ತು ಜನವರಿ 1 ತಾರೀಕು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಾಧಾರಣ 9 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ
ಅವರು ಬರುವಾಗ ಅಭಿವೃದ್ಧಿ ಹೊಂದುತ್ತಿರುವಂತಹ ಶಾಲೆಯಾಗಿತ್ತು. ಈಗ ಅಭಿವೃದ್ಧಿ ಹೊಂದಿದ ಶಾಲೆಯಾಗಿದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನಸಾರೆ ಮಾತಾಡಬೇಕಾದ್ರೆ ಸುಖವನ್ನು ಉಂಡಿದ್ದಾರೆ, ದುಃಖವನ್ನು ಉಂಡಿದ್ದಾರೆ, ಸಿಹಿಯನ್ನು ಉಂಡಿದ್ದಾರೆ, ಕಹಿಯನ್ನು ಉಂಡಿದಂತಹ ಅವರು ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಅನೇಕ ಜನಪರ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಒಂದು ಖುಷಿಯ ವಿಷಯ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಗೆ ಅವರ ಅವಧಿಯಲ್ಲೇ ಹಿಂದಿನ ಶಾಲೆ ಹಲತ್ತು ಕಟ್ಟಡವನ್ನು ಡೆಮಲಿಷ್ ಮಾಡಿ ಹೊಸ ಕಟ್ಟಡಕ್ಕೆ ಅಡಿಪಾಯ ಹಾಕಿ ಅವರ ಸೇವಾ ನಿವೃತ್ತಿ ಮಾಡುವಂಥದ್ದು ಬಹಳ ಸಂತೋಷವನ್ನು ಕೊಟ್ಟಿದೆ. ಹಾಗೆಯೇ ಪಾರ್ಕ್ ಆಗಿರ್ಬೋದು ಅಥವಾ ಶಾಲಾ ತೋಟ ಆಗಿರ್ಬೋದು, ಅನೇಕ ವಿವಿಧ ಕೆಲಸಗಳನ್ನು ಮಾಡಿದಂತಹ ನಮ್ಮ ಮುಖ್ಯೋಪಾಧ್ಯಾಯಿನಿ, ನಾನು ಕೂಡ ಅವರ ಮೇಲೆ ಭರವಸೆ ಇಟ್ಟೆ ನನ್ನ ಮಗನನ್ನು ಇಲ್ಲಿ ಕಲಿಸಿದ್ದು. 3ನೇ ಕ್ಲಾಸಿಗೆ ಸುದಾನದಿಂದ ವರ್ಗಾವಣೆ ಪ್ರಮಾಣ ಪತ್ರವನ್ನು ತಕೊಂಡು ಬಂದು ನನ್ನ ಮಗನನ್ನ 3ನೇ ಕ್ಲಾಸಿನ ತನಕ 7ನೇ ಕ್ಲಾಸಿನ ತನಕ ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದೇನೆ. ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕನ್ನಡವೂ ಅಲ್ಲ, ಇಂಗ್ಲಿಷೂ ಅಲ್ಲ, ಒಂದು ರೀತಿಯಲ್ಲಿ ನಾನು ಶಿಕ್ಷಣದ ಆಸೆಯನ್ನು ಬಿಟ್ಟಿದ್ದೆ ಒಂದು. ಆದರೆ ಬರಬರುತ್ತಾ ಇಂಪ್ರೂವ್ಮೆಂಟ್ ಆಗಿ ಅಲ್ಲಿಂದ ಪಾಪ ಮೇಲೆ ಹೈಸ್ಕೂಲ್ಗೆ ಹೋಗಿ ಆಮೇಲೆ ಕಾಲೇಜಲ್ಲಿ ಕೂಡ ಈಗ ಸಾಧಾರಣ ಉತ್ತಮ ವಿದ್ಯಾಭ್ಯಾಸನ ಮಾಡುವಲ್ಲಿಗೆ ಮುಟ್ಟಿದ್ದಾನೆ. ಇದು ನನಗೆ ಈ ಒಂದು ಸಂಸ್ಥೆಯಿಂದ ಮಾಡಿದಂತಹ ಕೆಲಸ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇನ್ನು ಮುಂದೆ ಕೂಡ ನಮ್ಮ ಸಂಸ್ಥೆಗೆ ನಿಕಟ ಬೀಳ್ಕೊಂಡು ಇರಬಹುದು, ಆದರೂ ಕೂಡ ನಿಕಟ ಸಂಬಂಧವನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ದೇವರು ಕರುಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಹಾಗೆಯೇ ಪ್ರಭಾರ ಮುಖ್ಯ ಗುರುಗಳು ಜಯಲಲಿತರವರಿಗೆ ಮತ್ತೊಮ್ಮೆ ಶುಭವನ್ನ ಹಾರೈಸ್ತಾ, ಅವರೇ ಕೂಡ ಶುಭ ವಂದನೆಗಳು. ಹಾಗೆ ಸೇರಿರುವಂತಹ ಎಲ್ಲ ಬಂಧು ಭಗಿನಿಯರಿಗೆ, ಚಿಕ್ಕ ಪುಟಾಣಿ ಮಕ್ಕಳಿಗೆ ಶುಭವನ್ನ ಆಶಿಸ್ತಾ, ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತನ್ನ ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಕುಮಾರ್ ಇವರು. ಎಲ್ಲರಿಗೂ ಶುಭ ವಂದನೆಗಳು. ವೇದಿಕೆಯಲ್ಲೂ ಆಸನಾಗಿರುವ ನಮ್ಮ ಪ್ರಭಾರ ಮುಖ್ಯ ಗುರು ಜಯಲಲಿತವರೇ, ಇವತ್ತು ಸೇವಾ ನಿವೃತ್ತಿಗೊಂಡಿರುವ ಮದರ್ ತೆರೇಸಾ ಅವರೇ, ಹೆರಾಲ್ಡ್ ಅವರೇ, ಇಕ್ಬಾಲ್ ಹುಸೇನ್ ಅವರೇ, ಮೀನಾಕ್ಷಿ ಅವರೇ ಹಾಗೂ ಪುಷ್ಪಲತಾ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ಲ ಶಾಲೆಗಳಿಂದ ಬಂದ ಮುಖ್ಯ ಗುರುಗಳೇ, ಶಿಕ್ಷಕರೇ, ಎಲ್ಲರಿಗೂ ಶಾಲಾ ಪರವಾಗಿ ಅಭಿನಂದನೆಗಳು. ಹಾಗೂ ಪುಟಾಣಿ ಮಕ್ಕಳೇ, SDM ಸದಸ್ಯರೇ, ಎಲ್ಲರಿಗೂ ಶುಭ ವಂದನೆಗಳು. ಇವತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳು ಆಗಿರುವ ತೆರೇಸಾ ಸಿಪ್ಪಿರವರು ನಿನ್ನೆ ತಾನೇ ನಿವೃತ್ತಿಗೊಂಡಿದ್ದಾರೆ. ಅವರ ಬೀಳ್ಕೊಡೆ ಕಾರ್ಯಕ್ರಮ ಈಗಾಗಲೇ ನಡೆದು ಹೋಗಿದೆ. ಈಗಾಗಲೇ ಮಕ್ಕಳು ಇಷ್ಟರ ತನಕ ಬಹಳ ಮೌನದಿಂದರು ಇದ್ದರು. ಈಗ ಸ್ವಲ್ಪ ಹಸಿವೆ ಆಗ್ತಾ ಇದೆ. ಆಗ ಮಕ್ಕಳು ಸ್ವಲ್ಪ ಅವರಿಗೆ ಚರಬಡಿಸಿದ್ದಾರೆ ಹಸಿವಿಂದ. ಆದಷ್ಟು ಮಕ್ಕಳು ಆದಷ್ಟು ಊಟ ಮಾಡ್ಬೋದು ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಇಲ್ಲಂದರೆ ಅವರು ಕೇಳುವುದಿಲ್ಲ. ಅವರಿಗೆ ಹಸಿಯಿಂದ ಈಗ ಊಟದ ಸಮಯ, ಇದು ಮಾತನಾಡೋ ಸಮಯ ಅಲ್ಲ. ಇನ್ನಷ್ಟು ನಮ್ಮ ಮುಖ್ಯ ಗುರುಗಳು ಅವರ ಅನಿಸಿಕೆ ಹೇಳಲಿಕ್ಕೆ ಉಂಟು. ನಾವೇನೆಂದರೆ, ಈ ಶಾಲೆಯ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿರುವ ಈ ಮುಖ್ಯ ಶಿಕ್ಷಕ ಅಂದರೆ ನಮ್ಮ ತೆರೇಸಾ ಸಿಪ್ಪಿರವರು. ನಾನು ಈ ವೇದಿಕೆಯಲ್ಲಿ ಬರಬೇಕಾದ್ರೆ ಮುಖ್ಯ ಕಾರಣ ಅವರೇ. ಯಾಕೆಂದರೆ ನಾನು ಏನೋ ಇಂಗ್ಲೀಷ್ ಮೀಡಿಯಂ ಹಾಕೋಣ ವಿವೇಕಾನಂದಕ್ಕೆ. ಅವರು ಅಂಗನವಾಡಿಗೆ ಬರುವಾಗ ಹೇಳ್ತಿದ್ರು, ನಿಮ್ಮ ಮಗುವನ್ನು ಇಲ್ಲಿಗೆ ಕಳಿಸಿ ಅಂತ. 7ನೇ ತನಕ ಇಲ್ಲೇ ಹಾಕಿ ಸರ್, ಮತ್ತೆ ಬೇಕಾದರೆ ನೀವು ಇಂಗ್ಲೀಷ್ ಮೀಡಿಯಂ ಹಾಕ್ತಿಂತ. ಆದರೂ ಒಳ್ಳೆ ಕಲಿಕೆಯಲ್ಲಿ ಮುಂದೆ ಬಿದ್ದಾನೆ ನಮ್ಮ ಮಗ. ಅದು ಭಾಳ ಖುಷಿ. ಅವರಿಗೆ ಮಕ್ಕಳೆಂದರೆ ಭಾಳ ಇಷ್ಟ. ಮಕ್ಕಳಲ್ಲಿ ಬಹಳ ಪ್ರೀತಿ. ಆ ಪ್ರೀತಿ ಇದ್ದರೆ ಮಾತ್ರ ಶಾಲೆ ಒಳ್ಳೆ ಇದಾಗ್ತದೆ.
ಮಕ್ಕಳಲ್ಲಿ ಒಡನಾಟ ಇದ್ದಾರೆ. ಯಾಕಂದರೆ ಶಾಲೆಗೆ ಯಾವುದು ಬೇಕು ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಬಹಳ ಪಾತ್ರ ವಹಿಸಿದ್ದಾರೆ. ಎಲ್ಲ ಪೋಷಕರನ್ನು ದಾನಿಗಳನ್ನು ಅವರ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಂಡು ನಮಗೆ ಯಾವುದು ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಅವರು ಪಡೆದುಕೊಳ್ಳಿ ಸಫಲರಾಗಿದ್ದಾರೆ. ಅದನ್ನು ಪಡಿಬೇಕಾದ್ರೆ ಅವರಲ್ಲಿ ಸೇವಾ ಮನೋಭಾವ ಇರಬೇಕು. ಅದಿದ್ದರೆ ಮಾತ್ರ ಎಲ್ಲರೂ ಕೊಡೋದು, ಎಲ್ಲರಿಗೆ ಹಾಗೆ ಕೊಡುವುದಿಲ್ಲ. ಯಾಕೆಂದರೆ ಅಂಥ ಒಂದು ಮನೋಭಾವನೆ ಅವರಲ್ಲಿ ಇರಬೇಕು. ಅವರಲ್ಲಿ ಎಲ್ಲರಲ್ಲಿ ಒಂದೇ ಭಾವನೆಯಿಂದ ನಮ್ಮ ನಾರಾಯಣ ಗುರುವಾರು ಹೇಳ್ತಾರೆ, ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ. ಅದನ್ನು ಅವರು ಅನುಷ್ಠಾನ ತಂದಿದ್ದಾರೆ. ಯಾಕಂದರೆ ಜಾತಿ ಯಾವುದಾಗಿರಲಿ ಮನುಷ್ಯ ಒಳ್ಳೆಯನಾಗಿರಬೇಕು ಅಂತ ಹೇಳ್ತಾರೆ ನಮ್ಮ ನಾರಾಯಣ. ಅದು ತತ್ವ ನಾವು ಪಾಲಿಸಲೇಬೇಕು. ಹಾಗಾದರೆ ಮಾತ್ರ ನಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಈ ಶಾಲೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಯಲ್ಲಿ ಆಗಿರು, ವಿದ್ಯಾ ಕ್ಷೇತ್ರದಲ್ಲಾಗಿರು ಒಳ್ಳೆಯ ಹೆಸರುವಾಸಿ ಹಾಕಿದ್ದಾರೆ. ಅದು ಆಗಬೇಕಾದ್ರೆ ನಮ್ಮ ಮುಖ್ಯ ಗುರುಗಳು ಒಳ್ಳೆಯ ಪಾತ್ರ ವಹಿಸುತ್ತಾರೆ. ಅದರೊಟ್ಟಿಗೆ ಶಿಕ್ಷಕರು ಸಹ ಶಿಕ್ಷಕರು ಕೂಡ ಅವರೊಟ್ಟಿಗೆ ಬಹಳ ಹೊಂದಾಣಿಕೆಯಿಂದಿದ್ದಾರೆ. ಅವರನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಶಕ್ತಿ ಅವರಲ್ಲಿದೆ. ಅದು ಇದ್ದರೆ ಮಾತ್ರ ಆ ಶಾಲೆ ಒಳ್ಳೆಯದಾಗ್ತದೆ. ನಾನು ಎಷ್ಟೋ ಶಾಲೆಗೆ ಹೋಗಿದ್ದೇನೆ, ಕ್ರೀಡಾ ಕೂಟಕ್ಕೆ ವಾರ್ಷಿಕ. ಆದರೂ ಬೇರೆ ಬೇರೆ ಈ ಶಾಲೆಗೆ ಒಂದು ಬಹಳ ಹೆಸರಿದೆ. ಪಾಪೇಂಜಲ್ ಶಾಲೆ ಅಂದರೆ ಪುತ್ತೂರು ತಾಲೂಕಿನ ಒಂದು BO ಹೇಳಿದ್ರು ಆಗಲಿ ಈ ಶಾಲೆಯ ಒಂದು ಹೆಸರಿದೆ ಅಂತ. ಅದೊಂದು ನಾವು ಖುಷಿ ಆಗ್ತದೆ. ಅದು ಬರಬೇಕಾದ್ರೆ ಆ ಮುಖ್ಯ ಕಾರಣ ಮುಖ್ಯ ಗುರುಗಳು. ಅದನ್ನು ನಾವು ಉಳಿಸಬೇಕು. ನಾನು ಹೇಳಿದ್ದು ಇಷ್ಟೇ, ಅವರು ಈಗಾಗಲೇ ನಿವೃತ್ತಿಗೊಳ್ತಿದ್ದಾರೆ. ಆದರೆ ಮುಂದೆ ಬರುವ ಶಿಕ್ಷಕರು ಕೂಡ ಅವರ ಒಂದು ಏನು ಸೇವಾಭಾವನೆ ಉಂಟು ಅದನ್ನು ನಾವು ಅನುಷ್ಠಾನ ತರಬೇಕು. ಅವರು ಸಹ ಮುಂದಕ್ಕೆ ಒಳ್ಳೆಯ ಒಂದು ಆ ಯೋಜನೆಗಳುಂಟು ಅದನ್ನು ಅನುಷ್ಠಾನಕ್ಕೆ ತರಬೇಕು. ಅನುದಾನವನ್ನು ತರುವ ಆಗಲಿ ಪೋಷಕರ ಪ್ರೀತಿ ಪಾತ್ರವನ್ನು ವಹಿಸುವಲ್ಲಿ ಒಳ್ಳೆಯ ಮುತುವರ್ಜಿ ವಹಿಸಬೇಕಂತ ನಾನು ಈ ಸಂದರ್ಭ ಹೇಳ್ತೇನೆ. ಆ ಪೋಷಕರಲ್ಲಿ ಸಹ ಮಕ್ಕಳಲ್ಲಿ ಒಳ್ಳೆಯ ಪ್ರೀತಿ ಮನೋಭಾವನೆ ಇರಬೇಕು. ಹಾಗಾದರೆ ಮಾತ್ರ ಆ ಶಾಲೆ ಒಳ್ಳೆಯ ಯಶಸ್ಸಿಗೆ ಕಾರಣ ಆಗ್ತದೆ. ಒಳ್ಳೆಯ ಮುಂದೆ ಸಾಧನೆ ಶಾಲೆಗೆ ಒಳ್ಳೆಯ ಭವಿಷ್ಯತ್ತಿದೆ. ಈಗಾಗಲೇ ನಮ್ಮ ಶಾಲೆಗೆ ಎಲ್ಲ ಈ ಚಿನ್ನರ ಬಾಕು, ಹಸಿರು ತೋಟ, ಈಗೆಲ್ಲ ಅಕ್ಷಯ ಒಂದು ಏನು ಹೇಳಿದ್ದಾರೆ ಅಕ್ಷಯ ಪುಟ್ಟಿ ಅಂತ. ಅದರಲ್ಲಿ ಮಕ್ಕಳೆಲ್ಲ ತರಕಾರಿದಲ್ಲಿ ಕಾರಣ ನಮ್ಮ ಮುಖ್ಯಗಾರಗಳು ಎಲ್ಲ ತರಕಾರಿ ಬೇಕಾಗುವ ಎಲ್ಲ ತರ್ತಾರೆ ಮಕ್ಕಳು. ಅಂದರೆ ಅದನ್ನು ತಂದವರೇ ಅದನ್ನು ನಮ್ಮ ಮುಖ್ಯಗಾರಗಳು. ಮೊನ್ನೆ ತಾನೇ ಹೇಳಿದ್ರು, ನನ್ನ ಹತ್ರ ಬಹಳ ಬೇಸರ ಆಯಿತು ನಾವು ಹೇಳುವಾಗ. ಸರ್ ಇಷ್ಟರ ತನಕ ನಮ್ಮ ಅಡಿಕೆ ತೋಟ ನಾನು ನೋಡ್ತಾ ಇದ್ದೇವೆ ಸರ್, ಅದನ್ನು ನೀವು ಉಳಿಸಿಕೊಳ್ಳಬೇಕು, ಗಿಡ ನೆಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸರ್ ಅಂತ. ನನಗೆ ನನ್ನ ತಂದೆ ಸಹ ಹಾಗೆ ಹೇಳಿದ್ದಾರೆ ಅಂದರೆ ಒಂದು ಅಡಿಕೆ ಗಿಡ ಅದು ಸತ್ತರೆ ಅದು ಪುನಃ ನಡಿಬೇಕು, ಇಲ್ಲದ್ರೆ ಅದು ಇದು ಫಲವತ್ತತೆ ಆಗೋದಿಲ್ಲ. ಅದು ಹೋದರೆ ಅದು ನಡಿದರೆ ಅದನ್ನು ನೆಡಬೇಕು. ಅದು ಮಾಡಿದರೆ ಮಾತ್ರ ಒಳ್ಳೆಯ ಇದಾಗ್ತದೆ. ಹಾಗಂತ ನಾವು ಅದನ್ನು ಬಿಡಬಾರದು, ಅದನ್ನು ಮುಂದೆ ಕೊಂಡೋಗಬೇಕು. ಇನ್ನು ಬರುವ ಮುಂದೆ ಶಿಕ್ಷಕರು ಕೂಡ ಅದನ್ನು ಪಾಲಿಸಬೇಕಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಎಷ್ಟು ನಮ್ಮ ಶಾಲಾಭಿವೃದ್ಧಿ ಪರವಾಗಿ ನಾನು ಯಾವತ್ತು ಈ ಶಾಲೆಯ ಪರವಾಗಿ ಇದ್ದೇನೆ. ಆದ ಕಾರಣ ಅವರು ಈಗಾಗಲೇ 2 ವರ್ಷ ಆಯಿತು, ಇನ್ನೊಂದು ವರ್ಷ ಉಂಟು ನನ್ನ ಅವಧಿ SDM ಸದಸ್ಯರು ಅಧ್ಯಕ್ಷರು. ನನಗೆ ಬಹಳ ಖುಷಿಯಾಗಿದೆ ಅವರ ಹತ್ರ ಆ ಒಂದು ಸೇವಾ ಭಾವನೆ ನನಗೆ ಬಹಳ ಖುಷಿಯಾಗಿದೆ. ಈಗಾಗಲೇ ಬಹಳ ಎಲ್ಲರಿಗೂ ಬೇಸರ ಆಗಿರ್ಬೋದು ನಿವೃತ್ತಿಗೊಳ್ತಿದ್ದಾರಂತ. ಆ ನಮ್ಮಿಂದ ಸೇವಾ ನಿವೃತ್ತಿಗೊಳ್ಳುವುದಿಲ್ಲ, ಅದನ್ನು ಬಹಳ ಮುಖ್ಯ. ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಲ್ಲಿ ಅಂತ ನಾನು ಅವರ ಕೇಳಿಕೊಳ್ತೇನೆ. ಮುಂದೆ ಅವರ ಸಹಕಾರ ಇರಲಿ, ಅವರು ಬಂದು ಹೋಗಬೇಕಂತ ನಾನು ಈ ಸಂದರ್ಭ ಅವರ ಹತ್ರ ಕೇಳಿಕೊಳ್ತೇನೆ. ಈಗಾಗಲೇ ಸಮಯ ಮೀರಿ ಹೋಗಿದೆ. ಇನ್ನು ಈಗಾಗಲೇ ಅವರ ಅನಿಸಿಕೆ ಹೇಳಲಿಕ್ಕೆ ಉಂಟು. ಈಗಾಗಲೇ ಅವರ ನಿವೃತ್ತಿ ಜೀವನವನ್ನು ಮುಂದೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಅವರ ಎಲ್ಲರಿಗೂ ಅವರ ಕುಟುಂಬ ವರ್ಗವರಿಗೂ ದೇವರು ಒಳ್ಳೆಯ ಆಯುರಾರೋಗ್ಯ ಕೊಡಲಿ, ಐಶ್ವರ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಮತ್ತೊಮ್ಮೆ ನಿಮ್ಮಲ್ಲಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸಿದ ನನ್ನೆರಡು ಮಾತು ಮುಗಿಸನೆ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದಗಳು ಸರ್ ತಮಗೆ. ಮುಂದೆ ಪೋಷಕರಾದ ಗೌರಿ ಶಂಕರ ಹಾಗೂ ಪವಿತ್ರ ಅವರ ಮಕ್ಕಳು ಭುವಿ ಮತ್ತು ಚಿನ್ಮಯ್ ಇವರು ಮುಖ್ಯ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿ ಎಲ್ಲರ ಅನಿಸಿಕೆಯನ್ನು ಆಲಿಸಿದ ಸೇವಾ ನಿವೃತ್ತಿಯನ್ನು ಹೊಂದಿರುವ ತೆರೆಸಾ ಮೇಡಮ್ ಅವರ 9 ವರ್ಷಗಳ ಆಡಳಿತದ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು ಅಂತ. ಈಗಲೂ ತುಂಬಾ ಇದೆ. ನಾನು ಹಿಂದೆಂದ ಆಲೋಚನೆ ಮಾಡ್ತಾ ಇದ್ರೆ ಎಲ್ಲರೂ ಮಾತಾಡಿ ಆಗ್ಲಿ ಅಂತ ಹೇಳಿ ನನಗೆ ತುಂಬಾ ಅಂದ್ರೆ ನಾನು ಅವರು ಪ್ರಥಮಕ್ಕೆ ಇಲ್ಲಿ ಗೇಟಿನ ಪಕ್ಕ ಪ್ರಥಮಕ್ಕೆ ಸಿಕ್ಕಿದೆ ನಾನು ಅಂತ ಅನಿಸ್ತದೆ. ಅವರು ಸಂಜೆ ಹೊತ್ತಿಗೆ ಬಂದಾಗ ನಾನು ಇಲ್ಲಿ SDMC ಸದಸ್ಯೆ ಉಪಾಧ್ಯಕ್ಷರಾಗಿದ್ದೆ. ಪ್ರಥಮಕ್ಕೆ ನಾನು ಅವರ ಮುಖ ಪರಿಚಯದಾಗನಿಂದಲೇ ನನಗೆ ತುಂಬಾ ಖುಷಿ ಆಯ್ತು. ಅನಂತರ ಹೇಳುದಂದ್ರೆ ಎಂತಂದ್ರೆ ಹೇಳಿ ನನ್ನ 2ನೇ ಮಗ ಅಂದ್ರೆ ಇಲ್ಲಿ ಸ್ಕೂಲ್ ಡೇ ಅಲ್ಲಿ ಒಂದು ಸಮೂಹ ನೃತ್ಯ ಮಾಡು ಅಂತ ಹೇಳಿ ಅವನಿಗೆ ಒತ್ತಾಯ ಪೂರ್ವಕವಾಗಿ ಮಾಡಿಸಿದ್ರು. ಆ ಮುಖಾಂತರ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯಲ್ಲಿ 1 ತಿಂಗಳವರೆಗೆ ಒಂದು ಸಮೂಹ ನೃತ್ಯದಲ್ಲಿ ಭಾಗವಹಿಸಿದ್ದು ಅಂತ ಹೇಳಿದ್ರೆ ಅದು ಈ ಮುಖ್ಯ ಶಿಕ್ಷಕರಿಗೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನಾನು ಹಿಂದೆ ಕೂತ್ಕೊಂಡು ಹೇಳ್ತಾ ಇದ್ದೆ, ಆಗಾಗ ನನಗೆ ಹೇಳ್ಬೇಕು ಅಂತ ಅನಿಸ್ತದೆ. ಆದ್ರೆ ಎಲ್ಲರೂ ಹೇಳಿದ್ರಲ್ಲ ಇನ್ನು ನಾನೇನು ಹೇಳ್ತೇನೆ ಅಂತ. ಆದ್ರೆ ಅದನ್ನ ಇವತ್ತು ನಾನು ಯಾಕೆ ಉಲ್ಲೇಖಿಸ್ತೇನೆ ಅಂತ ಹೇಳಿದ್ರೆ ಆ ಸ್ಥಾನ ಇನ್ನು ಮುಂದೆ ನಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅಂದ್ರೆ ಆ ಶಿಕ್ಷಕರಿಂದ ನನ್ನ ಮಗನಿಗೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ದೆಹಲಿಯಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿ ಇಡೀ ಎಲ್ಲರೂ ಗುರುತಿಸುವಂತಹ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದ್ರೆ ಈ ಮುಖ್ಯ ಶಿಕ್ಷಕರಿಂದ. ಇದು ಮೇಡಮ್ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅನುಭವ. ಇನ್ನು ಮುಂದೆಯೂ ನಿಮ್ಮ ಸಹಕಾರ ಯಾವತ್ತೂ ಇರಲಿ. ಗಂಡಲ್ಲಿ ಮಾತಾಡುವ ಒಂದು ಇದನ್ನ ನಾನು ಇಟ್ಟುಕೊಳ್ತೇನೆ. ನಿಮ್ಮನ್ನು ಯಾವಾಗಲೂ ಗುರುತಿಸ್ತೇನೆ ಅಂತ ಹೇಳಿ ಅವಕಾಶಕ್ಕಾಗಿ ವಂದನೆಗಳು ಮೇಡಮ್. ಧನ್ಯವಾದಗಳು ವೇದಾ ಮೇಡಮ್. ಮುಂದೆ ತೆರೆಸಾ ಮೇಡಮ್ಗಾಗಿ ಅವಕಾಶ. ತನ್ನ 9 ವರ್ಷದ ಆಡಳಿತದ ಎಲ್ಲ ಅನಿಸಿಕೆಗಳನ್ನ ಮನದಾಳದ ಮಾತುಗಳಿಗಾಗಿ ಅವಕಾಶ. ನನ್ನ ವಯೋನಿವೃತ್ತಿಯ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ನಮ್ಮ SDMCಯ ನಾಮನಿರ್ದೇಶಿತ ಸದಸ್ಯೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ಪುಷ್ಪಲತಾ ಮೇಡಮ್ ರವರೇ, ನಮ್ಮ SDMCಯ ಒಂದು ಕ್ರಿಯಾಶೀಲ ಸದಸ್ಯ ಹಾಗೂ ಹೈಸ್ಕೂಲಿನ ಕಾರ್ಯಾಧ್ಯಕ್ಷ ಹಾಗೂ ಅರಿಯಡ್ಕ ಶಾಲೆಯ 3 ದೋಣಿಗಳಲ್ಲಿ ಕಾಲಿಟ್ಟಿದ್ದಾರೆ. ಯಾವುದು ಯಾವಾಗ ಮುಳುಗ್ತದೆ ಗೊತ್ತಿಲ್ಲ, ಮುಳುಗ್ಲಿಕ್ಕಿಲ್ಲ, ಅಷ್ಟು ಸಾಮರ್ಥ್ಯ ಅವರಲ್ಲಿದೆ. ಆಲ್ ದಿ ಬೆಸ್ಟ್ ಸರ್. ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಅನೇಕರು ನಾನು ಯೋಚಿಸ್ತಿದ್ದೆ, ಇನ್ನು ಏನಿಲ್ಲ ಮುಗಿಯಿತು, ಒಂದು ನೀರಸ ಭಾವನೆ ಬಂದಿತ್ತು ನನಗೆ ನಿನ್ನೆ. ಅಂದರೆ ಟೆನ್ಷನಲ್ಲಿ ನಾನಿದ್ದೆ, ಇನ್ನು ಏನಿದ್ರು ಮುಗೀತಲ್ಲ ಅಂತ ಹೇಳಿಕೊಂಡು. ಮತ್ತು ನನಗೆ ಮೊನ್ನೆ ಈ ಆಫೀಸಿಗೆ ಹೋದಾಗ ಹೇಳಿದರು ರಾಜ್ಯ ಪ್ರಶಸ್ತಿಗೆ ಹಾಕಿ ಮೇಡಮ್ ಅಂತ ಹೇಳಿಕೊಂಡು. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಷ್ಟು ಇವತ್ತು ಸಂತೋಷವಾಗಿದೆ ನನಗೆ. ಇನ್ನು ಯಾವ ಪ್ರಶಸ್ತಿಗಳೂ ಬೇಡ, ಒಂದು ಒಳ್ಳೆಯ ಆರೋಗ್ಯ ಮತ್ತು ಸುಖ ನೆಮ್ಮದಿ ನಮಗೆ ಆಲ್ರೆಡಿ ಸಿಕ್ಕಿದೆ. ಇನ್ನು ಮುಂದೆ ಆರೋಗ್ಯದಲ್ಲಿ ಸ್ವಲ್ಪ ನನಗೆ ಏರುಪೇರಾಗಿದೆ, ಅದೊಂದು ನನಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನನ್ನ ಆತ್ಮೀಯ ಶಿಕ್ಷಕ ವೃಂದ, ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ, ಸಮಯ ಮೀರಿದೆ. ಅವರ ಬಗ್ಗೆ ಅವರು ಹೇಳಿದ್ದಾರೆ ನಾವು ಹೇಗಿದ್ದೆವು ಅಂತ ಹೇಳಿಕೊಂಡು. ಮುಖ್ಯ ಗುರುಗಳಂದ್ರೆ ಒಂದು ಬಾಸ್ ಅಲ್ಲ, ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಬೇಕು, ಮತ್ತೆ ಎಲ್ಲರಿಗಿಂತ ಲಾಸ್ಟ್ ಆಗಬೇಕು. ಆವಾಗ ಮಾತ್ರ ಒಂದು ಶಾಲೆ ಚೆನ್ನಾಗಿ ನಡೀತದೆ. ನಾವು ಕಮಾಂಡ್ ಕೊಟ್ಟು ಬಾಸಿಸಮ್ ಮಾಡಿದರೆ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ನಡೆಯುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನನ್ನ ಶಿಕ್ಷಕ ವೃಂದದವರು, ಈವನ್ ಮೊನ್ನೆ ಸೇರಿದ ಅತಿಥಿ ಶಿಕ್ಷಕರು ಕುಸುಮ ಮತ್ತು GPT ಇವರು, ನಮ್ಮ ಸ್ವಾತಿ, ಮತ್ತು ನನ್ನ 9 ವರ್ಷದಿಂದ ನನ್ನೊಟ್ಟಿಗೆ ಇದ್ದ ರಜನಿ ಮೇಡಮ್, ಪುಷ್ಪ ಮೇಡಮ್,
ಮೇಬಲ್ ಮೇಡಮ್ ಮತ್ತು ಜಯಲತಾ ಮೇಡಮ್ ಮತ್ತು ಉಮಾ ಮೇಡಮ್ ಅನ್ನು ಖಂಡಿತ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಅವ್ರು ಬರ್ತಾರಂತ ನಾನು ಯೋಚಿಸಿದ್ದು, ಪಾಪ ಮೊನ್ನೆ ತಾನೇ ಬಂದು ಹೋಗಿದ್ದಾರೆ. ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳನ್ನು ವಂದಿಸುತ್ತಾ, ಹಾಗೆ ಈ 2 ಗಂಟೆಯಾಗಿದೆ, ಊಟದ ಹೊತ್ತು ಮೀರಿದೆ, ಆದರೂ ಒಂದು ತಾಳ್ಮೆಯಿಂದ ನೀವು ಇಷ್ಟು ಜನ ನನ್ನದೊಂದು ಮಾತಿಗೆ ನೀವು ಇಲ್ಲಿ ಕಾದು ಕುಳಿತಿದ್ದೀರಿ. ಏನು ಮಾತಾಡೋದಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಹೇಳ್ತಾರೆ ತುಂಬ ಸಂತೋಷವಾದಾಗ ಪದಗಳೇ ಸಿಗುದಿಲ್ಲ. ಮತ್ತೆ ಮಕ್ಕಳಿಗೆ ಹಸಿವೆ ಆದಾಗೆ ನನಗೂ ಸ್ವಲ್ಪ ಹಸಿವೆ ಆಗಿದೆ, ಯಾಕೆಂದ್ರೆ ಬೆಳಗಿನ ಟೆನ್ಷನ್ ಅಲ್ಲಿ ಅಷ್ಟೇನು ತಿನ್ಲಿಕ್ಕೆ ಆಗ್ಲಿಲ್ಲ. ಆಗದಿಂದ ನೀರು ಕುಡಿದು ಸಾಕಾಯ್ತು. ಆದ್ರೂ ಸಹ ನನ್ನ ರೋಟರಿ ಇಲೈಟ್ನಿಂದ ಅಧ್ಯಕ್ಷರಾದ ಆಸ್ಕರ್ ಸರ್ ಅವರ ಬಗ್ಗೆ ಇನ್ನೊಂದು ಸಭೆಯಲ್ಲಿ ನಾನು ಹೇಳ್ತೇನೆ. ಯಾಕೆಂದ್ರೆ ನನಗೆ ಹೇಳಿದ್ದಾರೆ, ನೀವು ಇಲಾಖೆಯಿಂದ ಮಾತ್ರ ನಿವೃತ್ತಿ, ಸೇವಾ ಕಾರ್ಯದಲ್ಲಿ ನಿವೃತ್ತಿ ಅಲ್ಲ ಅಂತ ಹೇಳಿಕೊಂಡು ನಾನು ಕೂತಲ್ಲೇ ಸ್ಕೆಚ್ ಹಾಕಿದ್ದೇನೆ. ಏನೆಲ್ಲ ಇನ್ನು ಮಾಡ್ಬೋದು ಈ ಶಾಲೆಗೆ, ಎಷ್ಟು ಸಂಘ ಸಂಸ್ಥೆಗಳನ್ನು ಬಳಸಿಕೊಳ್ಬೋದು, ಇನ್ನು ಎಷ್ಟು ಕೆಲಸಗಳು ಉಂಟು ಅಂತ ನಂದು ಒಂದು ಪಟ್ಟಿ ರೆಡಿಯಾಗಿದೆ. ನನಗೆ ಅದನ್ನೆಲ್ಲ ಮುಗಿಸಿ ಹೋಗ್ಲಿಕ್ಕೆ ಬೇಕಿತ್ತು, ಆದರೆ ಎಲ್ಲವೂ ನಾವು ಯೋಚಿಸಿದಾಗೆ ಆಗುವುದಿಲ್ಲ. ಸೊ ಇಲ್ಲಿ ಉಪಸ್ಥಿತರಿರುವ ನಾನು ಯಾವಾಗಲೂ ಹೇಳೋದು, ನನ್ನ ಕುಟುಂಬದವರು, ನಮ್ಮ ನೆಂಟರು ಅಂತ ಪೋಷಕರಿಗೆ ಅಷ್ಟು ನಮ್ಮಲ್ಲಿ ಬಾಂಧವ್ಯ ಇತ್ತು. ಯಾಕೆಂದರೆ ನಾನು ಆಂಗ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಿದವಳು, ಅಲ್ಲಿ ಫಾಶ್ ಒಂಥರ ಪೇರೆಂಟ್ಸ್ ಇರ್ತಾರೆ. 8 ವರ್ಷ ನಾನು ದುಡಿದಿದ್ದೇನೆ ಅಲ್ಲಿ. ಒಂದು ಆಂಗ್ಲ ಮಾಧ್ಯಮದ ಒಂದು ಸ್ಥಿತಿಗತಿಗಳನ್ನು, ಮತ್ತೆ ನಾನು ಸರ್ಕಾರಿ ಶಾಲೆಗೆ ಬಂದಾಗ ಅಲ್ಲಿಯ ದುಃಖಸ್ಥಿತಿಗಳನ್ನು ನೋಡಿ ಕಂಡವಳು. ಆದರೆ ನನ್ನಲ್ಲಿ ಒಂದು ಹಂಬಲ ಇತ್ತು, ಏನೆಂದರೆ ಸರ್ಕಾರಿ ಶಾಲೆಯನ್ನು ಆಂಗ್ಲ ಮಾಧ್ಯಮ, ಯಾಕೆಂದರೆ ನಾನು ಹುಣಸೂರು ಮತ್ತು ಭಟ್ಕಳದಲ್ಲಿ ಹೇಗಿತ್ತು ಶಾಲೆಗಳನ್ನು ಆ ರೀತಿ ನಾನು ಬೆಳೆಸಬೇಕು, ಇಂಗ್ಲೀಷನ್ನು ಚೆನ್ನಾಗಿ ಕಲಿಸಬೇಕು. ಯಾಕೆಂದರೆ ಕೆಲವೊಮ್ಮೆ ನಾವು ನೋಡ್ತೇವೆ ಸರ್ಕಾರಿ ಶಾಲೆಯಿಂದ ಬೇರೆ ಶಾಲೆಗೆ ಹೋದಾಗ ಮಕ್ಕಳಿಗೆ ಸ್ವಲ್ಪ ಅಳುಕಾಗ್ತದೆ ಇಂಗ್ಲೀಷ್ನಲ್ಲಿ, ಅವರಿಗೆ ಗ್ರಾಮರ್ ಗೊತ್ತಿರೋದಿಲ್ಲ. ಅದೊಂದು ಕೊರತೆಯನ್ನು ಹೋಗಲಾಡಿಸಬೇಕು, ಮುಖ್ಯ ಒಂದು ಧ್ಯೇಯವನ್ನು ಇಟ್ಕೊಂಡು. ಮತ್ತು ನಮ್ಮ ಶಾಲೆ ಒಂಥರ ಹೈಟೆಕ್ ಆಗಬೇಕು, ಒಂಥರ ಮನೆಯಾಗೆ ಕುಟುಂಬದಾಗಿರ್ಬೇಕು. ನಾನು ತುಂಬ ಶಾಲೆಗಳು ನೋಡಿದ್ದೇನೆ, ಅಧ್ಯಕ್ಷರು ಸಹ ಹೇಳಿದರು. ಅಲ್ಲಿ ಒಂದು ಅವ್ಯವಸ್ಥೆಗಳು ನೋಡುವಾಗ ಒಂಥರ ಹೊಟ್ಟೆ ಉರಿತಿತ್ತು. ಯಾಕೆ ಈ ಥರ ಒಂದು ನಮ್ಮ ಸರ್ಕಾರಿ ಶಾಲೆಗಳು ಒಳ್ಳೆಯದಾಗಬೇಕು ಅಂತ ಒಂದು ಭಾವನೆಯಿಂದ ನಾನು ಸುಮಾರು 39 ವರ್ಷ ಇಲ್ಲಿ, 20 ವರ್ಷ ಪ್ರಭಾರ ಮುಖ್ಯ ಗುರುಗಳಾಗಿ ಮತ್ತು 8 ವರ್ಷ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ, ಒಟ್ಟಿಗೆ 42 ವರ್ಷದ ಒಂದು ಸೇವೆ ಅಲ್ಲ, ನನಗೆ ಸರ್ಕಾರ ಸಂಬಳ ಕೊಟ್ಟಿದೆ, ಕರ್ತವ್ಯ ನಿರ್ವಹಿಸಿದ್ದೇನೆ. ಎಲ್ಲ ವೃತ್ತಿಗಳಿಗಿಂತ ಶ್ರೇಷ್ಠವಾದ ವೃತ್ತಿಯಾಗಿರುವ ಶಿಕ್ಷಕ ವೃತ್ತಿಯನ್ನು ಕರುಣಿಸಿದ ಭಗವಂತನಿಗೆ ಪ್ರಪ್ರಥಮವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರಿ ಶಾಲೆಯಲ್ಲಿ 34 ವರ್ಷಗಳ ಸುದೀರ್ಘ ಕರ್ತವ್ಯವನ್ನು ನಿಭಾಯಿಸುವ ಶಕ್ತಿಯನ್ನು ನೀಡಿದ ಸರ್ವಶಕ್ತ ಭಗವಂತನಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಕ ವೃತ್ತಿಯಿಂದ ಲಭಿಸಿದ ಉತ್ತಮ ಸಂಬಳ ಮತ್ತು ಇತರ ಸೌಲಭ್ಯಗಳಿಂದ ನನಗೆ ಒಳ್ಳೆಯ ಬಾಳು, ಕೌಟುಂಬಿಕ ಜೀವನ, ಸುಖ ನೆಮ್ಮದಿಗಳು ಲಭಿಸಿದ್ದು ಇಂದು ನಾನು ಸಂತೃಪ್ತ ಬದುಕನ್ನು, ಕೆಲವರೆಲ್ಲ ಹೇಳಿದರೆ, ಸಾಗಿಸುತ್ತಿದ್ದೇನೆ. ಇದಕ್ಕೆ ಕಾರಣ ನನಗೆ ಉದ್ಯೋಗ ನೀಡಿದ ಘನ ಸರ್ಕಾರಕ್ಕೂ ಹಾಗೂ ನನ್ನ ಅಚ್ಚುಮೆಚ್ಚಿನ ಶಿಕ್ಷಣ ಇಲಾಖೆ ಮತ್ತು ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಕೇವಲ 5 ವರ್ಷ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು, 29 ವರ್ಷ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ತಾವೆಲ್ಲ ಹೇಳಿದಿರಿ, ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಮುಖ್ಯ ಗುರುಗಳಾದವರಿಗೆ ಒಂದು 2-3 ವರ್ಷ ಆಗುವಾಗಲೇ ತುಂಬ ಟೆನ್ಷನ್ ಆಗ್ತದೆ. ಯಾಕೆಂದರೆ ನಾವು ಎಲ್ಲವನ್ನು ಎಲ್ಲರಲ್ಲಿ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ, ಕಾರ್ಯಕ್ರಮ ನಿಭಾಯಿಸಬೇಕು ಅಂತೂ. ಮತ್ತು ನಾನು ಸ್ವಲ್ಪ ಬಡ ಕುಟುಂಬದಿಂದ ಬಂದವಳು. ನಾನು ಬರುವಾಗ ನಮ್ಮ ಮನೆಯವರು ಬಾಡಿಗೆ ಮನೆಯಲ್ಲಿದ್ದರು, ಒಂದು ಸ್ವಂತ ಮನೆ ಇರಲಿಲ್ಲ. ಮತ್ತು ಅವರೊಂದು ನನ್ನನ್ನು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಹೇಳಿಕೊಂಡು ನಾನಾಗ ಸಪೂರ ಇದ್ದೆ, ಅಷ್ಟು ನೋಡಲಿಕ್ಕೆ ಈಗ ಸಾಗಿ ಇದ್ದೇನೆ. ಆದರೆ ಅವರಲ್ಲಿ ಒಂದು ಉದ್ದೇಶ ಇತ್ತು, ಈ ಒಂದು ಹುಡುಗಿಯಿಂದ ನನ್ನ ಮನೆ ಬೆಳಗಬೇಕು, ನನಗೆ ಒಂದು ಸ್ವಂತ ಮನೆ ಆಗಬೇಕು ಎಂಬ ಒಂದು ಆಸೆಯನ್ನು ಅವರು ಫಸ್ಟ್ ನೋಡುವಾಗ ವ್ಯಕ್ತಪಡಿಸಿದರು. ಅದಕ್ಕೆ ಸರಿಯಾಗಿ ನನಗೆ ಒಂದು ಒಳ್ಳೆಯ ಪತಿ ಮತ್ತು ನನಗೆ 2 ಮಕ್ಕಳು, ರಿಷಲ್ ಮತ್ತು ಆಶಲ್, ನಾವು ರೂಪೇಶ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅವರು ನನಗೆ ಹೇಳಿದುಂಟು, ಅಮ್ಮ ನೀನು ಚಾಪೆ ಇಟ್ಕೊಂಡು ಶಾಲೆಯಲ್ಲಿ ಹೋಗಿ ಮಲಗು, ಸಂಜೆ ನಗರದಲ್ಲಿ ಇರುವಾಗ ಹೇಳ್ತಿದ್ರು, ನೀನು ಮನೆಗೆ ಬರಬೇಡ. ಮತ್ತು ಮನೆಯಲ್ಲಿ ಏನಾದರೂ ಒಂದು ವಿಚಾರ ವಿನಿಮಯ ನಡೆಯುವಾಗ ನಾನು ಮಾತಾಡೋದು ಶಾಲೆ ಬಗ್ಗೆ, ಇವರನ್ನು ಬಂದರು ಶಾಲೆ ಬಗ್ಗೆ, ಇವರಿಗೆ ಬೇರೆ ವಿಷಯವೇ ಇಲ್ಲ ಅಂತ ಕೆಲವೊಮ್ಮೆ ಬೈಗಳನ್ನು ನಾನು ಕೇಳಿಕೊಂಡಿದ್ದೇನೆ. ಆದರೂ ವಿಶೇಷವಾಗಿ
ನಾನು ನಿಜವಾಗಿ ಲಕ್ಕಿ. ಯಾಕೆಂದರೆ ನನಗೊಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನನಗೆ ಸಣ್ಣದಿರುವಾಗ ತುಂಬ ಕಷ್ಟಗಳಿತ್ತು. ಮದುವೆ ಆದಮೇಲೆ ನಾನು ಸುಖ ಅಂತ ಕಂಡದ್ದು. ಸ್ವಂತ ಮನೆ ಮಾಡಿಕೊಂಡೆವು, ಕಾರು ಮಾಡಿಕೊಂಡು ಮಕ್ಕಳಿಗೆ BE MTech ವರೆಗೆ ಒಂದು ಶಿಕ್ಷಣ ಕೊಡಿಸಿದ್ದೇವೆ. ಒಳ್ಳೆಯ ಕಂಪನಿಗಳಲ್ಲಿ ಒಂದು ಕೆಲಸದಲ್ಲಿದ್ದಾರೆ. ನನಗೆ ಮತ್ತೊಂದು ಆಸೆ ಇತ್ತು, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅದರ ಫಲ ದೇವರು ಖಂಡಿತ ಕೊಡ್ತಾರೆ. ನನಗೊಂದು ಒಳ್ಳೆಯ ಎಜುಕೇಟೆಡ್ ಅಳಿಯ ಸಿಗ್ಬೇಕಂತ ಇತ್ತು. ಯಾವುದೇ ದುರಭ್ಯಾಸ ಇಲ್ಲದ ಒಬ್ಬ ಒಳ್ಳೆಯ ಅಳಿಯ ಸಿಗ್ಬೇಕಂತ ಹೇಳಿಕೊಂಡು ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ನಿತಿನ್ ಅವರು ಅಗರ್ಭ ಶ್ರೀಮಂತರು, ಬೆಳ್ತಂಗಡಿಯಲ್ಲಿ, ಆದರೆ ಲಂಡನ್ನಲ್ಲಿ MS ಮಾಡಿಕೊಂಡಿದ್ದಾರೆ. ತುಂಬ ಸರಳ ವ್ಯಕ್ತಿತ್ವ, ಒಳ್ಳೆ ನಾಲೆಜ್ ಇದೆ. ನನ್ನ ಮಗಳನ್ನು ಹೂವಿನಾಗೆ ಅವರು ನೋಡಿಕೊಳ್ತಾರೆ. ಅದೇ ನನಗೆ ತುಂಬ ಸಂತೋಷ. ಹಾಗೆ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಮತ್ತೊಂದು ಬೇಸರದ ವಿಷಯ ಅಂದರೆ 95 ವರ್ಷದ ಅತ್ತೆ ನಮ್ಮೊಟ್ಟಿಗೆ ಇದ್ದರು. ಸುಮಾರು 32 ವರ್ಷ ಆಯಿತು ಮದುವೆಯಾಗಿ. ಅವರು ನಮ್ಮೊಂದಿಗೆ ಇದ್ದರು. ಮೊನ್ನೆ ತಾನೇ ಅವರು 29 ತಾರೀಕಿಗೆ ಅವರು ತೀರಿಕೊಂಡ್ರು. ಆ ಒಂದು ಬೇಸರ ನಮ್ಮಲ್ಲಿ ಇದೆ, ನಮ್ಮ ಮನೆಯವರಲ್ಲಿ ಸಹ ಬೇಸರ ಇದೆ. ಯಾಕೆಂದರೆ ಅಮ್ಮನ ಸ್ಥಾನ ಶ್ರೇಷ್ಠವಾದುದು. ಅವರು ನಿಜವಾಗಿ ನನ್ನಲ್ಲಿ ಹೇಳಿದ್ರು, ಇವತ್ತು ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ. ನಾನು ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದು ಒಳ್ಳೇದಾಯ್ತು. ಅವರಿಗೆ ಇನ್ನೂ ನನಗೆ ಮನೆಯಲ್ಲಿ ಎಲ್ಲ ನೀನು ಎಂಥದ್ದು ಹಾಗೆ ಹೇಳಲಿಕ್ಕಿಲ್ಲ. ಯಾಕೆಂದರೆ ಎಲ್ಲವನ್ನು ಇವತ್ತು ಬಹುಶಃ ರೆಕಾರ್ಡ್ ಮಾಡಿದ್ದಾರೆ ಮತ್ತೆ ಕೇಳಿದ್ದಾರೆ. ಆದ ಕಾರಣ ಸದ್ಯಕ್ಕೆ ನನಗೆ ಯಾವುದೇ ಒಂದು ಕಿರಿಕಿರಿ ಇರಲಿಕ್ಕಿಲ್ಲ. ಅಭಿನಂದನೆಗಳೇ ಇರ್ಬೋದು, ಬಹುಶಃ ಅವರಲ್ಲಿ ಕೂತಿದ್ದಾರೆ ಹೋಗಿ. ಹೀಗೆ ಮತ್ತೆ ಎಲ್ಲರೂ ನಾನು ಕೆಲವೊಮ್ಮೆ ಕೆಲವು ಅಹಿತಕರ ಘಟನೆಗಳು ನಡೆದಾಗ ನಾನು ಯೋಚಿಸ್ತಿದ್ದೆ, ನಾನು ಎಲ್ಲಿ ತಪ್ಪಿದೆ, ನಾನೇನು ಮಾಡಲಿಲ್ವಾ, ಯಾಕೆ ನನಗೆ ಈ ಥರ ಕಷ್ಟಗಳು ಬರ್ತವೆ, ನನ್ನನ್ನು ಯಾಕೆ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ, ಆ ಥರ ಎಲ್ಲ ಕೆಲವೊಮ್ಮೆ ಯೋಚಿಸ್ತಿದ್ದೆ. ಆದರೆ ನನ್ನಲ್ಲಿ ಒಂದು ಅಭ್ಯಾಸ ಇದೆ, ನನಗೆ ಯಾವುದೇ ಒಂದು ಕಷ್ಟ ಬಂದಾಗ ನಾನು 1 ಗಂಟೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಚರ್ಚಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಸುಮ್ಮನೆ ಕೂತ್ಕೊಂಡು ದೇವರಲ್ಲಿ ಕೇಳುದು, ನಾನು ಎಲ್ಲಿ ತಪ್ಪಿದ್ದೇನೆ, ನನಗೆ ಮುಂದೆ ಏನಾಗಬೇಕು, ನನ್ನನ್ನೇ ನಾನು ಒಂಥರ ವಿಮರ್ಶೆ ಮಾಡಿಕೊಳ್ತೇನೆ. ಯಾಕೆಂದರೆ ನಾನು TCH ಆಗುವಾಗ ಅವರೊಂದು ಮಾತು ಹೇಳಿದರು, ಒಂದು ಸಿಸ್ಟರ್ ಮಾರಿ ಜೋಸ್ ಅಂತ ಹೇಳಿಕೊಂಡು, ಮೊದಲು ನೀನು ಏನಂತ ನಿನ್ನ ಕೆಪಾಸಿಟಿನ ತಿಳ್ಕೊ, ಮತ್ತೆ ಇತರರನ್ನು ನೀನು ಇದು ಮಾಡು, ಹೇಳು, ಇತರ ಬಗ್ಗೆ ಹೇಳು ಅಂತ ಹೇಳಿಕೊಂಡು. ಖಂಡಿತವಾಗಿ ನಾನು TCH ಅಲ್ಲಿ ಇರುವಾಗಲೇ ನನ್ನ ಈ ಒಂದು ಕೆಪಾಸಿಟಿ ಏನು, ಯಾಕೆಂದರೆ ನಾನು ಹೈಸ್ಕೂಲಲ್ಲಿ ಶಾಲಾ ನಾಯಕಿಯಾಗಿದ್ದೆ, SPL ಆಗಿದೆ. ಅದರ ನಂತರ TCH ಆಯಿತು, ಅಲ್ಲಿ ನಮಗೆ ಪಾಲಾಯಿತು. ಮನೆಯಲ್ಲಿ ಏನೂ ಇರಲಿಲ್ಲ, ಒಂದು ಮಣ್ಣಿನ ಮನೆ ಇತ್ತು. ನಾನು ಅಲ್ಲಿ ಹುಣಸೂರಲ್ಲಿ ಜಾಬಿಗೆ ಸೇರಿ ಎಕ್ಸ್ಟ್ರಾ ಟ್ಯೂಷನ್ ಕೊಟ್ಟು ನನ್ನ ಹಿಂದೆ 6 ಜನ ಮಕ್ಕಳಿದ್ರು, ಅವರಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸಿದೆ, ಒಳ್ಳೆಯ ಮನೆ ಕಟ್ಟಿದೆ. ಎಲ್ಲ ಅಲ್ಲಿ ಏನೆಲ್ಲ ಸೌಕರ್ಯ ಬೇಕು, 27 ವರ್ಷ ಆಗುವಾಗ ಎಲ್ಲ ಮುಗಿಸಿ ಕೊನೆಗೆ 15,000 ಒಂದು ಲೋನ್ ತೆಗೆದು, ಆಗ ನನಗೆ ಗೌರ್ಮೆಂಟ್ ಕೆಲಸ 27ಕ್ಕೆ ಸಿಕ್ಕಿದ್ದು, ಲೋನ್ ತೆಗೆದು ಮದುವೆ ಆದೆ. ನನ್ನ ಮದುವೆಗೆ ಅಮ್ಮ ಅಪ್ಪ ಒಂದು ಉಪ್ಪು ಸಮೇತ ಅವರು ತಗೊಂಡು ಬರ್ಲಿಕ್ಕಿರಲಿಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮನ ಒಂದು ಕಷ್ಟ ನನಗೆ ಗೊತ್ತಿದ್ದು. ನನ್ನ ಅಪ್ಪ ಮೇಸ್ತ್ರಿ ಆಗಿದ್ರು, ಅಮ್ಮ ನೀಜಿ ಕೆಲಸಕ್ಕೆ ಹೋಗ್ತಿದ್ರು, ಮನೆಯಲ್ಲಿ ಬಡತನ. ಆವಾಗ ನಾನು ಯೋಚಿಸ್ತಿದ್ದೆ, ಯಾವಾಗ ನಾನು ದೊಡ್ಡವಳಾಗ್ತೇನೆ, ಯಾವಾಗ ನನ್ನ ಮನೆಯನ್ನು ಒಳ್ಳೇದು ಮಾಡ್ತೇನೆ, ಯಾವಾಗ ನನ್ನ ಅಪ್ಪ ಅಮ್ಮನನ್ನು ನೋಡ್ಕೊಳ್ತೇನೆ ಅಂತ ಹೇಳಿಕೊಡು. ದೇವರು ಅದಕ್ಕೆ ಸರಿಯಾಗಿ ನನಗೆ ಒಂದು ಸರ್ಕಾರಿ ಕೆಲಸ ಕೊಟ್ಟಿದ್ದಾರೆ. ನನ್ನ ಕ್ಲಾಸಿನಲ್ಲಿ ಯಾವಾಗಲೂ ಮಕ್ಕಳಲ್ಲಿ ಹೇಳ್ತೇನೆ, ನನ್ನ ಬಾಲ್ಯವನ್ನು ಹಂಚಿಕೊಳ್ತಿದ್ದೆ ಅಲ್ವಾ ಮಕ್ಕಳೇ, ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ. ಆದರೆ ಒಂದು ನಿಮಗೆ ಹೇಳ್ತೇನೆ ಮಕ್ಕಳೇ, ಚೆನ್ನಾಗಿ ಕಲಿತು ಒಂದು ಸರ್ಕಾರಿ ಸೇವೆ ಒಂದು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ನೀವು ಯೋಚಿಸಿದ ಎಲ್ಲ ಕನಸುಗಳು ನನಸಾಗಿವೆ. ಇಲ್ಲದ್ರೆ ನಾನು ಒಂದು ಕಾರು ತಗೊಳ್ಳುವ ನನಗೆ ಖಂಡಿತ ಯಾಕೆಂದ್ರೆ ಒಂದು ಮಲಗಲಿಕ್ಕೆ ಚಾಪೆ ಇರಲಿಲ್ಲ, ಒಂದು ದಿಂಬು ಇರಲಿಲ್ಲ, ಬಟ್ಟೆ ಎಲ್ಲ ಒಟ್ಟು ಮಾಡಿಕೊಂಡು ನಾವು ಕಟ್ಟು ಮಾಡಿಕೊಂಡು ಮಲಗ್ತಿದ್ದೆವು. ಅಂಥದ್ರಲ್ಲಿ ನಾವೀಗ ಈ ಸರ್ಕಾರಿ ಸಂಬಳದಿಂದ ಎಲ್ಲ ಮಕ್ಕಳಿಗೆ ಎಜುಕೇಷನ್, ಮನೆ 13 ಲಕ್ಷದ ಮನೆ ಕಟ್ಟಿದ್ದೇವೆ, ಬೇಕಾದ ಎಲ್ಲ ಸೌಲಭ್ಯಗಳು ಮಾಡಿಕೊಡಿದೆ. ಬಿಕಾಸ್ ಆಫ್ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ ಕಾರಣ. ನನ್ನ ಯಜಮಾನರಿಗೆ ಸರ್ಕಾರಿ ಕೆಲಸ ಇಲ್ಲ, ಅವರು ಒಂದು ಎಲೆಕ್ಟ್ರಿಷಿಯನ್. ಆದರೆ ಅವರು ಒಂದು ನಿಷ್ಠಾವಂತ ಪ್ರಾಮಾಣಿಕ ಮನುಷ್ಯ. ಹೇಗೆ ಮತ್ತೆ ನನಗೂ ಅವರಿಗೂ ತುಂಬ ಟ್ಯಾಲಿ. ನಾನು ಏನು ಯೋಚಿಸ್ತೇನೆ, ಉದಾಹರಣೆಗೆ ನನಗೆ 2,000 ಕೊಡಬೇಕಂತ ಒಂದು ಮನಸ್ಸಿಗೆ ಬಂದರೆ ಅವರು ಹೇಳ್ತಾರೆ 4,000 ಕೊಡಬೇಕಂತ ಹೇಳಿಕೊಂಡು. ಅಂತ ಒಂದು ನಮ್ಮಲ್ಲಿ ತುಂಬ ಸಾಮ್ಯತೆ ಇದೆ. ಮತ್ತೆ ಕೊಡುಗೈ ದಾನಿ, ನಾವು ತುಂಬ ಚರ್ಚ್ಗಳಿಗೆ ಮತ್ತು ಎಲ್ಲರಿಗೆ, ಫಾದರ್ ಆಗುವವರಿಗೆ, ಬಡವರಿಗೆ ತುಂಬ ನಾನು ನನ್ನ ಸಂಬಳದಿಂದ ನಾನು ಕೊಟ್ಟಿದ್ದೇನೆ. ನನಗೆ ಒಂದು ತೃಪ್ತಿ ಇದೆ. ಅದರೆಲ್ಲದರ ಫಲ ಆ ಎಲ್ಲ ಕೊಡುಗೈ ದಾನಿ ಅಂತ ಒಬ್ಬರು ವಾಟ್ಸಪ್ಪಲ್ಲಿ ಸರ್ ಹಾಕಿದ್ದಾರೆ ಮೊನ್ನೆ ಇದರಲ್ಲಿ. ಬಹುಶಃ ನಾವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ಇವತ್ತು ನನಗೆ ಸಿಕ್ಕಿದೆ. ಇನ್ನು ನನಗೆ ಇಲ್ಲಿ ಕರಿಬೇಕು, ಕರೆಯದಿದ್ರೂ ತೊಂದರೆ ಇಲ್ಲ. ಆದರೆ ಒಂದು ನನ್ನ ಸಾಯುವವರೆಗೆ ಏನೆಲ್ಲ ಸಿಗಬೇಕು ಒಳ್ಳೆಯ ಮಾತುಗಳು, ನನ್ನ ಸಹೋದ್ಯೋಗಿ ಬಂಧುಗಳು, ನಮ್ಮ STMC ಅವರು, ನಮ್ಮ ಪೋಷಕರು, ನಮ್ಮ ಮಕ್ಕಳು ಸೂಪರ್.
ನನಗೆ ಒಂದು ಇತ್ತು, ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆಯಾಗಿ ಇರಬಾರ್ದು, ಅವರೊಂದು ಗೆಟಪ್ ಆಗಿರಬೇಕು. ಆ ಒಂದು ನೆಲೆಯಲ್ಲಿ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನನಗೆ ಶಿಕ್ಷಕರು ಹೇಳಿದರು, ಏನಾದರೂ ಒಂದು, ನಾನು ಇಲ್ಲಿ HM ಆಗಿರಲಿಲ್ಲ, ನನಗೆ ಕ್ಲಾಸ್ ರೂಮ್ ಅಂದರೆ ಇಷ್ಟ, ಕ್ಲಾಸ್ ರೂಮ್ ಟೀಚರ್ ಆಗಲಿಕ್ಕೆ ಇಷ್ಟ. ಮಕ್ಕಳು 1 ನಿಮಿಷ ಅಲ್ಲಿ ಸಮಯ ಹಾಳು ಮಾಡಿದ್ರೆ ಏನೋ ಒಂಥರ ಕಿರಿಕಿರಿ ಆಗ್ತಿತ್ತು. ಆದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಎಲ್ಲ ಕೆಲಸವನ್ನು ನಮ್ಮ ಶಿಕ್ಷಕರಿಗೆ ಹಂಚಿಕೊಟ್ಟು, ಅವರು ಸಹ ಹಾಗೆ ಏನಾದರೂ ಒಂದು ಮೀಟಿಂಗ್ ಆಗಿ ಬಂದ ಕೂಡಲೇ ಮೇಡಮ್ ಏನು ಹೇಳಿದ್ದಾರೆ, ಏನು ಮಾಡಲಿಕ್ಕೆ ಉಂಟು ಎಲ್ಲ ಹಂಚಿಕೊಂಡು 5-10 ನಿಮಿಷದಲ್ಲಿ ಅವರು ಕೆಲಸವನ್ನು ಮುಗಿಸಿಕೊಂಡು ನನಗೂ ಕ್ಲಾಸಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಮತ್ತು ಅವರು ಸಹ ಅವರ ಪಾಠಗಳನ್ನು ಮಾಡ್ತಿದ್ರು. ಸೊ ನನ್ನ ಎಲ್ಲ ಶಿಕ್ಷಕ ಸಹೋದ್ಯೋಗಿ ಬಂಧುಗಳಿಗೆ ಅವರು ಹೇಳಿದ್ದಾರೆ, ನಮಗೆ ಒಂದು ಆದರ್ಶ ಏನಿಲ್ಲ, ನಮಗಿಂತ ಎಷ್ಟು ಆದರ್ಶ ವ್ಯಕ್ತಿಗಳು ಈ ಪ್ರಪಂಚದಲ್ಲಿದ್ದಾರೆ. ಆದರೆ ಸಹ ಏನೋ ನಿಮಗೆ ಇವತ್ತು ನೆಗೆಟಿವ್ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಹಾಗಂತಲ್ಲ, ನೀವು ಚೆನ್ನಾಗಿ ಮಾತಾಡಿದರೆ ನನಗೆ ಅನಿಸಿತು ನಾನು ಹಾಗೆ ಮಾಡಿದ್ದೇನೆ ಅಂತ ಹೇಳಿಕೊಂಡು. ಸೊ ನಿಮಗೆಲ್ಲರಿಗೂ ನಾನು ನನ್ನ ಬಗ್ಗೆ ಎಲ್ಲ ಅನಿಸಿಕೆ ವ್ಯಕ್ತಪಡಿಸಿದ ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ, STMC ಅಧ್ಯಕ್ಷರಿಗೆ ಮತ್ತು ನಿಕಟಪೂರ್ವ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಯಲತಾ ಮೇಡಮ್, ಪುಷ್ಪಾ ಮೇಡಮ್, ಮೇಬಲ್ ಮೇಡಮ್, ರಜನಿ, ಉಮಾನಾಯ್ಕ, GPT, ಸ್ವಾತಿ, ಎಲ್ಲ ನಿಮ್ಮತ್ತೆ ಮೊನ್ನೆ ತಾನೇ ಒಬ್ಬರು ತರಬೇತಿಗೊಳ್ಳುವ ಒಂದು ಶಿಕ್ಷಕಿ ಬಂದಿದ್ದಾರೆ. ಎಲ್ಲರಿಗೂ ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಪ್ರೀತಿ ಗೌರವಕ್ಕಾಗಿ ತಲೆಬಾಗಿ ನಮಿಸ್ತೇನೆ. ಮುಂದೆ ಸಹ ಸಾರಿ ಕುಸುಮ, ನಿಮ್ಮನ್ನಂತೂ ಮರೀಲಿಕ್ಕಿಲ್ಲ ಆಯಿತಾ. ಯಾಕೆಂದರೆ ಅತಿಥಿ ಶಿಕ್ಷಕಿಯಾಗಿ ಕುಸುಮ ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಉಳಿದ ಶಿಕ್ಷಕರು ಕ್ಲಾಸಲ್ಲಿ ಅವರು ಬ್ಯುಸಿ ಇರ್ತಿದ್ರು. ನನ್ನ ಇನ್ಸ್ಪೆಕ್ಷನ್ ಆಗಿತ್ತು, 73 ದಾಖಲೆಗಳನ್ನು ರೆಡಿ ಮಾಡಲಿಕ್ಕಿತ್ತು. ಆದರೆ ಒಟ್ಟೊಟ್ಟಿಗೆ ವಾರ್ಷಿಕೋತ್ಸವ ಇತ್ತು, ಎಲ್ಲದಕ್ಕೂ ಕುಸುಮ ಟೀಚರ್. ಯಾಕೆಂದರೆ ಉಳಿದ ಶಿಕ್ಷಕರು ಎಲ್ಲರೂ ಕೂತ್ರೆ ನನಗಂತೂ ಮಕ್ಕಳ ಟೈಮ್ ವೇಸ್ಟ್ ಆಗಬಾರ್ದು, ಅದೊಂದು ನನಗೆ ಒಂದು ಮನಸ್ಸಲ್ಲಿತ್ತು. ಹಾಗೆ ಕುಸುಮ ಮೇಡಮ್ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ, ಅವರಂತಲ್ಲ. ಮತ್ತು ವಿಶೇಷವಾಗಿ ಎಲ್ಲರೂ ಒಬ್ಬರ ಬಗ್ಗೆ ಹೇಳಿದರೆ ಕಡಿಮೆ ಆಗ್ತದೆ ಅಥವಾ ಜಾಸ್ತಿ ಆಗ್ತದೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೇಬಲ್ ಮೇಡಮ್ ಬಗ್ಗೆ 2 ಮಾತು ಹೇಳಲೇಬೇಕು, ಇಲ್ಲಾಂದರೆ ಅವರು ಹೊಡಿತಾರೆ ನನಗೆ ಮತ್ತೆ. ಮೇಬಲ್ ಮೇಡಮ್ ಇಸ್ ಏಬಲ್ ಮೇಡಮ್. ಮೇಬಲ್ದು ಎಮ್ ತೆಗೆದರೆ ಅಲ್ಲಿ ಸಿಗೋದು ಏಬಲ್, ಸಮರ್ಥ ಶಿಕ್ಷಕಿ. ಮತ್ತು ನಮ್ಮ ಸ್ವಭಾವ ನೋಡಿದರೆ ನಾನು ಸ್ವಲ್ಪ ಮಂದಗಾಮಿ, ಅವರು ತೀವ್ರಗಾಮಿ. ನಾನು ಸ್ವಲ್ಪ ಸ್ಲೋ, ಅವರು ಫಾಸ್ಟ್. ಏನಾದರೂ ಒಂದು ಯೋಚಿಸಿದರೆ 5 ನಿಮಿಷದಲ್ಲಿ ಆ ಕೆಲಸಗಳು ಆಗಬೇಕಿತ್ತು. ನನ್ನನ್ನು ಕೆಲವೊಮ್ಮೆ ನನಗೆ ಕಿರಿಕಿರಿ ಆಗ್ತಿತ್ತು, ಟ್ರೀಸಾ ಹೇಳು ಅದನ್ನು ಮಾಡುವ, ಈಗೆಲ್ಲ ದಿನ ಕಳೆದರೆ ಯಾವತ್ತೂ ನನಗೆ ಹುರಿದುಂಬಿಸ್ತಾ ಇದ್ರು. ಸ್ಪೆಷಲ್ ಆಗಿ ಸ್ಯಾಟ್ಸ್ ಆನ್ಲೈನ್ ವರ್ಕ್ 4 ಗಂಟೆಗೆ 3 ಗಂಟೆಗೆ ಎದ್ದುಕೊಂಡು ಅವರು ಸ್ಕಾಲರ್ಶಿಪ್ ಮಾಡಿದ್ದಾರೆ. ಮತ್ತು ಕೊಡುಗೆ ಪಡ್ಕೊಳ್ಳುವಾಗ ಎಲ್ಲ ಕೆಲವೊಮ್ಮೆ ಬೇಡ ಅಂದರೂ ಬರ್ತಿದ್ರು, ಬೆನ್ನು ಹಿಡಿದ ಅಂತ ಹೇಳ್ತಾರಲ್ಲ ಬೇತಳನಾಗಿ. ನನ್ನೊಟ್ಟಿಗೆ ಎಲ್ಲ ಕಡೆ ಬಂದು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರದ್ದು ಮತ್ತು ನಮ್ಮದು ಒಂದೇ, ಶಾಲೆ ಇಂಪ್ರೂವ್ ಆಗಬೇಕು. ಅವರು ಸಹ ಮಾಯದೇವಿ ಶಾಲೆಯಲ್ಲಿ ತುಂಬ ವರ್ಷ ದುಡಿದವರು, ಒಳ್ಳೆಯ ಸೇವೆ ಸಲ್ಲಿಸಿದವರು. ಹಾಗೆ ಅವರೊಂದು ಸಿಕ್ಕಿದಾಗ ಅವರಲ್ಲಿ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು. ಮತ್ತು ಪುತ್ತೂರಲ್ಲಿ ಅವರಿಗೆ ಸ್ವಲ್ಪ ಸಂಪರ್ಕ ಇತ್ತು ಎಲ್ಲ ದಾನಿಗಳದ್ದು. ಸೊ ಮೇಬಲ್ ಮೇಡಮ್ ಸ್ಕೌಟ್ ಗೈಡ್ ಆಗಲಿ ಎಲ್ಲದಕ್ಕೆ ನೀವು ಹೋಗಿ ನಾನು ಮತ್ತೆ ಬರ್ತೇನೆ ಅಂದರೆ ನೀನು ಬರೋದಿಲ್ವಾ, ನಾನು ಒಬ್ಬಳೇ ಹೋಗ್ಬೇಕಾ, ಆ ಥರ ಒಂದು ಒಟ್ಟಿಗೆ ಬಿಡ್ತಿರ್ಲಿಲ್ಲ ನನಗೆ. ಕೆಲವೊಮ್ಮೆ ನಾನು ನಿಷ್ಠುರವಾಗಿ ಹೇಳ್ತಿದ್ದೆ, ನನ್ನ ಶಾಲಾ ಮುಖ್ಯ ಗುರು, ನನಗೆ ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸಿಲ್ಲದ ಮನಸ್ಸಿಂದ ಅವರು ಹೋಗ್ತಿದ್ರು. ಮೇಬಲ್ ಮೇಡಮ್, ನಿಮ್ಮ ಸೇವೆಗೆ ನಾನು ಸದಾ ಚಿರಋಣಿ, ನಿಮ್ಮ ಪ್ರೀತಿಗೆ. ನೀವಂತಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್. ನಮ್ಮ ಮುಖ್ಯ ಗುರುಗಳ ಒಂದು ಟ್ಯಾಲೆಂಟ್ ಏನಂದರೆ, ಯಾರಲ್ಲಿ ಯಾವ ಟ್ಯಾಲೆಂಟ್ ಇದೆ ಅದನ್ನು ಗಮನಿಸಿ ಅವರಿಗೆ ಸರಿಯಾದ ಒಂದು ಕೆಲಸವನ್ನು ಹಂಚುವುದು. ಒಬ್ಬರು ಡ್ರಾಯಿಂಗಲ್ಲಿ ಹುಷಾರಿರ್ತಾರೆ, ಒಬ್ಬರು MC. ನೀವೆಲ್ಲ ನಮ್ಮ ಟೀಚರ್ಸ್ನ ಟ್ಯಾಲೆಂಟ್ ನೋಡಿದ್ರಿ. ಇವರು ಪ್ರಭರ ಮುಖ್ಯ ಗುರುಗಳು ಪ್ರಭರ ವಹಿಸಿಕೊಂಡಾಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ, ಇವತ್ತು ನನಗಿಂತ ಚೆನ್ನಾಗಿ ಮಾತನಾಡಿದರೆ ಜಯಲತಾ ಮೇಡಮ್, ಹೆಡ್ಸ್ ಆಫ್, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಖಂಡಿತ ನನಗೆ ಒಂದು ಧೈರ್ಯ ಇದೆ, ನೀವೆಲ್ಲರೂ ಸೇರಿ ಈ ಶಾಲೆಯನ್ನು ನಾನು ಹೇಗೆ ಒಂದು ಪ್ರೀತಿಸಿದ್ದೇನೆ ಮತ್ತು ಅಭಿವೃದ್ಧಿ ಮಾಡಿದ್ದೇನೆ, ಎಲ್ಲರ ಸಹಕಾರದಿಂದ ನೀವು ಖಂಡಿತ ಮಾಡ್ತೀರಿ. ಸೊ ಧನ್ಯವಾದಗಳು ನನ್ನ ಸಹೋದ್ಯೋಗಿ ಬಂಧುಗಳಿಗೆ. ಇನ್ನು ಸರಕಾರಿ ಶಾಲೆಯ ಬಲವರ್ಧನೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಹಗಲಿರುಳು ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನಗೆ ಸಿಕ್ಕಿದ STMC ಅಧ್ಯಕ್ಷರುಗಳು ಸಂಜಯನಗಲೂ ಸಿಕ್ಕಿದ್ದಾರೆ. ಮತ್ತು ಇಲ್ಲೂ ರವಿದಾಸ್, ಧನಂಜಯರು, ಅಪ್ಪಯ್ಯ,
ಮತ್ತು ಈಗ ಪ್ರಸ್ತುತ ದಿನೇಶ್ ಕುಮಾರ್ ಅವರಂತೂ ಹೇಳಿ ಸುಖ ಇಲ್ಲ. ಎಂಥ ಒಂದು ಮುಗ್ಧ ಮನಸ್ಸಂದರೆ ಒಂದು ದಿವಸ ಸಹ ನನ್ನನ್ನು ಯಾಕೆಂದರೆ ಕೆಲವೊಮ್ಮೆ ಈ ಲೆಕ್ಕಾಚಾರಗಳ ಬಗ್ಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಬರ್ತದೆ. ಒಂದು ದಿವಸ ಸಹ ನನ್ನ ಬಗ್ಗೆ ಧನಂಜಯರಾಗಲಿ ಅಪ್ಪಯ್ಯರಾಗಲಿ ಒಂದು ಯಾಕೆ ಮೇಡಮ್ ಅಂತ ಕೇಳಿದ್ರಲ್ಲ, ಕಣ್ಣು ಮುಚ್ಚಿ ಅಂದರೆ ಆಗಲ್ಲ, ನಾವು ಲೆಕ್ಕಪತ್ರ ಸರಿ ಇರ್ತಿದ್ದೆವು ಎಲ್ಲ. ಅವರಿಗೆ ಒಂದು ಮೇನ್ ಅಂದರೆ ನಮ್ಮ ಮೇಲೆ ವಿಶ್ವಾಸ ಇತ್ತು. ಇದೇ ವಿಶ್ವಾಸಕ್ಕೆ ನಾನು ಚಿರಋಣಿ ಸರ್. ಮುಂದೆಯೂ ಸಹ ಶಿಕ್ಷಕರ ಮೇಲೆ ಇಂಥ ಒಂದು ವಿಶ್ವಾಸ ಇದ್ದರೆ ಖಂಡಿತವಾಗಿ ಶಾಲೆಗಳು ಬೆಳೆಯುತ್ತವೆ. ಮತ್ತು ಅಧ್ಯಕ್ಷರಿಗೆ, ಸದಸ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆರೋಗ್ಯ ಸಿಬ್ಬಂದಿಗಳಿಗೆ ತುಂಬ ಹೃದಯ ಕೃತಜ್ಞತೆಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊನ್ನೆ ವಾರ್ಷಿಕೋತ್ಸವ ದಿವಸ ಸಹ ನಮ್ಮ STMC ಒಂದು ಟೀಮು ನೋಡಿದರೆ ಎಲ್ಲರೂ ನನ್ನಲ್ಲಿ ಕೇಳಿದರು, ಅವರು ಯಾರು ಟೀಚರ್ಸ್, ಅಷ್ಟು ಜನ ಟೀಚರ್ಸ್ ನಿಮ್ಮ ಶಾಲೆಯಲ್ಲಿ ಇದ್ದಾರಾ, ಏನು ನಮಗಿಂತ ಚೆನ್ನಾಗಿ ಅವರು ಡ್ರೆಸ್ ಮಾಡಿಕೊಂಡು ಲವಲವಿಕೆಯಿಂದ ಒಂದು ಓಡಾಡ್ತಾರೆ. ನಿಜವಾಗಿ ಯಾವ ಶಾಲೆಯಲ್ಲಿ ಸಹ ಈ ಥರ ಒಂದು ಅವರು ಇವತ್ತಲ್ಲ, ನಾವು ಮಾಡುವ ಮೊದಲೇ ಅವರು ಯೂನಿಫಾರ್ಮ್ ಮಾಡಿಕೊಂಡು ಒಂದು 2-3 ಸಲ ಆಯಿತು. ಅಷ್ಟು ಒಂದು ಸ್ಮಾರ್ಟ್ STMC ಮತ್ತು ಎಂಥ ಒಳ್ಳೆಯ ಮನಸ್ಸು. ಇದನ್ನೆಲ್ಲ ನಾನು ಈಗ ಕಳ್ಕೊಳ್ತೇನಲ್ಲ ಅಂತ ಒಂದು ಬೇಸರ ಅನಿಸ್ತದೆ. ಆದರೆ ನಿಮ್ಮ ಸೇವೆಗೆ STMC ಅಧ್ಯಕ್ಷರ, ಸದಸ್ಯರ, ಇದರ ಮೊದಲು ನನಗೆ 3 STMC ಅವರು ಸಿಕ್ಕಿದ್ದಾರೆ. ಉದಾಹರಣೆಗೆ ನಾನು ಇವತ್ತು ನೆನಪಿಸಬೇಕು, ಬೇಬಿ ಅಕ್ಕ. ನಾನು ಇಲ್ಲಿ ಬರುವಾಗ ಬೇಬಿ ಅಕ್ಕ ನನಗೆ ಸಿಕ್ಕಿದ್ರು. ಅವರು STMC ಸದಸ್ಯರಾಗಿ ಅವರು ಕೆಲಸ ಮಾಡಿದ್ದಾರೆ. ನನಗೆ ಇಲ್ಲಿ ಶಾಲೆಯನ್ನು 1-2 ದಿವಸ ಕ್ಲೀನ್ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಕೆಲವು ನಮ್ಮ ಅಂಗನವಾಡಿ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗ ಆ ಒಂದು ಹೊನ್ನಪ್ಪ ನಾಯ್ಕ, ಪುಷ್ಪಾ ಮೇಡಮ್, ಧನಂಜಯ ಮೇಡಮ್, ತುಂಬ ನಾವು ಗೊಂದಲ ಅನುಭವಿಸಿದ್ದೇವೆ. ಆದರೆ ಭಗವಂತ ನಮ್ಮ ಕೈ ಬಿಡಲಿಲ್ಲ. ಇವತ್ತೆಲ್ಲ ಇದಕ್ಕೆ ಇವತ್ತು ಫಲ ಸಿಕ್ಕಿತ್ತು ಅಲ್ವಾ ಧನಂಜಯ ಸರ್, ಏನು ಹೇಳ್ತೀರಾ? ಸರ್ ಧನ್ಯವಾದಗಳು. ಒಂದು ಹೇಳ್ತಾರೆ ಎಂತ ಗೊತ್ತುಂಟ, ನಾವು ಏನು ಬಿತ್ತುತ್ತೇವೆ ಅದನ್ನೇ ನಾವು ಕೊಯ್ಲು ಮಾಡ್ತೇವೆ ಅಂತೇಳಿ. ನಾವು ಒಳ್ಳೇದು ಮಾಡಿದರೆ ಸ್ವಲ್ಪ ಅಡೆತಡೆಗಳು ಬಂದರೂ ನಮಗೆ ಅದರ ಫಲ ಖಂಡಿತ ಸಿಕ್ಕೇ ಸಿಗ್ತದೆ. 60 ವರ್ಷ ಆಗುವಾಗ ನನಗೆ 42 ವರ್ಷದ ಎಲ್ಲ ಫಲ ನನಗೆ ನಿಮ್ಮಿಂದ ಸಿಕ್ಕಿತು. ನಾನು ಯಾವತ್ತೂ ನಿಮಗೆ ಅಭಾರಿಯಾಗಿದ್ದೇನೆ. ಹೇಳಿದ್ದಾರೆ ಸೇವೆಯಿಂದ ನೀವು ನಿವೃತ್ತಿ ಆಗ್ತೀರಿ, ಆದರೆ ಸಮಾಜಮುಖಿ ಕಾರ್ಯಗಳು ಅಂತ ಅಲ್ಲ. ನಾನು ನನ್ನ ಪತಿಯೊಂದಿಗೆ ಈಗಲೇ ಯೋಚಿಸಿದ್ದೇನೆ, ರೋಟರಿ ಕ್ಲಬ್ಗೆ ಸೇರ್ತೇನೆ ಅಥವಾ ಕೆಲವು ಸೊಸೈಟಿಗಳಿಗೆಲ್ಲ ಸೇರಿ. ಯಾಕೆಂದರೆ ಮನೆಯಲ್ಲಿ ಕೂತ್ಕೊಂಡು ಕೂಡಲೇ ನಾವು ಡಂಪ್ ಆಗ್ತೇವೆ. ನೀವು ಹೇಳಿದಾಗೆ ಖಂಡಿತ 1-2-3 ದಿವಸಗಳಲ್ಲಿ ನನ್ನ ಫೋಟೋ ಪೇಪರಲ್ಲಿ ಬರ್ಬೋದು. ಯಾವುದೋ ಒಂದು ಇದಕ್ಕೆ ಸೇರಿಕೊಳ್ಳಿ. ನಾನು ಆಲ್ರೆಡಿ, ಯಾಕೆಂದರೆ ಮನೆಯಲ್ಲಿ ಕೂತ ಕೂಡಲೇ ನಾವು ಸ್ವಲ್ಪ ಡಲ್ ಆಗ್ತೇವೆ. ಸೊ ನಾನು ನಿಮಗೆ ಹುರಿದುಂಬಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಪಾಪಿ ಮಜಲ್ ನನಗೆ ಸಹಕಾರ ನೀಡಿದ SDMC ಅಧ್ಯಕ್ಷರುಗಳು ಅದಾಯಿತು. ನಮ್ಮ ಶಾಲೆಯ ಪೋಷಕರು ತುಂಬ ಒಳ್ಳೆಯವರು. ನಾನು ನಿಮ್ಮನ್ನಂತೂ ಯಾವತ್ತೂ ಮರೀಲಿಕ್ಕಿಲ್ಲ. ಕೆಲವೊಮ್ಮೆ ನಾನು ನೋಡಿದ್ದೇನೆ ಸರ್ಕಾರಿ ಶಾಲೆ ಪೋಷಕರನ್ನು ಸ್ವಲ್ಪ ನಾವು ಒಂಥರ ಅಸಡ್ಡೆಯಿಂದ ನೋಡೋದು. ನೀವು ಬೇಕಾದರೆ ಏನೇ ಹೇಳಿ, ನನಗೆ ತೃಪ್ತಿ ಇದೆ. 2014ರಿಂದ ಇವತ್ತಿನವರೆಗೆ ನಾನು ಪೋಷಕರನ್ನು ತುಂಬ ಪ್ರೀತಿಸಿದ್ದೇನೆ, ಕುಟುಂಬದಾಗೆ ಪ್ರೀತಿಸಿದ್ದೇನೆ. ತುಂಬ ನಿಮ್ಮ ಬಗ್ಗೆ ಗೌರವ ಉಂಟು. ಸ್ಪೆಷಲ್ ಆಗಿ ನಿಮ್ಮ ಆಂಗ್ಲ ಮಾಧ್ಯಮದ ಶಾಲೆಗಳ ವ್ಯಾನ್ಗಳು ಇಲ್ಲಿಗೆ ಬಂದರು, ಅದನ್ನೆಲ್ಲ ಧಿಕ್ಕರಿಸಿ ಈವನ್ ನಮ್ಮ STMC ಅಧ್ಯಕ್ಷರಿಗೆ, ಅವರು ತುಂಬ ಶ್ರೀಮಂತರು, ಮನೆಯಲ್ಲಿ ತೋಟ ಇದೆ, ಆಂಗ್ಲ ಮಾಧ್ಯಮಕ್ಕೆ ಕಳಿಸುವಂಥ ತಾಕತ್ತಿದೆ. ಮತ್ತು ನಮ್ಮ STMC ಸದಸ್ಯರು ಎಲ್ಲ PUC ಪಾಸ್ ಆದವರು, ಏನು 1ನೇ 2ನೇ ಕ್ಲಾಸ್ ಆದವರಲ್ಲ, ಎಲ್ಲ ಆಲ್ ಆರ್ ಎಜುಕೇಟೆಡ್. ಮತ್ತು ಒಂಥರ ಸ್ಮಾರ್ಟ್. ನಿಜವಾಗಿ ನಾವು ಧನ್ಯರು. ನಮ್ಮ ಶಾಲೆ, ನಾನು ಮತ್ತು ನನ್ನ ಸಹೋದ್ಯೋಗಿ ಬಂಧಿಗಳು, ನಮ್ಮ ಇಷ್ಟು STMC ಸದಸ್ಯರಿಂದ. ಕೆಲವರು ಹೇಳಿದರು ಮುಖ್ಯ ಗುರುಗಳ ನಾಯಕತ್ವ ಇರ್ಬೋದು, ಆದರೆ ಒಂದು ಕೈಯಲ್ಲಿ ಚಪ್ಪಳೆ ತಟ್ಟಲಿಕ್ಕೆ ಆಗೋದಿಲ್ಲ, 2 ಕೈಗಳು ಸೇರಿದರೆ ಮಾತ್ರ ಚಪ್ಪಳೆ ಬರ್ತದೆ. ನಾನು ಇವತ್ತು ಸ್ಪೆಷಲ್ ಆಗಿ, ಮೊನ್ನೆ ನನಗೆ ವಾರ್ಷಿಕೋತ್ಸವ ದಿವಸ ಅವರನ್ನು ಗೌರವಿಸಲಿಕ್ಕೆ ಬೇಕಿತ್ತು, ಇವತ್ತು ಬೇಕಿತ್ತು, ಅದರ ಟೈಮ್ ಮೀರಿತ್ತು. ನಾನು ಒಂದು ದಿವಸ ಬರ್ತೇನೆ ಖಂಡಿತವಾಗಿ. ಒಂದು ಸಂದರ್ಭ, ಒಂದು ಕೊಡುಗೆ ಇಟ್ಕೊಂಡೇ ಬರ್ತೇನೆ. ಆ ಒಂದು ಸಂದರ್ಭದಲ್ಲಿ ನಾವು ಕೂತ್ಕೊಳ್ಳುವ, ಮಾತನಾಡುವ, ಮತ್ತು ಪರಸ್ಪರ ಅಭಿನಂದನೆ ಸಲ್ಲಿಸುವ. ಮತ್ತು ಆ ದಿವಸ, ಇವತ್ತು ನೀವು ಯಾವುದು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿಲ್ಲ, ಆ ದಿವಸ ನಾನು ಮಾಡಿದ ಏನಾದರೂ ತಪ್ಪುಗಳಿದ್ರೆ ಹೇಳಿ, ಮುಂದೆ ನನಗೆ ಬದಲಾಯಿಸಿಕೊಳ್ಳಿಕ್ಕೆ ಟೈಮ್ ಇಲ್ಲ. ಆದರೆ ಬೇರೆ ಅಧ್ಯಕ್ಷರಾದಾಗ ಅಲ್ಲಿ ಏನಾದರೂ ನನ್ನ ಒಂದು ನಡತೆಯಲ್ಲಿ ಸರಿಪಡಲಿಕ್ಕೆ ಸಾಧ್ಯವಿದೆ. ಸೊ ಐ ಥ್ಯಾಂಕ್ ಆಲ್ ಮೈ STMC ಪ್ರೆಸಿಡೆಂಟ್ಸ್, ಮೆಂಬರ್ಸ್, ಸ್ಟೂಡೆಂಟ್ಸ್ ಮತ್ತು ಇವರು ಪೋಷಕರು, ದಾನಿಗಳು. ನೀವು ಹೇಳಿದ್ರಿ ದಾನಿಗಳಿಂದ ನನಗೆ ಒಂದೇ ಕೆಲಸ. ಟೀಚರ್ ಹೇಳಿದರು ಫೈಲ್ ದೊಡ್ಡದಿದೆ, ಎಲ್ಲರಲ್ಲಿ ದಾನ ಕೇಳೋದು. ಕೆಲವೊಮ್ಮೆ ಮುಜುಗರ ಸಹ ಆಗ್ತಿತ್ತು. ಒಂದು ಫಂಕ್ಷನಲ್ಲಿ ಹೇಳುವುದಾದರೆ, ಒಂದು ಬ್ಯಾಂಡ್ ಸೆಟ್ ತಗೊಳ್ಳುವಾಗ ನಾವು 2 ಗಂಟೆ ಕೂತಿದ್ದೇವೆ ಅಲ್ಲಿ ಬ್ಯಾಂಡ್ ಸೆಟ್ಟಲ್ಲಿ, ಮಾಂಸದ ಅಂಗಡಿಯಲ್ಲಿ. ಮೇಬಲ್ ಮೇಡಮ್ ಹತ್ರ ಇದೆ, ಬೇಡ ಮೇಡಮ್ ಈ ಬ್ಯಾಂಡ್ ಸೆಟ್ ಸಹ ಬೇಡ, ಈ ಸೊಳ್ಳೆಗಳ ಕಾಟ ಸಹ ಬೇಡ, ಹೋಗುವಂತ. ಅವರು ಒಂದು ಇದೆ
ಒಂದು ಕೆಲವೊಮ್ಮೆ ನಾವು ತುಳುವಿನಲ್ಲಿ ಒಂದು ನಲ್ಲು ಅಂತ ಹೇಳಿ, ನಲ್ಲಂದ್ರೆ ಹಾಗಲ್ಲ, ಒಂಥರ ಮಾಡಬೇಕಂದ್ರೆ ಮಾಡಲೇಬೇಕು. ಅದು ಎಷ್ಟು ನಲ್ಲಂದ್ರೆ ಟೀಚರ್ ನೀವು ಇದ್ದಾಳಲ್ಲ, ಒಂಥರ ಹಠವಾದಿ ಅವರು. ಮಾಡಬೇಕಂದ್ರೆ ಎಷ್ಟು ಕಷ್ಟ. ರಾತ್ರಿ 12 ಗಂಟೆ ಅದು ಅವರಲ್ಲಿ ಒಂದು ಹುಲಿಯ ಹಾಲನ್ನು ತಂದುಕೊಡುವ ಸಹ ಒಂದು ಕೆಪಾಸಿಟಿ ಇದೆ. ಆದರೆ ಸ್ವಲ್ಪ ಬೇಸರ ಆಗ್ತದೆ. ಅವರಿಗೆ ಸಹ ಇನ್ನು 1.5 ವರ್ಷ ಉಂಟು. ಅವರಿಗೆ ಸಹ ಇದೇ ಥರ ನೀವು ಸನ್ಮಾನ ಮಾಡಬೇಕು. ಯಾಕೆಂದರೆ ನಾವು ಅವರು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಮತ್ತು ಉಳಿದವರಿಗೆ ಟೈಮ್ ಇದೆ, ಅವರಿಗೆ ಇನ್ನೂ ಸರ್ವಿಸ್ ಮಾಡುವ ಒಂದು ತಾಕತ್ತಿದೆ, ಅವಕಾಶ ಇದೆ. ಮೇಬಲ್ ಮೇಡಮ್ಗೆ ಸ್ವಲ್ಪ ಕಡಿಮೆ ಇದೆ. ಮೇಬಲ್ ಮೇಡಮ್, ನಿಮ್ಮ ಸೆಂಡಪ್ಪಿಗೂ ಎಲ್ಲಿ ಇದ್ದರೂ ನಾನು ಬರ್ತೇನೆ, ಖಂಡಿತವಾಗಿ ಭಾಗಿಯಾಗ್ತೇನೆ. ಓಕೆ, ಥ್ಯಾಂಕ್ ಯು ಮೇಬಲ್ ಮೇಡಮ್. ಎಲ್ಲ ನನ್ನ ಶೈಕ್ಷಣಿಕ ಕೆಲಸಗಳು ಮತ್ತು ವಿಶೇಷವಾಗಿ ರಜನಿ ಮೇಡಮ್, ಏನೇ ಒಂದು ಇಲಾಖೆಯಿಂದ ಬಂದರೂ ಅವರು ಕೂಡಲೇ ರಜನಿ ಮೇಡಮ್ ಇದು ಆಗಬೇಕು, ಎಸ್, ಅವರು ಇಲ್ಲ ನನಗೆ ಕ್ಲಾಸಿಗೆ ಹೋಗ್ಲಿಕ್ಕೂ ನೋ, ಎಷ್ಟು ಪ್ರೀತಿಯಿಂದ ಅವರು ಕೆಲಸ ಮಾಡಿದ್ದಾರೆ. ಪುಷ್ಪ ಮೇಡಮ್ MC ಮಾಡಲಿಕ್ಕೆ ಅವರು ಸ್ವಲ್ಪ ವಾರ್ತಾ ಅದರಲ್ಲೆಲ್ಲ ಹುಷಾರು. ಜಯಲತಾ ಮೇಡಮ್ ಇದು ಅಕ್ಷರ ತುಂಬ ಚಂದ, ವಾಟ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಅವರಿಗೆ ಏನು ಕಷ್ಟ ಆಗಲಿಕ್ಕಿಲ್ಲ, ಅಷ್ಟು ಒಂದು ಬೋಲ್ಡ್ ಹ್ಯಾಂಡ್ ರೈಟಿಂಗ್. ಸೊ ನಮ್ಮ ಟೀಚರ್ಸ್ ಇದ್ದಾರಲ್ಲ, ಒರಿ ಅಸಲ್, ಅದಕ್ಕೋಸ್ಕರ ಅವರನ್ನು ಬಳಸಿಕೊಳ್ಳಿ. ಅವರನ್ನು ಹಾಗೆ ಇನ್ನು HM ಹೋದ್ರಂತ ಅಸ್ಟೆನ್ಸ್ ಅಧ್ಯಕ್ಷರಿಗೆ ನಾನು ಹೇಳೋದು, ಅವರ ಟ್ಯಾಲೆಂಟ್ಸ್ ಎಲ್ಲ ಮತ್ತೆ ಒಂದು ಪಟ್ಟಿ ಮಾಡಿ ಬೇಕಾದರೆ ಕೊಡ್ತೇನೆ, ಯಾರಲ್ಲಿ ಯಾರ ಟ್ಯಾಲೆಂಟ್ ಇದೆ ಅಂತ ಬಳಸಿಕೊಳ್ಳಿ ಸರ್. ಈ ಶಾಲೆಗೋಸ್ಕರ ಅಷ್ಟೇ, ವೈಯಕ್ತಿಕ ಅಲ್ಲ. ಇನ್ನು ಮಕ್ಕಳಿಗೆ ರುಚಿಯಾದ ಆಹಾರ ತಯಾರಿಸಿ ಮತ್ತೆ ಪೋಷಕರ ಬಗ್ಗೆ ಹೇಳುವುದಾದ್ರೆ, ನಾವು ಇಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಪೋಷಕರ ಶ್ರಮದಾನದಿಂದ ಮಾಡಿದ್ದೇವೆ. ಸಂಬಳ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಪೋಷಕರು ವರ್ಷದಲ್ಲಿ 4 ಸಲ ಶ್ರಮದಾನಕ್ಕೆ, 4-5 ಸಲ ಶ್ರಮದಾನಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭೇದವಿಲ್ಲದೆ ಇಲ್ಲಿ ತೊಡಗಿಸಿಕೊಳ್ತಾರೆ. ಪೋಷಕರೇ, ದಯವಿಟ್ಟು ಈ ಒಂದು ನಿಮ್ಮ ಒಳ್ಳೆಯ ನಡತೆಯನ್ನು ಮುಂದೆ ಸಹ ನಡೆಸ್ಕೊಂಡು ಹೋಗಿ. ನಮ್ಮ ಶಾಲೆ ಡೌನ್ ಆಗಬಾರ್ದು, ಇದಕ್ಕಿಂತ ಡಬಲ್ ಇಂಪ್ರೂವ್ ಆಗಬೇಕು. ಆಗ ನಮಗೊಂದು ಸಮಾಧಾನ. ಇಲ್ಲದ್ರೆ ನಮಗೆ ಒಂದು ಅಳಕು, ನಾವಿಷ್ಟು ಕೊಡುಗೆ ತಂದೆವು, ಶಾಲೆ ಸ್ವಲ್ಪ ಡೌನ್ ಆಯ್ತಲ್ಲ ಅನ್ನೋ ಒಂದು ಸೇಮ್ ನನಗಿಂತ 10 ಪಟ್ಟು ಚೆನ್ನಾಗಿ ಮಾಡ್ತೀರಿ ನೀವು, ಮಾಡಿ ಅಂತ ಪೋಷಕರು ಸಹ ಶಿಕ್ಷಕರಿಗೆ ಸಹಕಾರ ಕೊಡಿ. ಮತ್ತು ನೆಗೆಟಿವ್ ಇದ್ದದೆ ಆರು ಇತ್ತನಾಗ ಎಡ್ಡೆ ಮಲ್ತೊಂದು ಇತ್ತೆ ಇಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಥರ ಟ್ರೆಂಡ್. ತೆರೆಸಾ ಮೇಡಮ್ ಇದ್ದು ಒಂದು ಥರ ಟ್ರೆಂಡ್ ಬೇರೆ, ಅವರದ್ದು ಒಬ್ಬೊಬ್ಬರಲ್ಲಿ ಒಂದೊಂದು, ಅದನ್ನು ಬಳಸಿಕೊಳ್ಬೇಕು ನಾವು. ಸೊ ಯಾವುದು ನೆಗೆಟಿವ್ ಬೇಡ, ಪಾಸಿಟಿವ್ ಆಗಿ ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತಾರೆ, ಅದನ್ನು ಇದ್ದರೆ ನಮಗೆ ಯಾವುದು ಸಹ ಅದ್ಭುತ ಮಾಡ್ಬೋದು. ಇನ್ನು ಮಕ್ಕಳಿಗೆ ರುಚಿಯಾದ ಆಹಾರ ತಯಾರಿಸಿ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ರು ನಮ್ಮ ಶಾಲಾ ಅಕ್ಷರದಾಸೋಹ ಸಿಬ್ಬಂದಿಗಳಾದ ಜಯಶ್ರೀ, ಕಮಲಾಕ್ಷಿ, ಅಕ್ಕಯ್ಯ. ನಿಮಗೆ ಸಿಗುವ ಅಲ್ಪ ಗೌರವಧನ ಆದರೂ ನೀವು ಈ ಶಾಲೆಗೆ ನೀಡುವ ಸೇವೆ ಅಮೋಘ. ಕಳೆದ 9 ವರ್ಷಗಳಿಂದ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಸಂತೋಷದಿಂದ, ಪ್ರೀತಿಯಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸೇವೆ ಮಾಡಿದ್ದೀರಿ. ನಿಮ್ಮ ಸೇವೆಗೆ ಆ ಭಗವಂತನು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಶಾಲೆಗೆ ನಿಮ್ಮ ಸೇವೆ ಇದೇ ರೀತಿ ಮುಂದುವರೆಯಲಿ. ನಮ್ಮ ಶಾಲೆಗೆ ವಿಶೇಷ ಸಹಕಾರ ನೀಡಿದ ಪ್ರೀತಿ ತೋರುವವರು ನಮ್ಮ ನೆರೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ. ದಿನಾಂಕ 27ರಂದು ಅವರು ನನಗೆ ಗೌರವ ತೋರಿ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮ ನನ್ನ ಜೀವನದ ಅವಿಸ್ಮರಣೀಯ ಘಟನೆ. ಥ್ಯಾಂಕ್ ಯು ಹೈಸ್ಕೂಲ್ ಟೀಚರ್ಸ್. ನನ್ನ ವೃತ್ತಿ ಜೀವನದಲ್ಲಿ ನಾನು 2 ಕನಸುಗಳನ್ನು ಕಂಡಿದ್ದೆ. ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ. ಇವೆರಡು ಕನಸುಗಳು ನನಸಾಗಲು ನನಗೆ ಕೊಡುಗೆ ಮತ್ತು ದೇಣಿಗೆಗಳನ್ನು ನೀಡಿ ಸಹಕರಿಸಿದ ಎಲ್ಲ ದಾನಿಗಳಿಗೆ, ವಿಶೇಷವಾಗಿ ರೋಟರಿ ಕ್ಲಬ್ ಪುತ್ತೂರು ನನಗೆ ಆಗದಿಂದ ಒಂಥರ ಬೇಸರ ಆಗ್ತದೆ. ನಾಳೆಯಿಂದ ನಾನು ಇಲ್ಲ ಅಂತ ಹೇಳಿಕೊಂಡು. ಮಕ್ಕಳೇ, ನೀವಂತೂ ಒಳ್ಳೆಯ ಅಭಿಪ್ರಾಯ ನೀಡಿದ್ದೀರಿ. ಹ್ಯಾಟ್ಸ್ ಅಪ್, ಗ್ರೇಟ್. ನನಗೆ ಅದೇ ಒಂದು ಆಸೆ ಇತ್ತು, ಈ ಶುಡ್ ಬಿ ದ ಮಿರರ್ ಆಫ್ ದ ಸ್ಕೂಲ್ ಅಂತ ಹೇಳಿಕೊಂಡು ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ. ನೀವು ಬೇರೆ ಕಡೆ ಹೋಗುವಾಗ ಅವರು ನಿಮ್ಮನ್ನು ನೋಡಿ ಯಾವ ಶಾಲೆಯಿಂದ ಬಂದವರು ಅಂತ ಕೇಳಬೇಕಂತ ನಾನು ಕ್ಲಾಸಲ್ಲಿ ಹೇಳ್ತಿದ್ದೆ. ಅದನ್ನು ನೀವು ಸಾಬೀತುಪಡಿಸಿದ್ರಿ ಇವತ್ತು ಬಹಳ ಚೆನ್ನಾಗಿ. ಎಲ್ಲರಿಗೆ ಮಾತಾಡಲಿಕ್ಕೆ ಅವಕಾಶ ಇದೆ, ಎಲ್ಲರೂ ಮಾತಾಡ್ತಿದ್ರು. ಮತ್ತು ನನಗೆ ಒಂದು ಹೆದರಿಕೆ ಇತ್ತು, ಟೀಚರ್ ಹೊಡೆದಿದ್ದಾರೆ, ನಮಗೆ ಸರಿ ಬೈದಿದ್ದಾರೆ, ಅವರನ್ನಂತೂ ನಾವು ಕ್ಷಮಿಸುವುದಿಲ್ಲ, ಯಾರೊಬ್ಬರು ಸಹ ಹೇಳಲಿಲ್ಲ. ಖಂಡಿತ ಹೊಡೆದದ್ದು ಮಕ್ಕಳೇ ಏನೋ ಒಂದು ತುಡಿತ, ನೀವು ಒಳ್ಳೇದಾಗಬೇಕು, ನೀವು ಹೈಟೆಕ್ ಸ್ಟೂಡೆಂಟ್ಸ್ ಆಗಬೇಕು, ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಆಗಿ ನೀವು ಬೆಳಗಬೇಕು, ಅದೊಂದು ಉದ್ದೇಶದಿಂದ ಹೊಡೆದದ್ದು ಇರ್ಬೋದು, ಬೈದದ್ದು ಇರ್ಬೋದು, ಸ್ಟ್ರಿಕ್ಟ್ ಇದ್ದದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಆಯಿತಾ. ಇನ್ನು ಹೊಡಿಲಿಕ್ಕೆ ನಾನು ಇಲ್ಲ. ಸುಮಾರು ಒಂದು ತಿಂಗಳಿಂದ ನಾನು ಬೆತ್ತವನ್ನೇ ಬಿಟ್ಟಿದೆ ಅಲ್ವಾ, ಗಮನಿಸಿದ್ರೆ. ಯಾಕೆಂದರೆ ಇನ್ನು ಬೆತ್ತವೆಲ್ಲದ ಶಿಕ್ಷಣ ಆಗಬೇಕು, ಆದರೆ ಒಂದು ಶಿಸ್ತಿಗೋಸ್ಕರ ಕೆಲವೊಮ್ಮೆ ನೀವು ದಂಡ ಪ್ರಯೋಗಿಸಿದ್ದು ಉಂಟು. ದಯವಿಟ್ಟು ನಾನು ಕ್ಷಮಿಸಿ. ಮುಂದೆ ಸಹ ಟೀಚರ್ಸ್ ಬರಲಿ, ಕ್ಲಾಸಿಗೆ ಹೋಗಲಿ, ನೀವು ನಿಮ್ಮಲ್ಲಿ ಕಲಿಕಾ ಗುಂಪು ಉಂಟು, ನಿಮ್ಮಲ್ಲಿ ಲೀಡರ್ಶಿಪ್ ಇದೆ, ನಾವು ಲೀಡರ್ ಮಾಡಿದ್ದೇವೆ, ಏನಾದರೂ ಒಂದು ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಳ್ಳಿ. ಅದೇ ನನಗೆ ನೀವು ತೋರಿಸುವ ಗೌರವ. ನಾವು ಕಲಿಸಿದ ಒಳ್ಳೆಯ ಗುಣಗಳು ನಮ್ಮ ಹಿಂದೆ ಬಿಡಬೇಡಿ. ದಯವಿಟ್ಟು ಬರ್ತೇನೆ ನಾನು ಒಂದು ತಿಂಗಳಲ್ಲಿ ಬಂದು ಒಂದು ರೌಂಡ್ ಹೊಡಿತೇನೆ, ನೋಡ್ತೇನೆ ನಾನು ಹೇಗಿದ್ದೀರಿ ನೀವು ಅಂತ ಹೇಳ್ಕೊಂಡು. ಹಾಗಂತಲ್ಲ, ನೀವು ಕಲಿತ ಒಳ್ಳೆಯ ಗುಣಗಳನ್ನು ಮುಂದೆ ಸಹ ಆ ಮೌಲ್ಯಗಳನ್ನು, ಆ ಸಂಸ್ಕಾರ
ಮತ್ತು ಆ ಭಜನೆ ಪ್ರತಿಯೊಂದನ್ನು ನೀವು ಮರಿಬೇಡಿ. ಟೀಚರ್ಸಿಗೆ ಸಹ ನೀವು ಒಳ್ಳೆಯ ಒಂದು ಗೌರವ ಕೊಡಿ, ಅವರು ಹೇಳಿದ್ದನ್ನೆಲ್ಲ ಮಾಡಿ. ಅವರು ಸಹ ನಿಮಗೆ ಏನಾದರೂ ಹೇಳೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಮತ್ತು ಈಗ ಒಂದು ಆದೇಶ ಬಂದಿದೆ, ಮಕ್ಕಳಿಂದ ಶೌಚಾಲಯ ಮಾಡಿಸಬಾರ್ದು ಅಂತ ಹೇಳಿಕೊಂಡು. ನನಗೆ ಈಗ ನಿಮ್ಮಿಂದ ಕೆಲಸ ಮಾಡಿಸಿದ ಒಂದು ರೀತಿ ನೋಡಿದರೆ ಶೌಚಾಲಯ ನಾನು ಸಹ ಮಾಡಿದ್ದೇನೆ, ನಾನು ಸಹ ತೊಳೆದಿದ್ದೇನೆ. 9 ವರ್ಷ ನೀವು ಶೌಚಾಲಯ ತೊಳೆದಿದ್ದೀರಿ, ಬೆಳಗಿದ್ದೀರಿ, ಶಾಲೆಯನ್ನು ಗುಡಿಸಿದ್ದೀರಿ, ಒರೆಸಿದ್ದೀರಿ. ಎಷ್ಟು ಈ ಸ್ವಚ್ಛತೆ ಇವತ್ತು ನನಗೆ ಹೇಳ್ತಾರೆ ಸ್ವಚ್ಛತೆಗೆ ಒಳ್ಳೆ ಆದ್ಯತೆ ನೀವು ಮಾಡದಿದ್ರೆ ನಮಗೆ ಸಾಧ್ಯ ಇಲ್ಲ. ಬೆಳಿಗ್ಗೆ ನಾನು ಬರುವಾಗ ಲೇಟ್ ಆಗ್ತದೆ ಎಲ್ಲ ಕೆಲಸಗಳು ನಮ್ಮ ಸ್ಟೂಡೆಂಟೇ ನಮ್ಮ ಯಾರು ಟೀಚರ್ಸ್ ಮಾಡಿಸಿದ್ರು. ಸೊ ಮಕ್ಕಳಿಗೆ ನನ್ನ ಮುದ್ದು ಮಕ್ಕಳಿಗೆ ಸ್ಪೆಷಲ್ ಥ್ಯಾಂಕ್ ಯು. ಐ ನೆವರ್ ಫಾರ್ಗೆಟ್ ಯು ಸ್ಟೂಡೆಂಟ್ಸ್. ಓಕೆ, ನನ್ನಿಂದ ಏನು ಸಾಧ್ಯ ಉಂಟು ಅದು ಆ ಸಹಕಾರ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾನೆ. ಇವನ್ ನನಗೆ ಒಂದು ಮನಸ್ಸಿತ್ತು ನಿಮಗೆಲ್ಲ ಒಂದು ID ಮಾಡಬೇಕಂತ ಹೇಳಿಕೊಂಡು, ಆಗಲಿಲ್ಲ. ಮುಂದೆ ನೋಡುವ, ಡೋನರ್ಸ್ ಹುಡುಕಿ ನಿಮ್ಗೊಂದು ID ಮಾಡುವ. ಮತ್ತು ವಿಶೇಷವಾಗಿ ಈ ಸಭೆಯಲ್ಲಿ ಇದ್ದಾರೆ ಆಸ್ಕರ್ ಸರ್ ನನಗೊಂದು 30 ವರ್ಷದ ಒಂದು ಬಾಂಧವ್ಯ. ಅವರು ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ದಾರೆ. ರೋಟರಿ ಕ್ಲಬ್ ಈಗ ಪ್ರೆಸೆಂಟ್ ರೋಟರಿ ಕ್ಲಬ್ ಇಲೈಟಿನಲ್ಲಿ ಇದ್ದಾರೆ. ಅವರು ರೋಟರಿ ಕ್ಲಬ್ ಪುತ್ತೂರಿನಲ್ಲಿ ಇದ್ದರು, ಪುತ್ತೂರು ಕ್ಲಬ್ಬಲ್ಲಿ ಇದ್ದಾರೆ, YMCA ಇದ್ದಾರೆ. ಸುಧಾನ ಅವರು ಕಾಲಿಡದ ಕ್ಷೇತ್ರ ಇಲ್ಲ. ಅವರನ್ನು ಹಿಡ್ಕೊಂಡು ಪ್ರತಿ ಸಲ ಅವರು ನನಗೆ ಬಂದಾಗ ಸರ್ ಎಲ್ಲ ಮಾತಾಡಿದ ಮೇಲೆ ಒಂದು ಅಪ್ಲಿಕೇಶನ್ ಅವರಿಗೆ ದಾಟಿಸ್ತದೆ. ಮತ್ತು ನನಗೆ ಯಾವಾಗ ಹಿನ್ನಡೆ ಆಯ್ತಂದ್ರೆ ಆಸ್ಕರ್ಸ್ ಇರುವಾಗ ನನಗೆ ತುಂಬ ಕೊಡುಗೆಗಳು ಸಿಕ್ಕಿದೆ. ಯಾವಾಗ ಹೆರಾಲ್ಡನ್ನು ನೀವು ರೋಟರಿ ಕ್ಲಬ್ಗೆ ಸೇರಿಸಿದ್ದೀರಿ ಅಲ್ಲಿಂದ ನನಗೆ ಕೊಡುಗೆ ಸಿಗುವುದು ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ಅವರು ಏನಾದರೂ ನಾನು ಕೊಟ್ಟರೆ ಅದನ್ನು ತಗೊಳ್ತಿದ್ರು, ಮತ್ತೆ ಕೊಡ್ತಿದ್ರ ಅಥವಾ ಒಳಗೆ ಇಡ್ತಿದ್ರ ಅಂತ ಗೊತ್ತಿಲ್ಲ. ಯಾವಾಗಲೂ ಹೇಳೋದು ನಿನ್ನದು ಒಂದೇ ಶಾಲೆ ಇರುವುದಾ ಪುತ್ತೂರಿನಲ್ಲಿ, ಬೇರೆ ನನಗೆ ಮುಜುಗರ ಆಗ್ತದೆ. ಇಲ್ಲ ಭಾಸ್ಕರ್ ಸರ್ ತುಂಬ ಧನ್ಯವಾದಗಳು ನಿಮ್ಮ ಟೀಮಿಗೆ. ಮೌನೇಶ್ ಸಹ ಒಳ್ಳೆಯ ಮೊನ್ನೆ ಆ ಬೇಲಿಯನ್ನು ಒಂದು ಇನಾಗ್ರೇಷನ್ ಆಗಬೇಕಂತ ಹೇಳಿಕೊಂಡು ಅದರ ಲೆಕ್ಕಪತ್ರ ಸಹ ಆಗಲಿಲ್ಲ. ಎಷ್ಟು ಕೊಡುಗೆ ನೀವು ಶಾಲೆಗೆ ಕೊಟ್ಟಿದ್ದೀರಿ. ಮುಂದೆ ಸಹ ಬರ್ತಾನೆ ಸರ್, ಬರ್ಬೋದಲ್ಲ? ಮತ್ತು ರೆಡ್ ಕ್ರಾಸಿಂದ ತುಂಬ ಮಕ್ಕಳಿಗೆ ಒಂದು ಸೌಲಭ್ಯ ಸಿಕ್ಕಿದೆ. ಮೊನ್ನೆ ತಾನೇ ನಾನು ಹೇಳಿದ್ದೇನೆ ವಾರ್ಷಿಕೋತ್ಸವ ಆಸ್ಕರ್ ಸರ್ ಯಾವುದೇ ದಾಖಲೆ ಕೇಳದೆ ಅವರು ಸಹಾಯ ಮಾಡ್ತಾರೆ. ಆಸ್ಕರ್ ಸರ್ನ ನಂಬರ್ ಒಂದು ಇಟ್ಕೊಳ್ಳಿ ಟೀಚರ್ಸ್, ಅವರನ್ನು ನಿಕಟವಾಗಿ ಸಂಪರ್ಕ ತಗೊಂಡಿದ್ದೀರಾ. ಅವರಂತೂ ವಂಡರ್ಫುಲ್ ಮ್ಯಾನ್, ಗೋಲ್ಡ್ ಮ್ಯಾನ್ ಅವರದ್ದು ಧ್ಯೇಯವೇ ಸೇವೆ. ಅವರು ಇಡೀ ಅವರ ಬದುಕನ್ನು ಸಮರ್ಪಿಸಿದ್ದು ರೋಟರಿಗೆ. ಎಷ್ಟು ಈವನ್ ಒಂದು ಬಗ್ಗೆ ಅವರಿಗೆ ಹೇಳಬೇಕು. ಕೊನೆಯದಾಗಿ ನಾನು ಒಂದು 3 ವ್ಯಕ್ತಿಗಳನ್ನು ಈಗ ಲೇಟ್ ಆಯಿತು ನೆನಪಿಸ್ತೇನೆ. ಒಂದು, ನನಗೆ ತಾಳಿ ಭಾಗ್ಯ ಒದಗಿಸಿದ ಹೆರಾಲ್ಡ್, ಆ ತಾಳಿ ಭಾಗ್ಯ ಉಳಿಸಿದ ಡಾಕ್ಟರ್ ಪ್ರಸಾದ್ ಭಂಡಾರಿ ಮತ್ತು ಆಸ್ಕರ್ ಸರ್. ಇವರನ್ನಂತೂ ನಾನು ಯಾವತ್ತೂ ಮರೀಲಿಕ್ಕಿಲ್ಲ. 2001ರಲ್ಲಿ ನಾವು ಮನೆ ಕಟ್ಟಿ ನೆಕ್ಸ್ಟ್ ಇಯರ್ ದೊಡ್ಡ ಆಕ್ಸಿಡೆಂಟ್ ಆಯಿತು. ನನ್ನ ಮನೆಯವರು ಫುಲ್ಲು ಅಂದರೆ ಹುಡಿ ಆದರು. ಅವರ ಇದು ಎಂಥದ್ದು ಕರುಳು ಈಗ ಅವರಿಗೆ ಸ್ವಲ್ಪ ಇರುವುದು. ಆದರೆ ಆಸ್ಕರ್ ಸರ್ ಅವರ ಒಂದು ರೋಟರಿ ಕ್ಲಬ್ಬಿನಿಂದ ಅವರ ಇದು ಬ್ಲಡ್ ಕ್ಯಾಂಪಿನ ಅವರ ಅಧ್ಯಕ್ಷರಾಗಿದ್ದರು, ಬ್ಲಡ್ ಸಂಸ್ಥೆಯ. ಅದರಿಂದ ನನಗೆ ಕೂಡಲೇ 6 ಬಾಟ್ಲಿಲ್ಲ ರಕ್ತ ಕೊಡದಿದ್ದಾರೆ ಸರ್. ಇವತ್ತು ನಾನು ಇಲ್ಲಿ ನಿಂತುಕೊಂಡು ಮಾತಾಡ್ತಿರ್ಲಿಲ್ಲ. ಮತ್ತು ಒಂದು ವಿಶೇಷ ಅಂದರೆ ಅವರು ಡಾಕ್ಟರ್ ಪ್ರಸಾದ್ ಭಂಡಾರೊಟ್ಟಿಗೆ ಒಳಗಡೆ ಅವರನ್ನು ನಿಲ್ಲಿಸಿದ್ದು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಂತ ಆಪರೇಷನ್ ಮಾಡುವಾಗ ಅವರನ್ನು ನಿಲ್ಲಿಸಿ ಅವರಿಗೆ ಆಪರೇಷನ್ ಮಾಡಿದ್ದಾರೆ. ನನಗೆ ಯಾವುದೂ ಇದು ಗೊತ್ತಿಲ್ಲ. ಎಲ್ಲ ಆಗಿ ವಾರ್ಡ್ಗೆ ಬಂದ ಮೇಲೆ ನನಗೆ ಈ ಥರ ಆಯ್ತಂತ. ಆಸ್ಕರ್ ಸರ್, ಐ ನೆವರ್ ಫರ್ಗೆಟ್ ಯು. ನನ್ನ ಒಂದು ತಾಳಿ ಭಾಗ್ಯ ನಿಮ್ಮಿಂದಲೇ ಉಳಿದಿದೆ. ಅದರ ನಂತರ ಹೆರಾಲ್ಡ್ ಎಷ್ಟು ಕೆಲಸ ಮಾಡಿದ್ದಾರೆ, ದೇವರಿಗೆ ಧನ್ಯವಾದಗಳು. ಇನ್ನು ಒಂದು ಘಟನೆ ಹೇಳಿ ನಾನು ಇದನ್ನು ಮುಗಿಸ್ತೇನೆ. ಮತ್ತು ಹೆರಾಲ್ಡ್ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಅವರು ನನಗೆ PT ಮಾಸ್ಟರ್ ಆಗಿದ್ದರು, ಗೈಡ್ ಆಗಿದ್ದರು, ಸಹ ಶಿಕ್ಷಕರಾಗಿದ್ದರು. ಎಲ್ಲ ನನಗಿಂತ ಜಾಸ್ತಿ ಆಸಕ್ತಿ ಅವರಿಗೆ ಶಾಲೆಗೆ. ಎಲ್ಲಿಯಾದರೂ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋದಾಗ ಅಲ್ಲಿ ಹೇಳೋದು ಸಂಜಯನಗರ ಶಾಲೆ ಇದೆ, ಪಾಪಮೇಶ್ವರ ಶಾಲೆ ಇದೆ, ಏನಾದರೂ ಕೊಡುಗೆ ಕೊಡಿ ಅಂತೇಳಿ ಅನೇಕ ಕೊಡುಗೆಗೆ ಅವರು ಸಹಕರಿಸಿದ್ದಾರೆ. ಮತ್ತು ಇಲ್ಲಿ ಸಹ ಬಂದು ಅದನ್ನು ಅಳವಡಿಸಿದ್ದಾರೆ. ಆಮೇಲೆ ಟೀಚರ್ಸ್ ಹೇಳಿದ್ದಾರೆ. ಒಂದು ಸಂದರ್ಭ ನನಗೆ ನೆನಪಾಗ್ತದೆ, ಎಷ್ಟು ನಾನು ಶಾಲೆಯನ್ನು ಪ್ರೀತಿಸಿದೆ ಅಂತ ಹೇಳಿಕೊಂಡು. ನನಗೆ 50 ವರ್ಷ ತುಂಬಿದಾಗ 2013ರಲ್ಲಿ ನಾವೊಂದು ಯೋಚನೆ ಮಾಡಿದೆವು, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವ. ಯಾಕೆಂದರೆ ಅವರ ಬರ್ಡೇ 50 ವರ್ಷದ ಗ್ರ್ಯಾಂಡಾಗಿ ಮಾಡಿದೆವು. ನನ್ನ ಹತ್ರ ಕೇಳಿದ್ರು, ನಿನಗೆ ಎಂತ ಬೇಕು, ಸರ ಬೇಕಾ, ಗ್ರ್ಯಾಂಡ್ ಸೆಲೆಬ್ರೇಷನ್ ಬೇಕಾ, ಏನು ಬೇಕು ಹೇಳು, ನಾನು ಮಾಡಿಕೊಡ್ತೇನೆ. ನಾನು ಒಂದೇ ಹೇಳಿದೆ, ಸಂಜಯನಗರ ಶಾಲೆಯ ಮಕ್ಕಳಿಗೆ ಒಂದು ಪ್ರವಾಸಕ್ಕೆ ನೀವು 50,000 ಕೊಡಬೇಕು, ಅದೇ ನನಗೆ ಕೊಡುವ ಕೊಡುಗೆ. ಎಸ್,
ನಮ್ಮ ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಆಯಿತು. 50,000 ನಾವು ಮಕ್ಕಳಿಗೆ 50 ಮಕ್ಕಳನ್ನು ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಮತ್ತೆ ಒಂದು ಹೆರಾಲ್ಡ್ ಸರ್ ಬಗ್ಗೆ ಹೇಳಬೇಕಾದ್ರೆ, ನನ್ನ ಹೆರಾಲ್ಡ್ ಪತಿ ಬಗ್ಗೆ, ಅವರಿಗೆ ಒಂದು ವರ್ಷದಲ್ಲಿ 3 ಸಲ ಬ್ಲಾಕ್ ಆಗ್ತದೆ. ಆಗ ಬ್ಲಾಕ್ ಆದಾಗ ನಾವು ಪ್ರಸಾದ್ ಭಂಡಾರಲ್ಲಿ ಓಡೋದು, ಅವರು ಇದು ಗ್ಲುಕೋಸ್ ಹಾಕೋದು, ಇನ್ನೊಂದು 5 ದಿವಸ ಅಲ್ಲಿ ಇರುವುದು, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಆದರೆ ಒಂದು ನನಗೆ ಘಟನೆ ನೆನಪು ಬರ್ತದೆ. ಮೈಸೂರಿಗೆ ಹೋದಾಗ ಅವರನ್ನು ನಾನು ಸ್ವಲ್ಪ ಕರೆಸಿಕೊಂಡಿದ್ದೆ. ಸ್ವಲ್ಪ ನನ್ನದರಲ್ಲಿ ಅಂದರೆ ನನಗೆ ಯಾವುದು ಜನ್ಸ್ ಟೀಚರ್ ಸಿಗಲಿಲ್ಲ. ರಾತ್ರಿ ಆಯಿತು, 50 ಮಕ್ಕಳಿದ್ದರು, 2 ಅತಿಥಿ ಶಿಕ್ಷಕರಿದ್ದರು, ಮತ್ತು ನಾನಿದ್ದೆ, ಮತ್ತೊಬ್ಬರು ಟೀಚರ್. ಅವರು ಸ್ವಲ್ಪ ಪತಿ ತೀರಿ ಹೋಗಿ ಅವರು ಸ್ವಲ್ಪ ಟೆನ್ಷನಲ್ಲಿದ್ದರು, ಅವರು ಸ್ವಲ್ಪ ಮೂಡಲ್ಲಿ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆ ಆಗುವಾಗ ಬಾಗಿಲು ಬಡಿದು ಹೇಳ್ತಾರೆ, ನನಗೆ ಹೊಟ್ಟೆ ನೋವು ಆಗ್ತಾ ಇದೆ, ಬ್ಲಾಕ್ ಆಗಿದೆ, ವಾಂತಿ ಬರ್ತಾ ಇದೆ. ದೇವರೇ, ಎಂಥ ಸತ್ವ ಪರೀಕ್ಷೆ ನನಗೆ ಆ ದಿವಸ. ನಾನು ಹೇಳಿದೆ, ನಾನು ಏನು ಮಾಡಲಿ ಅಂತ ಹೇಳಿಕೊಂಡು. ಆಗ ಅವರು ಹೇಳಿದರು, ನೀನು ಏನು ಮಾಡೋದು ಬೇಡ, ನನಗೊಂದು ಕಾರು ಮಾಡಿಕೊಡು, ನಾನು ಸೀದಾ ಪ್ರಸಾದ್ ಭಂಡಾರಿ ಡಾಕ್ಟರ್ ಹತ್ರ ಹೋಗ್ತೇನೆ, ನೀನು ಮಕ್ಕಳನ್ನು, ಯಾಕೆಂದರೆ ಬಂದಿದ್ದೇವೆ ಅಷ್ಟೇ ಮೈಸೂರಿಗೆ, ನೀನು ಮಕ್ಕಳನ್ನು ನೋಡ್ಕೋ, ನನಗೆ ಏನೂ ಆಗಲಿಕ್ಕಿಲ್ಲ ಅಂತ. ಅವರ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಸೇರಿ ಪುತ್ತೂರಿಗೆ ಕಳಿಸಿ ಆ ಒಂದು ಘಟನೆ ನಾನು ಮರೀಲಿಕ್ಕಿಲ್ಲ. ಬೇರೆ ಯಾರಾದರೂ ಅಂದರೆ ಒಂದು ಗಂಭೀರ ಸ್ಥಿತಿಯಲ್ಲಿ ಅವರು ಇದ್ದರು, ವಾಮಿಟ್ ಆಗ್ತಿತ್ತು, ಬ್ಲಾಕ್ ಆಗಿತ್ತು, ಏನಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ನನ್ನನ್ನು ಬರಲಿಕ್ಕೆ ಬಿಡಲಿಲ್ಲ ಅವರು. ಅಷ್ಟು ಶಾಲೆಯ ಮೇಲೆ ಅವರು ಅಭಿಮಾನ ಇತ್ತು, ನನ್ನ ವೃತ್ತಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಒಂದು ಇದು ನನಗೆ ನೆನಪು ಬರ್ತದೆ, ಒಂದು ಧ್ವಜಸ್ತಂಭ ಇದು ಧ್ವಜಾರೋಹಣ ಎಲ್ಲ ಮಾಡುವಾಗ ಅವರೇ ಬೇಗ ಹೋಗಿ ಧ್ವಜ ಕಟ್ಟಿ ಬರುವುದು, ನೀನು ಅಡಿಗೆ ಮಾಡು ಮತ್ತೆ ಹೋಗು. ಅಂದರೆ ಅಷ್ಟು ನನ್ನ ಎಲ್ಲ ಕೆಲಸಗಳಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ನನ್ನ ಪತಿ ದೇವರೇ ನೀವು ತುಂಬ. ಮತ್ತೆ ಮನೇಲಿ ಹೋಗಿ ಹೇಳಿ, ಎಲ್ಲರ ಬಗ್ಗೆ ಹೇಳಿದ್ದೀನಿ, ನನ್ನ ಬಗ್ಗೆ ಹೇಳಿಲ್ಲ ನೀನು ಅಂತ ಹೇಳ್ಕೊಂಡು ಅದಕ್ಕೆ ನೆನಪು ಮಾಡಿ ಹೇಳ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಹೆರಾಲ್ಡ್ ಸರ್, ಆಸ್ಕರ್ ಸರ್, ಹೆರಾಲ್ಡ್ ಸರ್, ಮತ್ತು ರೋಟರಿ ಕ್ಲಬ್, ರೋಟರಿ ಲೈಟ್, ಮತ್ತು ವಿಜಯ ಅರವಿಂದ್ ಸರ್, ಸುಧಾನದವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ಮಾತನಾಡಲಿಕ್ಕೆ ತುಂಬ ವಿಷಯಗಳು ಉಂಟು. ಏನು ಮಾತನಾಡಿದ್ದಾನೆ, ಏನು ಮಾತನಾಡಲಿಲ್ಲ ಗೊತ್ತಿಲ್ಲ, ಯಾಕೆಂದರೆ ಆಶ್ವಾಸ ನಿಮಗೂ ಆಗ್ತದೆ. ಒಟ್ಟಿನಲ್ಲಿ ನನ್ನ ಈ ಸಾಧನೆಯ ಹಿಂದೆ ನನ್ನ ಒಬ್ಬಳ ಇದು ಅಲ್ಲ, ಎಂಥ ಪರಿಶ್ರಮ ಅಲ್ಲ, ನನ್ನ ಕುಟುಂಬದಿಂದ